ಜನರ ಸುಖಿನ ಬಂತು, ಲೋಕ ಸಮಸ್ತ ಸುಖಿನ ಬಂತು. ಆದರಪೂರ್ವಕವಾಗಿ ಬಂದಿರತಕ್ಕಂಥ ಎಲ್ಲ ಬಂಧುಗಳಿಗೆ ನೆಲಮೆಯ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತಾ, ಹತ್ತೂರ ಒಡೆಯ ಪುತ್ತೂರದ ಮುತ್ತುಗು ಸೂಚನೆ ಪುರ್ಲಕಂಠದ ಜಾತ್ರದ ಪುರ್ತಕ ಸೇರ್ತಬಹುದು ನಕ್ಷಣ ಮಾತರೆಗಳ ಸೊರಕಾದ ಸೋಲೈತ ಸಲ್ಮ ಸಂದೈತ ಮಲ್ತನಲ್ಲ. ಸೊ ಪುರ್ಲಕಂಠದ ಸಂಗೀತ ರಸಮಂಜರಿ ಕಾರ್ಯಕ್ರಮ ವೇದಿಕೆ ನೆರವೇರುವುದು ಅಂಚಾದ ಪುನಗ ಪುರ್ಲಕಂಠದ ಗಾಯಕಿಯರ ನಮ್ಮೊಟ್ಟಿಗೆ ಉಪನುಂಚಿನ ಸಂದರ್ಭದ ನಿಖುಲ್ನ ಅಪೇಕ್ಷಿತ ಗೀತೆಯನ್ನು ಕನ್ಪುನುಂಚಿನ ಪ್ರಯತ್ನ ನಮ್ಮ ಕಲಾವಿದರ ಮಲ್ಪೇರು ಅಂಚಾದ ಪುನಗ ಏನಿದ ಕಾರ್ಯಕ್ರಮ ನಮ್ಮ ಪುರ್ಲಕಂಠ ನಮಕ ನಡಪಾದ ಕೊರಪುನುಂಚಿನ ಪರಿಮಿತ ದಂಡ ಇತ್ತರಂಡ ಕೋಸ್ಟಲ್ ಸ್ಟಾರ್ಸ್ ಪ್ರೆಸೆಂಟಿಂಗ್ ಮಲ್ತೊಂದು ಸೊ ಮಲ್ಪ ಸಂಗೀತ ರಸಮಂಜರಿ ಕಾರ್ಯಕ್ರಮ ಬಂಧುಗಳೇ, ಕರ್ನಾಟಕ ರಾಜ್ಯದಾದ್ಯಂತ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 10 ಹಲವು ಗಾಯಕರನ್ನು ಸೃಷ್ಟಿ ಮಾಡಿಕೊಂಡು ಈ ಒಂದು ಕೋಸ್ಟಲ್ ಸ್ಟಾರ್ ಪ್ರೆಸೆಂಟ್ ಮಾಡುವಂತ ಈ ಒಂದು ಸಂಗೀತ ರಸಮಂಜರಿ ಕಾರ್ಯಕ್ರಮ ಇದೆ. ಎಲ್ಲೆಲ್ಲೂ ನಮ್ಮ ಬ್ರಾಂಚ್ಗಳು ಹಲವಾರು ಪುತ್ತೂರಲ್ಲಾಗಿರ್ಬೋದು, ಅದೇ ರೀತಿಯಾಗಿ ಕಾರ್ಕಳದಲ್ಲಾಗಿರ್ಬೋದು, ಉಡುಪಿಯಲ್ಲಾಗಿರ್ಬೋದು, ಮಣಿಪಾಲದಲ್ಲಾಗಿರ್ಬೋದು, ಹಲವಾರು ಕಡೆಗಳಲ್ಲಿ ಬ್ರಾಂಚ್ ಅನ್ನು ಓಪನ್ ಮಾಡಿಕೊಂಡು ಅಲ್ಲಿ ಚಾಯ್ಸ್ ಅನ್ನು ಮಾಡಿಕೊಂಡು ಬಂದಿರತಕ್ಕಂಥ ಗಾಯಕರು ಕೂಡ ನಮ್ಮ ಜೊತೆನಲ್ಲಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಹೆಮ್ಮೆಯ ನಮ್ಮ ಜನಮಾನಸದಲ್ಲಿ ಕೂತಿರುವಂತಹ ಗಾಯಕರು ಕೂಡ ನಮ್ಮ ಜೊತೆನಲ್ಲಿದ್ದಾರೆ. ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಮೊದಲಾಗಿ ಹೆಚ್ಚಿನ ಮಾತಾಡದೆ ಕಾರ್ಯಕ್ರಮವನ್ನು ಶುರು ಹಚ್ಕೊಳ್ತಾ ಇದೆ. ಬಂಧುಗಳೇ, ಯಾವುದೇ ಒಂದು ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ಸಾಗಬೇಕು ಅಂತ ಹೇಳಿದ್ರೆ ಆದಿವಂದಿತ ವರಪ್ರದಾಯಕ ವಿಘ್ನೇಶ್ವರನ ಸ್ತುತಿಯ ಜೊತೆಗೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವಂತದ್ದು ನಮ್ಮ ರೂಢಿಯಂತೆ. ಅದೇ ರೀತಿಯಾಗಿ ವಿಘ್ನೇಶ್ವರನ ಸ್ತುತಿಯ ಜೊತೆಗೆ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದೆ. ಬಂಧುಗಳೇ, ತಮ್ಮೆಲ್ಲರ ಒಮ್ಮೆ ಜೋರಾದಂತ ಕೈ ಚಪ್ಪಾಳೆ ಮುಖಾಂತರವಾಗಿ ಅನುಮತಿ ಸಿಕ್ಕಿದ್ರೆ ಕಾರ್ಯಕ್ರಮವನ್ನು ಶುರು ಹಚ್ಕೊಳ್ತಾ ಇದ್ದಾರೆ. ಬಂಧುಗಳೇ, ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತ, ಅದೇ ರೀತಿಯಾಗಿ 10 ಹಲವು ಸಿನಿಮಾಗಳಲ್ಲಿ ಹಿನ್ನೆಲೆ ಗಾಯಕರಾಗಿ ಇದ್ದಂತ ನಮ್ಮ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಗಾಯಕ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಬಂದ್ರೆ ಇವರು ಸದ್ದನ್ನು ಮಾಡುವಂಥದ್ದು ಹೆಚ್ಚು, ಅದೇ ರೀತಿಯಾಗಿ ಹೆಚ್ಚಿನ ಗೀತೆಗಳನ್ನ ಹಾಡುವಂತ ಪ್ರಯತ್ನ ಮಾಡುವಂಥದ್ದು ನಮ್ಮ ರವೀಂದ್ರ ಪ್ರಭು ಸರ್ ಅವರು. ಈ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದಾರೆ. ನಿಮ್ಮ ವೇದಿಕೆಯಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯ ಕಲಾವಿದ ಶ್ರೀಮಾನ್ ರವೀಂದ್ರ ಪ್ರಭು ನಿಮ್ಮ ವೇದಿಕೆಯಲ್ಲಿ. Take this, hello. Om Ekadantaya Vidmahi Vakratundaya Dhimahi Tanno Danti Prachodayat. Rena ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತಿ ದೇವಿ. ಮುಕುತಿ ಪಥಕ್ಕೆ ಮನವೀವ ಮಹರುದ್ರ ದೇವರು. ಭಕುತಿದಾಯ ಕಳುಸಿರಿ ಭಾರತೀ ದೇವಿ. ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವನರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನಮತಿಯಿತ್ತು ಮತ್ತೆ ಪಾಲಿಸುವ ನಮ್ಮ ಪವಮಾನನು. ಚಿತ್ತದಲ್ಲಿ ಆನಂದ ಸುಖವ ನೀವಳು ರಮಾ. ಭಕುತ ಜನರೊಡೆಯ ನಮ್ಮ ಪುರಂದರ ವಿಠಲನು. ನಮ್ಮ ಪುರಂದರ ವಿಠಲನು ಸತತ ಇವರುಳು ನಿಂತು ಕೃತಿಯ ನಡೆಸುವರು. ಸತತ ಇವರೊಳು ನಿಂತು
ಸತತ ಇವರೊಳು ನಿಂತು ಸತತ ಇವರೊಳು ನಿಂತು ಕೃತಿಯ ನಡೆಸುವನು. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮೋ ನಮಃ. ಓಂ ಶ್ರೀ ಆದಿಶಕ್ತಿ ಮಹಾಮಾಯ ಸರ್ವಶಕ್ತಿ ಅಮ್ಮಾಯ ನಮಃ. ಓಂ ಶ್ರೀ ನಾರಸಿಂಹಾಯ ನಮಃ. ಶ್ರೀಕೃಷ್ಣ ಮುಖ್ಯ ಪ್ರಾಣಾಯ ನಮೋ ನಮಃ. ಗುರವೇ 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 ನಮೋ ನಮಃ. ವಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ವಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಮಧುರು ಗಣಪತಿ ಶರವು ಗಣಪತಿ ಕುಮಾಶಿ ಗಣಪತಿ ಶರಣು. ಹಟ್ಟಿಯಲ್ಲಿ ಗಣಪತಿ ಎಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಮಧುರು ಗಣಪತಿ ಶರವು ಗಣಪತಿ ಕುಮಾಶಿ ಗಣಪತಿ ಶರಣು. ಹಟ್ಟಿಯಲ್ಲಿ ಗಣಪತಿ ಎಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ವಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ಸುಮುಖನೇ ಕಪಿಲನೆ ಏಕದಂತನೇ ಶುಭವರ್ಣ ಗೌರಿ ಸುತನೆ. ಸುಮುಖನೇ ಕಪಿಲನೆ ಏಕದಂತನೇ ಶುಭವರ್ಣ ಗೌರಿ ಸುತನೆ. ನೀನಲ್ಲದೆನಗಾರು ಸಖರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ. ನೀನಲ್ಲದೆನಗಾರು ಸಖರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ. ಮಧುರು ಗಣಪತಿ ಶರವು ಗಣಪತಿ ಕುಮಾಶಿ ಗಣಪತಿ ಶರಣು. ಹಟ್ಟಿಯಲ್ಲಿ ಗಣಪತಿ ಎಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಮಧುರು ಗಣಪತಿ ಶರವು ಗಣಪತಿ ಕುಮಾಶಿ ಗಣಪತಿ ಶರಣು. ಹಟ್ಟಿಯಲ್ಲಿ ಗಣಪತಿ ಎಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ವಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣು ವಿನಾಯಕ ಮಂಗಳವರ ಶರಣು. ವಿಕಟನೆ ವಿಮಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ.
ನಿನ್ನನೆ ಎಂದೆಂದು ಸ್ತುತಿ ಮಾಡುವೆ, ಹಾಡಿಕೊಂಡಾಡುವೆ, ಪೂಜೆ ವ್ರತ ಮಾಡುವೆ. ನಿನ್ನನೆ ಎಂದೆಂದು ಸ್ತುತಿ ಮಾಡುವೆ, ಹಾಡಿಕೊಂಡಾಡುವೆ, ಪೂಜೆ ವ್ರತ ಮಾಡುವೆ. ಮಧುರು ಗಣಪತಿ ಶರಭು ಗಣಪತಿ ಕುಮಾಶಿ ಗಣಪತಿ ಶರಣು, ಕಟ್ಟಿಯಂಗಡಿ ಗಣಪತಿ ಇಳಕುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಮಧುರು ಗಣಪತಿ ಶರಭು ಗಣಪತಿ ಕುಮಾಶಿ ಗಣಪತಿ ಶರಣು, ಕಟ್ಟಿಯಂಗಡಿ ಗಣಪತಿ ಇಳಕುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ವಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣು, ವಿನಾಯಕ ಮಂಗಳವರ ಶರಣು. ವಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣು, ವಿನಾಯಕ ಮಂಗಳವರ ಶರಣು. ಶರಣು ಗಜಮುಖನೇ ಶರಣು, ಶರಣು ಗಜಮುಖನೇ ಶರಣು, ಶರಣು ಶರಣು ಶರಣು. ಹತ್ತೂರ ಒಡೆಯ ಪುತ್ತೂರದ ಮುತ್ತುಗು ಶರಣದ ಪನಂದು ಕಾರ್ಯಕ್ರಮನ ಶುರು ಮಾಡಿದಾದಂಡು ಬಂದಲೆ ಅಂಚಾದ ಪುನಗ ಕಾರ್ಯಕ್ರಮ ಹೂವೇ ರೀತಿಯ ನಿರ್ವಿಘ್ನವಾದ ಸಾಗಡು ಬಂದಿತ್ತನ ನಮ್ಮ ಗಣಪತಿನ ಸ್ತುತಿತ ಒಟ್ಟು ಕಾರ್ಯಕ್ರಮ ನಮ್ಮ ಏ ಫಲ ಶುರು ಮಾಡ್ತಂದಲ್ಲ ಅಂಚಾದ ಪುನಗ ಸ್ತುತಿ ಮಲ್ಪನಂಚಿನ ಪ್ರಯತ್ನ ಇಂಗುಲ ಪೆರ್ಮೆದ ಕಲಾವಿದ್ರ ಶ್ರೀಮಾನ್ ದೇಶ ವಿದೇಶೋಡ ಕಾರ್ಯಕ್ರಮ ಕೊರ್ತಿನ ಚಿನ್ನ ಪುಗರ್ತದ ಕಲಾವಿದ್ರ ಶ್ರೀಮಾನ್ ರವೀಂದ್ರ ಪ್ರಭು ಮಲ್ತದಲ್ಲಿ ಸೊಂಜಾತ್ ತಾಟಿ ಬರಂದನು ಹೊರ ಜೋರಾದ ಚಪ್ಪಾಲದ ಆಶೀರ್ವಾದ ಅರೆಗೆ ಬರಂದು ಬಂದು ಕಾರ್ಯಕ್ರಮಕ್ಕೆ ದುಮ್ಕೊಂದೊಂದಲ ಬಂದುಲ ಎಂಕುಲ ನಮ್ಮ ನೆಂಚಿನ ಶುರೂತ ದೇವರಿ ಏರಂದು ಕೇಂಡ ಅವು ಆನೆಮೂನದ ಗಣಪತಿ ಆದುಪುಡು ಅಂಚನೆ ನಮಕ್ ಸ್ಥಳ ಸಾನ್ನಿಧ್ಯ ನೆಲೆ ಆದುಪು ನಂಚಿನ ಮಾಲಿಂಗೇಶ್ವರ ಆದಿಪುಡು ಅಂಚಾದ ಪುನಗ ಎಂಕುಲ್ ನಮ್ಮ ನೆಂಚಿನ ರಡ್ನೆ ದೇವರಿ ಏರಂದು ಕೇಂಡ ಎಂಕುಲ್ನ ಎದುರು ಕುಲ್ದೀತ ನಂಚಿನ ಕಲಾಭಿಮಾನಿಗಳು ನಿಖಿಲನ ನಂಬುದ ಕಾರ್ಯಕ್ರಮದ ಕಡೆ ಮುಟ್ಟಲ ನಿಖಲ್ನ ಕೈ ಚಪ್ಪಾಲದ ಆಶೀರ್ವಾದ ಅಂಚನೆ ಪ್ರೀತಿ ಎಂಕಲ್ನೊಟ್ಟಿಗೆ ಉಪ್ಪುನೊಂದು ಪನ್ಪನಂಚಿನ ಪಾತ್ರದೊಟ್ಟು ಕಾರ್ಯಕ್ರಮ ದುಮ್ಕೊಂದೊಂದಲ ಬಂದುಲ ಶೇಟ್ ಇಲೆಕ್ಟ್ರಾನಿಕ್ ಅರ್ಪಣೆ ಮಲ್ಪನಂಚಿನ ಸಂಗೀತ ರಸಮಂಜರಿ ಕಾರ್ಯಕ್ರಮ ಜಾದು ದುಮ್ಕೊನಪನಂಚಿನ ಪ್ರಯತ್ನದ ಒಟ್ಟಿಗೂ ಭಕ್ತಿ ಗೀತೆ ಅಂಚನೆ ಒಂಚೂರು ಪೊರ್ತುಗಾರಿ ಬುಕ್ಕ ಚಲನಚಿತ್ರ ಗೀತೆಯನ್ನು ಪ್ರಸ್ತುತ ಮಲ್ಪನಂಚಿನ ಪ್ರಯತ್ನ ಮಲ್ತಂದುಲ್ಲ ಬಂದುಲೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಶಕ್ತಿ ನೀಡುವಂತದ್ದು ನಮ್ಮ ಎದುರಲ್ಲಿ ಕೂತ್ಕೊಂಡಿರುವಂತಹ ಕಲಾ ಪ್ರೇಕ್ಷಕರು. ಅದೇ ರೀತಿಯಾಗಿ ಬಂಧುಗಳೇ ಒಂದು ಮಾತಿದೆ ಗಂಡಸರು ಹಾಕೋದು ಇವತ್ತಿನ ಲೆಕ್ಕ, ಗಂಡಸರು ಹಾಕೋದು ಇವತ್ತಿನ ಲೆಕ್ಕ, ಹೆಂಗಸರು ಹಾಕೋದು ನಾಳಿನ ಲೆಕ್ಕ. ಗಂಡಸರು ಹಾಕೋದು ಇವತ್ತಿನ ಲೆಕ್ಕ ಆದ್ರೆ ಹೆಂಗಸರು ಹಾಕೋದು ನಾಳಿನ ಲೆಕ್ಕ, ಬಡವರು ಹಾಕೋದು ದಿನದ ಲೆಕ್ಕ ಆದ್ರೆ ಶ್ರೀಮಂತರು ಹಾಕೋದು ಹಣದ ಲೆಕ್ಕ, ಹುಡುಗಿಯರು ಹಾಕೋದು ಆಶಯ ಲೆಕ್ಕ ಆದ್ರೆ ಹುಡುಗರು ಹಾಕೋದು ಆಶ್ರಯದ ಲೆಕ್ಕ. ಆದ್ರೆ ನಮ್ಮಂತ ಕಲಾವಿದರು ಹಾಕಂತ ನಿಮ್ಮಂತ ಕಲಾ ಪ್ರೇಕ್ಷಕರಿಂದ ಒಂದು ದೊಡ್ಡ ಚಪ್ಪಾಳೆ ಲೆಕ್ಕ. ಸೇರ್ಕೊಂಡು ಬಂದಿರುವಂತಹ ಎಲ್ಲ ಬಂಧುಗಳು ಚಪ್ಪಾಳೆ ಮೂಲಕವಾಗಿ ತಮ್ಮೆಲ್ಲ ಕಲಾವಿದರನ್ನ ಪ್ರೋತ್ಸಾಹವನ್ನು ಮಾಡಬೇಕು. ಅದೇ ರೀತಿಯಾಗಿ ನಮ್ಮ ನೆಚ್ಚಿನ ಕಲಾವಿದ ನಮ್ಮ ಸರೆಗಮಪದಲ್ಲಿ ಜಿ ಕನ್ನಡದಲ್ಲಿ ಪ್ರಸ್ತುತ ಮಾಡಿಸಿರುವಂತಹ ಸರೆಗಮಪದಲ್ಲಿ ಬಹಳಷ್ಟು ಸುಂದರವಾಗಿ ಹಾಡನ್ನ ಹಾಡಿ ಅದರಷ್ಟೇ ಕಂಠಸ್ಥಾಗಿ ಇದ್ದು ನಮ್ಮೆಲ್ಲರ ಜನಮಾನಸದಲ್ಲಿ ನೆಲೆಯೂರಿದಂತಹ ಕಲಾವಿದ ಅಂತ ಯಾರಪ್ಪ ಅಂದ್ರೆ ನಮ್ಮ ರಜತ್ ಮಯ್ಯ ನಮ್ಮ ಜೊತೆನಲ್ಲಿದ್ದಾರೆ. ಬಂಧುಗಳೇ, ನಿಮ್ಮ ವೇದಿಕೆಗೆ ಅವರನ್ನ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾನೆ. ಈಶ್ವರನ ಕುರಿತಾದಂತ ಬಹಳಷ್ಟು ಸುಂದರವಾದಂತಹ ಗೀತೆಯನ್ನು ಪ್ರಸ್ತುತಪಡಿಸುವಂತ ಪ್ರಯತ್ನ ನಿಮ್ಮ ವೇದಿಕೆಯಲ್ಲಿ ರಜತ್ ಮಯ್ಯ, ನಿಮ್ಮ ವೇದಿಕೆಯಲ್ಲಿ ಒಮ್ಮೆ ಜೋರಾದಂತಹ ಚಪ್ಪಾಳೆಯ ಆಶೀರ್ವಾದ. Check. Hari Om. Check. Yes. दीपं शिवं शिवं मौकाररूपं शिवं शिवं महासूर्यचन्द्राग्निनेत्रं पवित्रं महागाढतिमिरान्तकं सौरगात्रं महाकान्तिबीजं महदेव्यतेजं भवने समेतं भजे मञ्जुनाथं ॐ नमः शङ्कराय च मयस्कराय च नमः शिवाय च शिवतराय च
भवहराय च महाप्राणदीपं शिवं शिवं भजे मञ्जुनाथं शिवं शिवं अद्वैतभास्करम् अर्धनारीश्वरं हृदयङ्गमो चतुर्हृदय संगमो पञ्चभूतात्मकं षट्शत्रुनाशकं सप्तस्वरेश्वरो अष्टसिद्धीश्वरो नवरसमनोहरौ दशदिशासु विमलम् एकादशोज्ज्वलम् एकनाथेश्वरं प्रस्तुतिमशङ्करं प्रणतजनकिङ्करौ दुर्जनभयङ्करौ सज्जनशुभङ्करौ प्राणिभवतारकं प्रगतिहितकारकं भुवनभव्यभवनायकं भाग्यात्मकं रक्षकम् ईशं सुरेशं ऋषेशं परेशं नटेशं गौरीशं गणेशं भूतेशं महामधुरपञ्चाक्षरी मन्त्रपाशं महर्षवर्ष प्रवर्षौ सुशीर्षौ नमो हराय च स्वरहराय च पुरहराय च रुद्राय च भद्राय च इन्द्राय च नित्याय निर्नित्याय च महाप्राणदीपं शिवं शिवं भजे मञ्जुनाथं शिवं शिवं धं धं डडं ढं डडं ढं डडं ढं ठक्कादिनादनवताण्डवाडम्बरं तद्धिम्मि तगधिम्मि दिद्धिम्मि धिमि धिम्मि सङ्गीतसाहित्य सुमगमनवम्बर ओङ्कार श्रीङ्कार जैङ्कार ऐङ्कार मन्त्रबीजाक्षरं मञ्जुनाथेश्वर ऋग्वेदमाद्यं यजुर्वेदवेद्यं सामप्रगीतम् अथर्वप्रभातं पुराणेतिहासं प्रसिद्धं शुद्धं प्रपञ्चैकसूत्रं विबुद्धं सुसिद्धं नकारं शिकारं यकारं सकारं यकारं निराकार साकार सार महाकालकालं महानीलकण्ठं महानन्दनन्द महाट्टाटहासं जटाजूटरङ्गैकगङ्गासुचित्रं ज्वलद्पुत्रनेत्रं सुमित्रं सुगोत्रं महाकाशवासं महाबालुलिङ्गं महावक्त्रवर्णं सुवर्णं प्रवर्णं सौराष्ट्रसुन्दरं सौमनाथेश्वरं श्रीशैलमन्दिरं श्रीमल्लिकार्जुनम् उज्जयिनीपुरमहाकालेश्वरं वैद्यनाथेश्वरं महाभीमेश्वरम् अमरलिङ्गेश्वरं रामलिङ्गेश्वरं काशीविश्वेश्वरं परं विश्वेश्वरं त्र्यम्बकाधीश्वरं नागलिङ्गेश्वरं श्रीकेदारलिङ्गेश्वरम् आत्मलिङ्गात्मकं ज्योतिर्लिङ्गात्मकं वायुलिङ्गात्मकम् आत्मलिङ्गात्मकम् अखिललिङ्गात्मकम् अग्निसोमात्मकम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् धर्मस्थलक्षेत्रवरपरं ज्योतिम् धर्मस्थलक्षेत्रवरपरं ज्योतिम् धर्मस्थलक्षेत्रवरपरं ज्योतिम् नमः सोमाय च सौम्याय च भव्याय च भाग्याय च कालाय च कान्ताय च रम्याय च गम्याय ईशाय च श्रीशाय च सर्वाय च सर्वाय च ಧನ್ಯವಾದಗಳು ಥ್ಯಾಂಕ್ ಯು ಶ್ರೀ ಮಂಜುನಾಥ ಅನ್ನುವಂತಹ ಸಿನಿಮಾದ ಬಹಳಷ್ಟು ಸುಂದರವಾದಂತಹ ಗೀತೆ ಬಂಧುಗಳೇ. ಅದೇ ರೀತಿಯಾಗಿ ಭಕ್ತಿ ಪ್ರಧಾನವಾದಂತಹ ಗೀತೆಯನ್ನು ಪ್ರಸಿದ್ಧಪಡಿಸಿದಂತ ರಜತುಮಯ್ಯ ಇವರಿಗೆ ಮಗ್ಗದೊಮ್ಮೆ ವಂದಿಸ್ತಾ ಅದನ್ನ ಬಂಧುಗಳೇ ಇದು ಪೂರ ಜನ ಸೇರಿದಲ್ಲ ರಜಾತ್ ನಮ್ಮ ಕೇಸರಿ ಶಾಲುಪುರ ಪಾಡದ ಮಸ್ತ್ ಜನಗಳು ನಕಲಿನ ತಾಟಿದ ಶಬ್ದ ಮಾತ್ರ ಮಸ್ತ್ ಕಮ್ಮಿ ಉಂಡು ಬಂದಲೆ ಅಂಚದಪ್ಪನಗ ವರ ಜೋರಾದ ಚಪ್ಪಾಳೆದ ಆಶೀರ್ವಾದ ಬರಡು ತಾಟಿ ಕೊರಪನೇಟು ಓವೇ ರೀತಿದ ಪ್ರಾಬ್ಲಮ್ ಇಜ್ಜಾವೆ ತಾಟಿ ಕೊರಪನೇಟು ಓವೇ ರೀತಿದ ಪ್ರಾಬ್ಲಮ್ ಇಜ್ಜಿ ನಮ್ಮ ಸೀಕ್ ಬಂದಾಗ ನೇರ ಬಾದ ನಮ್ಮ ಡಾಕ್ಟರ್ ನಾಡಿ ಪೋಪ ಅಂಚದಪ್ಪನಗ ನಮ್ಮ ಒಂಚೂರು ನಮಕ್ ಆಯುಷ್ ಅಭಿವೃದ್ಧಿ ಆವಡು ಒಂಚೂರು ನಮಕ್ ಆರೋಗ್ಯ ಜಾಸ್ತಿ
ಕೊಡು ಬಂದಿದ್ರ ನಮ್ಮ ದೇವೇಡ ನಮ್ಮ ಕೈ ಮುಗಿದು ನಮ್ಮ ನಟ್ಟುವ ಒಂಚೂರು ಆಯುಷ್ ಕೊರ್ಲಿ ಒಂಚೂರು ನಮಕ್ ಆರೋಗ್ಯ ಕೊರ್ಲಿ ಎಂದು ದೇವೆಲ್ಲ ನಮ್ಮ ಡಾಕ್ಟರ್ ಈತೆ ನಮಕ್ ಆಶೀರ್ವಾದ ಮಲ್ಪನ ಎಂಚಾಂದು ಬಂದಾಗ ಒಂಚೂರು ನಮಕ್ ಕೈ ತಾಟಿ ಬರಬೊಟ್ಟನ ಒಂಚೂರು ನಮಕ್ ಆರೋಗ್ಯವಂತರ ದುಪ್ಪರ ಸಾಧ್ಯ ಆಪನ್ಗೆ ಎಂಚಾಂದು ಬಂದಾಗ ನಮ್ಮ ರಟ್ಟೆ ಕೈ ಸೇರ್ನಾಗ ಇಟ್ ಇಸ್ ದ ಬ್ಲಡ್ ಸರ್ಕ್ಯುಲೇಷನ್ ಇಸ್ ವೆರಿ ಹೈ ಅಂತೆ ಇಟ್ ಇಸ್ ದ ಬ್ಲಡ್ ಸರ್ಕ್ಯುಲೇಷನ್ ಇಸ್ ವೆರಿ ಹೈ ಅಂತೆ ನಮ್ಮ ಮುಲ್ಪ ಪೂರ ಮಸ್ತ್ ಜನಗಳು ಸೇರಿದ್ರೆ ಅವರ ಜೋರಾದ ಚಪ್ಪಾಳದ ಆಶೀರ್ವಾದ ನಮ್ಮ ಕೋಸ್ಟಲ್ ಬುಡ್ ಈ ಒಂದು ಕಾರ್ಯಕ್ರಮ ಮಲ್ಪನಗಳಿಗೆ ಹೊರ ಜೋರಾದ ಚಪ್ಪಾಳದ ಆಶೀರ್ವಾದ ಬರಡು ಬಂದಲೆ ಕಾರ್ಯಕ್ರಮ ತೂಪುನು ಮಾತ್ರ ಅತ್ತೆ ಕಾರ್ಯಕ್ರಮ ಮುಲ್ಪ ಮಾತ್ರ ಅತ್ತೆ ನಮ್ಮ ದೇಶ ವಿದೇಶಗಳ ಕುಲ್ಲದ ಕಾರ್ಯಕ್ರಮವನ್ನು ಬರ ವೀಕ್ಷಣೆ ಮಲ್ತೊಂದುಲ್ಲರು ಬಂದಲೆ ಅಂಚನೆ ಲೈವ್ ಬುಡ್ ನಮ್ಮ ಕಾರ್ಯಕ್ರಮ ಎಲ್ಲ ಪೋವೊಂದು ಮಲ್ಪ ಸೇರ್ದ ಬೈದ ಜನಗಳಿಗೆ ಮಾತಾಡಕ್ಲ ಕೊಡಲಾತು ವಂದನೆ ಮಲ್ತೊಂದು ಕಾರ್ಯಕ್ರಮ ದುಮುಕೊಂಡು ಒಂದುಲೆ ಆಕಾಶದಲ್ಲಿ 7 ಬಣ್ಣಗಳು ಮೂಡಿದ್ರೆ ಅದು ಕಾಮನಬಿಲ್ ಅಂತೆ ಆಕಾಶದಲ್ಲಿ 7 ಬಣ್ಣಗಳು ಮೂಡಿದ್ರೆ ಅದು ಕಾಮನಬಿಲ್ ಅಂತೆ 7 ಸ್ವರಗಳು ಸೇರಿದ್ರೆ ಅದು ಸಪ್ತ ಸ್ವರ ಅಂತೆ ಸಂಗೀತ ರಸಮಂಜರಿ ಕಾರ್ಯಕ್ರಮ ಮುಂದುವರೆಸ್ತಾ ಇದ್ದಾನೆ ಬಂಧುಗಳೇ ಬಹಳಷ್ಟು ಸುಂದರವಾದಂತ ರಾಮನನ್ನು ಸ್ಮರಿಸುವಂತಹ ಗೀತೆಯನ್ನ ಪ್ರಸ್ತುತಪಡಿಸುವಂತ ಪ್ರಯತ್ನ ಜೊತೆಗೆ ಕಾರ್ಯಕ್ರಮ ಮುಂದುವರಿಸುವಂತ ಪ್ರಯತ್ನ ನಿಮ್ಮ ವೇದಿಕೆಯಲ್ಲಿ ಅದ್ಭುತವಾದಂತಹ ಕರಾವಳಿ ಕಂಡಂತಹ ಹಲವಾರು ವೇದಿಕೆಯನ್ನು ಹಂಚಿಕೊಂಡಂತ ಅದೇ ರೀತಿಯಾಗಿ ಹಲವಾರು ವೇದಿಕೆಯಲ್ಲಿ ಗಾಯನದ ಮೂಲಕ ಮೋಡಿ ಮಾಡಿದಂತ ಅದ್ಭುತವಾದಂತ ಕಲಾವಿದೆ ರೇಷ್ಮಾ ಮಂಜುನಾಥ್ ನಿಮ್ಮ ವೇದಿಕೆಯಲ್ಲಿ ಬರ್ಲಿ ಒಂದ್ ಸೆಕೆಂಡ್ ಜೋರಾಗಿ ಚಪ್ಪಾಳೆ ನಿಮ್ಮ ವೇದಿಕೆಯಲ್ಲಿ ರೇಷ್ಮಾ ಮಂಜುನಾಥ್. राम 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 जय राम 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 जय राम 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 जय राम
ಸುಂದರವಾಗಿ ರಾಮನ ಸ್ಮರಣೆಯನ್ನು ಮಾಡಿದಂತ ಕರಾವಳಿ ಕರ್ನಾಟಕದ ಹೆಮ್ಮೆಯ ಗಾಯಕಿ ಶ್ರೀಮತಿ ರೇಷ್ಮಾ ಮಂಜುನಾಥ್ ಇವರಿಗೆ ವಂದಿಸಿದ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಅದನ್ನ ಬಂಧುಗಳೇ ಮೂಡುಮಲೆ ತವರಿಟ್ಟು ಧರ್ಮನೆಲ್ ತಗರಿಟ್ಟು ಮೂಡುಮಲೆ ತವರಿಟ್ಟು ಧರ್ಮನೆಲ್ ತಗರಿಟ್ಟು ಉಡಲ್ಗೊಂಜಿ ಶಾಂತಿ ಕೊರಪನ ಚಿತ್ತನ ಪುಣ್ಯದ ಜಾಗ ಎತ್ತನಾಂಡ ಅವು ನಮ್ಮ ಪುತ್ತೂರದ ಮನೆಗೆ ಮೂಡಾಯಿ ಗಟ್ಟಡದ ನಮ್ಮ ತೆನ್ಕಾಯಿ ಮುಟ್ಟಲ ಪದಾರ್ಥ ನಂಚು ನಮ್ಮ ಬಾರಿ ಪುರ್ಲ ಕಂಡದ ತುಳುವ ನಡು ತುಳು ಭಾಷೆನ ಮಸ್ತ್ ಪುರ್ಲಿಗೆ ಅಂಚಾದ ಪುನಗ ಪಕ್ಕಿಲು ಗೂಡು ಸೇರುನ ಪೊರ್ತು ಕೈ ಕಂಜಿಲು ಕಿದಕ್ಕೆ ಸೇರಿನ ಪೊರ್ತು ಅಂಚಾದೊಪ್ಪನಗ ಬಯ್ಯದ ಚಾಪೊರ್ತುಗು ಬಾರಿ ಪೊರ್ಲ ಕಂಡದ ಸಂಗೀತ ರಸಮಂಜರಿ ಕಾರ್ಯಕ್ರಮ ವೇದಿಕೆ ನಡೆತೊಂದು ಬರೊಂದು ಉಪನಾನಕಲಿ ಮಾತ ತೂಪು ನಂಚಿನ ಮಲ್ಲ ಮನಸ್ಸುಗಳಿಗೆ ಮಾತರೆಗಳ ಕೊಡಲ ಆತು ಬಂದನೆ ಮಲ್ತೊಂದುಲೆ ಬಂದುಲೆ ತಾಟಿ ಬೊಟ್ಟೆಲ್ಲ ಒಂಚೂರು ಮಸ್ತ್ ವಿಶಾಲ ಬಾಯಿ ನಂಚಿತನ ಹೃದಯ ಬೋಡು ಬಂದುಲೆ ಒಂದು ಮನುಷ್ಯ ಮಿತ್ತು ಪೋಪೆಯಿಂದ ಬಂದಿತ್ತನಗ ಅವಿನ ತೀರ್ಥಪಾಡ್ನಕಲ್ಲ ಮನುಷ್ಯರು ಮಿತ್ತು ಪೋಪೆಯಿಂದ ಬಂದಿತ್ತನಗಲ್ಲ ತೀರ್ಥಪಾಡ್ನಲ್ಲ ಮನುಷ್ಯರೇ ಅಂಚಾದೊಪ್ಪನಗ ತೀರ್ಥ ವೇದಿಕೆದ ತೀರ್ಥಕೊಲ್ದು ನಮ್ಗೊಂಚೂರು ಕೈ ತಾಟಿ ಬೊಟ್ಟೋಡು ಅಂಚಾದೊಪ್ಪನ ಗೊಂಚೂರು ಪ್ರೀತಿ ಕೊರಡು ಬಂದಿತ್ತನ ನಮ್ಮ ಮನಸ್ಸು ಮಸ್ತ್ ವಿಶಾಲವಾದ ಬೋಡು ಬಂದಲೆ ಅಂಚಿತನ ವಿಶಾಲ ಬಾಯಿ ನಂಚಿನ ಹೃದಯ ಬಂತೇರ ನಮ್ಮ ಇಡೀ ನಮ್ಮ ಈ ವೇದಿಕೆದ ತೀರ್ಥದ ಉಳ್ಳೇರ್ನ ಬಂದ್ರೆ ಹಿಂಗ ಮಸ್ತ್ ಖುಷಿ ಅವನುಂಡು ತಾಟಿ ಕೊರಂದು ಮೋಕೆ ಕೊರಪು ನಂಚಿನ ಮಾತೆರೆಗ್ಲ ಸರ್ವೇರೆಗ್ಲ ಮೇನ ತರತಕ್ಕಾದ ನಮಸ್ಕಾರ ಮಂತಂದುಲೆ ಥ್ಯಾಂಕ್ ಯು ಸೋ ಮಚ್ ಬಂದು ಕಾರ್ಯಕ್ರಮ ಕೊಡಲ ಅದು ದುಮ್ಕುನಪ್ಪ ನಂಚಿನ ಬರ್ತಡು ದೇವರು ಮುಲ್ಪಡ್ದು ಒಂಜಿ 13 ಕಿಲೋಮೀಟರ್ ಮುಲ್ಪಡ್ದು ಶೋಭಾಯಾತ್ರದ ಮುಖಾಂತರವಾದ ನಮ್ಮ ಜಲಕಕ್ಕೆ ಪೋಯರೊಲ್ಲೇರು ಅಂಚಾದ ಪುನಗ ಅಡೆಮುಟ್ಟಲ ನಮ್ಮ ಭಕ್ತಿ ಸಂಗೀತ ರಸಮಂಜರಿ ಕಾರ್ಯಕ್ರಮ ಕೊನಪ ಅಬೇಡದ ಬುಕ್ಕವಾದ ನಮಕ್ ನಿಖುಲ್ನ ಅಪೇಕ್ಷಿತ ಚಲನಚಿತ್ರ ಗೀತೆಯನ್ನು ಪ್ರಸ್ತುತ ಮಲ್ಪನಂಚನ ಪ್ರಯತ್ನ ಮಲ್ಪ ಅಂದ ಪನದು ಕಾರ್ಯಕ್ರಮ ದುಮ್ಕುನಪನಂಚನ ಪ್ರಯತ್ನ ಮಲ್ತಂದಲ್ಲ ಬಂದುಲೆ ಈ ಒಂದು ಕಾರ್ಯಕ್ರಮ ಮುಲ್ಪ ಮಾತ್ರ ನಮ್ಮತ್ತು ಒಂದಿಜ್ಜ ದೇಶ ವಿದೇಶದ ಕಾರ್ಯಕ್ರಮ ನಮ್ಮ ಸುದ್ದಿ ಚಾನಲ್ದ ಮುಖಾಂತರವಾದ ಕಾರ್ಯಕ್ರಮನ ವೀಕ್ಷಣೆ ಮಲ್ತಂದಿಲ್ಲ ಆ ವೀಕ್ಷಣೆ ಮಲ್ಪನಗಳಿಗೆ ಮಾತೆರಿಗಳ ಕೊಡಲಾತ ಶುಭ ವಂದನೆ ಮಲ್ತಂದು ಕಾರ್ಯಕ್ರಮ ದುಮ್ಕುನಪಂಚನ ಪ್ರಯತ್ನದ ಒಟ್ಟಿಗೂ ನಿಖುಲ್ನ ವೇದಿಕೆದ ಮಿತ್ತೆ ಪೊರ್ಲಗಂಡದ ಗಾಯಕಿ ಸಂತೋಷ್ ಕಡ್ಲೆ ವರಜುವರಾದ ಚಪ್ಪಾಳೆದ ಆಶೀರ್ವಾದ. ಹಲೋ ಹಲೋ ओंकारनादानुसंधानमो गानमे शंकराभरणमो రసతంత్రలోకానమై పల్లవించు సా
सिद्धिगी अमरत्वलभिगी गानमे सोपानमो सत्वसाधनकु सत्यशोधनकु संगीतमे प्राणमो सत्वसाधनकु सत्यशोधनकु संगीतमे प्राणमो त्यागराज हृदयमयी त्यागराज निलयमयी त्यागराज हृदयमयी रागराज निलयमयी भुक्ति न तोग भक्ति योग मार्गम हृदयलेनि सुधालाग स्वर्गमु शंकर वरणमो ओंकारनादानुसंधानमो गानमे शङ्कराभरणमो पधनि शङ्कराभरणमो गमगरि गमपदनि शङ्कराभरणमो सनि सनि दप नि सनि दप म धनि दप म ग प म ध प नि ध सनि गरि शङ्कराभरणमो धप धम म प ध प धप धम म ध प म ग गम म ध धनि नि रि म ध धनि नि रि ग नि रि ग गम म ग ग रि रि स धनि नि ध ध प शङ्कराभरणमो रि स स स रि रि स स रि स स स रि स रि रि ध नि ध रि रि ध रि रि स नि ध नि 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 ध ध नि नि ध ध नि नि ध नि नि ध नि स ध नि स ध नि ध ग रि स नि ध प ध ध ध गरि ग म म ग गरि ग म म ग गरि ग म प ग म प ध म ध प म ग रि स रि स रि ग स रि गरि म ग प म ध प म ग प म ध प नि ध प म ध प नि ध स नि ध प नि ध स नि रि स ग रि स गरि स रि स रि स रि स नि ध प स गरि स रि स रि स नि ध प स नि ध प म रि स नि ध प नि ध ध नि ध प म प रि स नि ध प स नि ध प म ध प म ग रि ग म ध नि ध नि प ध म प रि स नि ध प नि ध प म ग रि स नि ध प म ग रि स रि शङ्कराभरणमो शङ्कराभरणमो थैंक यू ಸಿಹಿ ಇರಲಿ ಕಹಿ ಇರಲಿ ಮನಸ್ಸು ತುಂಬ ಪ್ರೀತಿ ಇರಲಿ ಸಿಹಿ ಇರಲಿ ಕಹಿ ಇರಲಿ ಮನಸ್ಸು ತುಂಬ ಪ್ರೀತಿ ಇರಲಿ ನಮ್ಮ ಕೆಳಗಡೆ ಕೂತಿರುವಂತವರ ಚಪ್ಪಾಳೆ ಪ್ರೀತಿ ನಮ್ಮ ಕಲಾವಿದರಿಗಿರಲಿ ಅನ್ನೋ ಮಾತನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ ಬಂಧುಗಳೇ ತಮ್ಮೆಲ್ಲರ ಅಪೇಕ್ಷೆ ಚಲನಚಿತ್ರ ಗೀತೆಗಳು ಅದೇ ರೀತಿಯಾಗಿ ಭಕ್ತಿ ಗೀತೆಗಳು ಈ ಒಂದು ವೇದಿಕೆಯಲ್ಲಿ ಪ್ರಸ್ತುತಪಡಿಸ್ತಾ ಇದೆ ಬಂಧುಗಳೇ ಕಾರ್ಯಕ್ರಮವನ್ನು ಮತ್ತಷ್ಟು ಮುಂದುವರಿಸುವ ಪ್ರಯತ್ನ ಜೊತೆಗೆ ಮಗದೊಮ್ಮೆ ಈಶ್ವರನನ್ನು ಸ್ತುತಿಸುವಂತ ಗೀತೆ ಜೊತೆಗೆ ನಮ್ಮ ಹೆಮ್ಮೆಯ ಕಲಾವಿದ ಕರಾವಳಿ ಕರ್ನಾಟಕದಲ್ಲಿ ವೇದಿಕೆಯಲ್ಲಿ ಬಂದ್ರೆ ಸೊ ಅದೇ ರೀತಿಯಾಗಿ ಅವರ ಶ್ರೀಕಂಠದಿಂದ ಮೂಡಿ ಮಾಡಿರುವಂತಹ ಅದ್ಭುತವಾದಂತಹ ಕಲಾವಿದ ಅದೇ ರೀತಿಯಾಗಿ ನಮ್ಮ ಸಂಗೀತ ದೇವರು ಅಂತ ಕರೀತಾ ಇದ್ದೇವೆ ನಾವು SP ಬಾಲಸುಬ್ರಹ್ಮಣ್ಯಂ ಅವರ ಜೊತೆಯಲ್ಲಿ ಹಾಡಿದಂತ ಕಲಾವಿದ ಕೂಡ ಹೌದು ಇವರು ರಮ್ಯಾ ಸುಧೀಂದ್ರ ನಿಮ್ಮ ವೇದಿಕೆಯಲ್ಲಿದ್ದಾರೆ ಬಂಧುಗಳೇ ಒಮ್ಮೆ ಜೋರಾದಂತ ಚಪ್ಪಾಳೆ ಆಶೀರ್ವಾದ ನಿಮ್ಮ ವೇದಿಕೆಯಲ್ಲಿ ರಮ್ಯಾ ಸುಧೀಂದ್ರ ಹಲೋ हल हल चिक हल 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 चिक हल
सत्य है सत्य ही शिव है शिव ही सुंदर है जागो कर देखो जीवन जो तो जागर है सत्यम शिवम सुंदरम सत्यम शिवम सुंदरम सत्यम शिवम सुंदरम सुंदरम शिव ही सुंदर है जागो कर देखो जीवन जो तो जागर है सत्यम शिवम सुंदरम सत्यम शिवम सुंदरम सत्यम शिवम सुंदरम शिव है शिव ही सुंदर है
ಚಪ್ಪಾಳೆ ಮೂಲಕವಾಗಿ ಕಲಾವಿದರನ್ನ ಪ್ರೋತ್ಸಾಹಿಸುವಂತ ಸರ್ವ ನಲ್ಮಿ ಬಂಧುಗಳಿಗೆ ಎಲ್ಲರಿಗೂ ಕೂಡ ಶುಭ ವಂದನೆಯನ್ನು ತಿಳಿಸ್ತಾ ಇದ್ದಾರೆ. ಬಂಧುಗಳೇ, ದೇವರು ಕರ್ನಾಂಚಿತನ ವರಾಯಿತನಾಡ ಅವು ಕೈ ಬಕ್ಕ ನಮ್ಮ ಕೆಬಿಗೆ ಅಂಚದುಪ್ಪನಗ ನಮ್ಮ ಕೈತ ಮುಖಾಂತರ ಬತ್ತ ತಾಟಿ ಬರೋಕರೊಂದುಲ್ಲ ರಚನೆ ಕೆಬಿಟ್ಟು ಇಂಪಾಯನಂಚಿತರ ಸಂಗೀತದ ಧ್ವನಿ ಬುನುಗೆ ಏನೊಂದು ಬರೊಂದುಲ್ಲ ಬಂಧುಲೆ ಅಂಚದುಪ್ಪನಗ ಉಭಯ ಭಾಷೆದ ಗೀತೆ ಆವಡು ಸೊ ಪನ್ಪನಂಚಿನ ಪ್ರಯತ್ನ ನಮ್ಮ ಪೆರ್ಮೆದ ಕಲಾವಿದರು ಮಲ್ಪೆರ ಪನ್ಪನಂಚಿನ ಪಾತ್ರ ದೊಡ್ಡ ಕಾರ್ಯಕ್ರಮ ದುಂಪನೊಂದುಲ್ಲ ಬಂಧುಲೆ. ಸೊ ನಮ್ಮ ರೆಡ್ ಕೈ ಹೊರ ಮಿತ್ತಿದ ಚಪ್ಪಾಳೆ ಕೊರೋಲಿಯ ರೆಡ್ ಕೈ ಹೊರ ಮಿತ್ತು ಮಲ್ತದ ನಮ್ಮ ಕೇಶವರಿ ಶಾಲ್ ಪಾಡ್ ನಂಚಿನ ಜವಾನಿರು ಮಸ್ತ್ ಜನ ಉಳ್ಳೇರು. ಸೊ ಹೊರ ರೆಡ್ ಕೈ ಮಿತ್ತು ಮಲ್ತದವರ ಚಪ್ಪಾಳೆ ಕೊರೋಲಿಯಾ ಹತ್ತೂರ ಒಡೆಯ ಪುತ್ತೂರ್ದ ಮತ್ತು ಸೊಂಚು ನಮಗೆ ಸೇರ್ತ ಬೈದ ನಂಚಿನ ಜಾತ್ರೆಗೆ ಸೇರ್ತ ಬೈದ ನಂಚಿನ ಮಾತ ಬಂಧುಗಳ ಕೊಡಲಾತು ವಂದನೆ ಮಲ್ತಂದುಲ್ಲ ಮುಲ್ಪ ಮಾತ ನಮ್ಮ ಜವನಿರು ಮಸ್ತ್ ಜನ ಉಳ್ಳೇರು ಸೊಂಚ ನಮಗೆ ಅಂಕಲ್ ನಕಲ್ ಅಂಡಿಲ್ ನಕಲ್ ಬರೋಲ್ಲೇರು ಹೊರ ನಮ್ಮ ರೆಡ್ ಕೈನ ಮಿತ್ತು ಮಲ್ಬುಗನ ಕೈಯನ್ನ ಮೇಲ್ಗಡೆ ಎತ್ತಬಹುದು ಬಂಧುಗಳೊಮ್ಮೆ ಒಮ್ಮೆ ಕೈಯನ್ನ ಮೇಲ್ಗಡೆ ಎತ್ತಬಹುದಾ ಚಪ್ಪಾಳೆ ಬರ್ಬೋದು ಒಂದ್ಸಲ ಜೋರಾಗಿ ಎಸ್ ಪ್ರೀತಿಯಿಂದ ಚಪ್ಪಾಳೆಯನ್ನು ಕೊಡುವಂತ ಎಲ್ಲ ಬಂಧುಗಳಿಗೆ ಮಗದಮ್ಮ ಹೊಂದಿಸ್ತಾ ಇದ್ದಾನೆ. ಬಂಧುಗಳೇ, ರಾಮನ ಬಲಗೈ ಬಂಟ ಅಂದ್ರೆ ಅದು ಹನುಮಂತ ಅಂತ ಬಂಧುಗಳು. ಅದೇ ರೀತಿಯಾಗಿ ಹಿಂದೆ ರಾಮಾಯಣ ಅನ್ನುವಂಥದ್ದು ನಮ್ಮಲ್ಲಿ ಬಹಳಷ್ಟು ಶ್ರೇಷ್ಠತೆ. ಅದೇ ರೀತಿಯಾಗಿ ಈಗಲೂ ಕೂಡ ಗೂಗಲ್ ನಲ್ಲಿ ತೆರೆದು ನೋಡಿದ್ರೆ ರಾಮ ಅನ್ನುವಂತ ಕಲ್ಲು ಸಮುದ್ರದ ನೀರಲ್ಲಿ ತೇಳ್ತಾ ಇತ್ತು ಬಂಧುಗಳೇ. ಅದೇ ತೇಳ್ತಾ ಇತ್ತ ಅಂತೆ ಅಂತ ರಾಮನ ಬಲಗೈ ಬಂಟ ಹನುಮಂತನನ್ನ ಸ್ಮರಣೆ ಮಾಡುವಂತಹ ಗೀತೆಯನ್ನು ಪ್ರಸ್ತುತಪಡಿಸುವಂತ ಪ್ರಯತ್ನ ನಮ್ಮ ಕರಾವಳಿ ಕರ್ನಾಟಕದ ಹೆಮ್ಮೆಯ ಗಾಯಕ ಅದೇ ರೀತಿಯಾಗಿ ಚಲನಚಿತ್ರ ಗಾಯಕ ನಾನು ಅವಾಗ್ಲೇ ಹೇಳಿದ ದೇಶ ವಿದೇಶದಲ್ಲಿ ಕಾರ್ಯಕ್ರಮ ನಡೆಸಿಕೊಂಡಂತಹ ಬಹಳಷ್ಟು ಶ್ರೇಷ್ಠತೆ ಕಲಾವಿದ ನಮ್ಮ ರವೀಂದ್ರ ಪ್ರಭು ನಿಮ್ಮ ವೇದಿಕೆಯಲ್ಲಿ ಬನ್ನಿ. ಒಂದ್ಸಲ ಜೋರಾದಂತಹ ಚಪ್ಪಾಳೆ ನಿಮ್ಮ ವೇದಿಕೆಯಲ್ಲಿ ಶ್ರೀತ ರವೀಂದ್ರ ಪ್ರಭು. ಹಲೋ ಹಲೋ ಹಲೋ. ಇದುವರೆಗೆ ನಾವೆಲ್ಲರೂ ಹಾಡಿದ್ರಿ, ನೀವು ಕೇಳಿದ್ರಿ. ಈಗ ಈ ಹಾಡಲ್ಲಿ ನೀವು ನಾವು ಜೊತೆಯಾಗಿ ಹಾಡಬೇಕು. ಸ್ವಲ್ಪ ರೆಡಿ ಇದ್ದೀರಾ ಎಲ್ಲರೂ? बोलो पुत्तूर महालिंगेश्वर महाप्रभु की, बोलो प्रभु रामचंद्र की, पवन पुत्र हनुमान की, बोलो भारत माता की. इष्टु जयकार कोट्रे साಕು. मनोजवं मारुततुल्य वेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि. बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्. जय जय हनुमान जय गुरु जय जय पवन. 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 पवन पुत्र हनुमान की जय. जय आंजनेय जय बल भीमा जय भक्तवर अतुलित बलधाम जय ಹನುಮಂತ ಜೈ ಯಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. जय जय हनुमान जय गुरु जय जय पवन. जय जय हनुमान जय गुरु जय जय पवन. पवन पुत्र हनुमान की जय. जय आंजनेय जय बल भीमा जय ಭಕ್ತವರ ಅತುಲಿತ ಬಲಧಾಮ ಜೈ ಹನುಮಂತ ಜೈ ಯಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. जय जय हनुमान जय गुरु जय जय पवन. जय जय हनुमान जय गुरु जय जय पवन. पवन पुत्र हनुमान की जय. जय हनुमान जय पवन. ಬುದ್ಧಿರ್ಬಲ ಧೈರ್ಯಗಳ ಕರುಣಿಸು. जय जय हनुमान जय गुरु जय जय पवन. ನಿರ್ಭಯತ್ವ ಆರೋಗ್ಯ ಕರುಣಿಸು. जय जय हनुमान जय गुरु जय जय पवन. ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸು. जय जय हनुमान जय गुरु जय जय पवन. ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸು. जय जय हनुमान जय गुरु जय जय पवन. ಬುದ್ಧಿರ್ಬಲ ಧೈರ್ಯಗಳ ಕರುಣಿಸು. ನಿರ್ಭಯತ್ವ ಆರೋಗ್ಯ ಕರುಣಿಸು. ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸು.
ಕರುಣಿಸು ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಎಲ್ರು ಪವನಪುತ್ರ ಹನುಮಾನ್ ಕಿ ಆಂಜನೇಯ ಬಲ ಭೀಮ ಭಕ್ತವರ ತುಳಿತ ಬಲಧಾಮ ಹನುಮಂತ ಎಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನಪುತ್ರ ಹನುಮಾನ್ ಕಿ ಜೈ ರಾಮ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮ ಸೇವೆಯ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮಾಯಣದ ಕಥೆಯೊಳು ಬಂದು ಕೂಡು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ದಶಕೇಶವನ್ನು ತಮಾರು ಜೈ ರಾಮ್ ಜೈ ಜೈ ರಾಮ್ ರಾಮ ಸ್ಮರಣೆ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮಾಯಣದ ಕಥೆಯೊಳು ಬಂದು ಕೂಡು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ದಶಕೇಶವನ್ನು ಮಾರುತಿ ಹನುಮ ಹನುಮಂತ ಗುಣವಂತ ಮಾರುತಿರಾಯ ಹನುಮಂತ ದಶಕೇಶವನ್ನು ಮಾರುತಿ ಹನುಮ ದಶಗ್ರೇಸರ ಜೈ ಬಲ ಭೀಮ ಬಲೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನಪುತ್ರ ಹನುಮಾನ್ ಕಿ ಜೈ ಜೈ ಆಂಜನೇಯ ಬಲ ಭೀಮ ಭಕ್ತವರ ತುಳಿತ ಬಲಧಾಮ ಹನುಮಂತ ಎಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನಪುತ್ರ ಹನುಮಾನ್ ಕಿ ನಿಮ್ಮ ಜೈ ಕೇಳಲಿಲ್ಲ ನನಗೆ ಎಲ್ಲರೂ ಜೋರಾಗಿ ಹಾಡ್ಬೇಕು ಇವಾಗ ಸ್ವಲ್ಪ ಬ್ಯಾಕ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನಪುತ್ರ ಹನುಮಾನ್ ಕಿ ಜೈ ಜೈ ಆಂಜನೇಯ ಬಲ ಭೀಮ ಭಕ್ತವರ ತುಳಿತ ಬಲಧಾಮ ಹನುಮಂತ ಎಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನಪುತ್ರ ಹನುಮಾನ್ ಕಿ ಈಗ ಚಪ್ಪಾಳೆ ಮತ್ತು ಜೈ ಒಟ್ಟಿಗೆ ಸರಿನಾ ಓಕೆ ಚಪ್ಪಾಳೆ ಹೇಗೆ ತಟ್ಟಬೇಕು ಈ ಮೇಲೆ ಮಾಡಿ ಆ ರಾಮಚಂದ್ರನಿಗೂ ಆ ಮಹಾಲಿಂಗೇಶ್ವರನಿಗೂ ಜೊತೆಯಾಗಿ ಎಲ್ರು ರೆಡಿ ಸ್ಟಾರ್ಟ್ ಆಂಜನೇಯ ಭೀಮ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ 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 ಪವನಪುತ್ರ ಹನುಮಾನ್ ಕಿ ಜೈ बोलो प्रभु रामचंद्र की पवन पुत्र हनुमान की बोलो महालिंगेश्वर महाप्रभु की बोलो भारत माता की ಹನುಮಂತನ ಸ್ಮರಣೆ ಮಾಡಿದಂತ ಶ್ರೀಯುತ ರವೀಂದ್ರ ಪ್ರಭು ಇವರಿಗೆ ಒಂದೇ ಸಾಧನ ಬಂಧುಗಳೇ ಪವನಪುತ್ರ ಹನುಮಾನಕ್ಕೆ ಪವನಪುತ್ರ ಹನುಮಾನಕ್ಕೆ ಬೋಲೋ ಭಾರತ್ ಮಾತಾ ಕೆ ಬೋಲೋ ಭಾರತ್ ಮಾತಾ ಕೆ ಪುತ್ತೂರ್ದ ಜನಕುಲ್ನ ಏತೊಂಜಿ ಮಲ್ಲ ಮನಸ್ತೂಲೆ ಅಂಚಾದೊಬ್ಬನಗ ಪುತ್ತೂರ್ದ ಜನಕುಲ್ನ ಏತೊಂಜಿ ಮಲ್ಲ ಸ್ವರ ತೋಲೆ ಮಲ್ಪ ಮಲ್ಲ ಮನಸ್ಸಿತ್ತ ನಕಲುಲ್ಲೇರು ಸಂಚಾದೊಬ್ಬನಗ ಮಾತರಿಗಳ ಶುಭ ವಂದನೆ ಮಲ್ತಂದು ಕಾರ್ಯಕ್ರಮನ ಪಾತರ ಕಮ್ಮಿ ಮಲ್ತಂದು ಕಾರ್ಯಕ್ರಮನ ಕೊಡಲಾದ ದುಮ್ಗನ ಪುನಚನ ಪ್ರಯತ್ನ ಮಲ್ತಂದು ಬಂದು ಸರಿಗಮ ಪದನ ಸಡ ಸರಿಗಮ ಪಾಡು ನಮಗ ಬಾರಿ ಪೊರ್ಲ ಗಂಡು ಪದದ ಮುಖಾಂತರ ಬದ ಮುಡಿ ಮಲ್ತನ ಚುನ ನಮ್ಮ ರಜತ್ ಮಯ್ಯನ ಕೊಡಲಾದ ವೇದಿಕೆ ಮಿತ್ತು ಬರಮಂತಂದುಲ್ಲ ಬಂದುಲೆ ಜಾತ ಭಕ್ತಿ ಗೀತೆ ಉಂಡು ಅಂಜಾದುಪನಗ ದೇವರು ಮಲ್ಪಡ್ದು ನಮ್ಮ ಜಲಕಗ ಪೋಯಬಕ ನಿಕಲೆಗೆ ಬಡಿತನ ಚಿತ್ರನ ಚಲನಚಿತ್ರ ಗೀತೆನ ಪ್ರಸ್ತುತ ಮಲ್ಪನಚನ ಪ್ರಯತ್ನ ಮಂತಂದುಲ್ಲ ನಿಕಲ್ನ ವೇದಿಕೆ ಮಿತ್ತು ರಜತ್ ಮಯ್ಯ ಒಮ್ಮೆ ಜೋರಾದಂತ ಚಪ್ಪಾಳೆಯ ಆಶೀರ್ವಾದ ಬಂಧುಗಳೇ
ಚೆಕ್ ಚೆಕ್ ಚೆಕ್. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಎಲ್ರಿಗೂ ನಮಸ್ಕಾರ ಅಂದೆ. ಒಂದು 4 ಜನರದ್ದು ವಾಯ್ಸ್ ಕೇಳ್ತಪ್ಪ ನನಗೆ ನಮಸ್ಕಾರ ಅಂತ. ನನ್ನ ಮೇಲೆ ಯಾಕೆ ಅಷ್ಟು ಕೋಪ ನಿಮಗೆ? ಅಣ್ಣಂದ್ರ ಸೂಪರ್. ಎಲ್ರಿಗೂ ನಮಸ್ಕಾರ. ಸೂಪರ್ ಸೂಪರ್. ಅವಾಗ ಮಾತಾಡ್ಲಿಕ್ಕೆ ಆಗಲಿಲ್ಲ, ಯಾಕಂದ್ರೆ ಆ ಮಹಾಪ್ರಾಣ ದೀಪಂ ಹಾಡಬೇಕಾದ್ರೆ ಮಾತು ಆಡಿ ಅದನ್ನು ಹಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆ ವೈಬ್ ಹೋಗಿಬಿಡುತ್ತೆ. ಅದಕ್ಕೆ ಅದಾದ್ಮೇಲೆ ಇವಾಗ ಮಾತಾಡ್ತಿದ್ದೇನೆ. ಪುರಂಚೌಲರ್ ಸಖತ್ ಸಾವಾಸ್. ಇವಾಗ ನಾನೀಗ ಹಾಡ್ತಿರೋ ಹಾಡು ನೀನು ನೀನೇ ಇಲ್ಲಿ ನಾನು ನಾನೇ. ಈ ಹಾಡಿನ ಸನ್ನಿವೇಶ ಹೇಗಿರ್ತದೆ ಅಂದರೆ, ಒಬ್ಬ ಪಂಡಿತ ಹಾಗೂ ಒಬ್ಬ ಸಾಮಾನ್ಯ ಗಾಯಕ. ಪಂಡಿತನಿಗೆ ಬಹಳಷ್ಟು ಅಹಂಕಾರ ಇರ್ತದೆ, ತಾನು ದೊಡ್ಡ ಪಂಡಿತ, ಸಂಗೀತ ಮಹಾನ್ ಸಂಗೀತಗಾರ ಅಂತ ಒಂದು ಅಹಂಕಾರ ಇರ್ತದೆ. ಬಟ್ ಸಾಮಾನ್ಯ ಗಾಯಕನಿಗೆ ತನಗೆ ಏನೇ ಬಂದಿದ್ರೂ ಅದು ಶಿವನಿಂದ, ಈ ಹಾಡನ್ನು ಶಿವನಿಗೆ ಸಮರ್ಪಣೆ ಮಾಡ್ತೇನೆ ಅನ್ನೋದನ್ನು ಅವನು ಇಟ್ಕೊಂಡಿರ್ತಾನೆ. ಸೊ ಈ ಸ್ಪರ್ಧೆಯಲ್ಲಿ ಅವನೇ ಗೆಲ್ತಾನೆ, ಪಂಡಿತನನ್ನು ಸೋಲಿಸಿ ಸಾಮಾನ್ಯ ಗಾಯಕನೇ ಗೆಲ್ತಾನೆ. ಈ ಚಲನಚಿತ್ರದಲ್ಲಿ SPB ಅವರು 2 ಧ್ವನಿಗಳಲ್ಲಿ ಈ ಹಾಡನ್ನು ಹಾಡಿದ್ದಾರೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಖಂಡಿತ ನಾನು ಆ 2 ಧ್ವನಿಗಳಲ್ಲಿ ಹಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ದಯವಿಟ್ಟು ನಿಮ್ಮ ಒಂದು ಆಶೀರ್ವಾದ ಹಾಗೆ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇಲ್ಲಿ ನಾನು ನಾನೇ, ಏನು ನೇನೆ ಇಲ್ಲಿ ನಾನು ನಾನೇ, ನೀನು ಎಂಬುವನಿಲ್ಲಿ ನಾದವಾಗಿರುವಾಗ ನಾನೇನು ಹಾಡಲಯ್ಯ ದಾಸಾನು ದಾಸ. ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ಎಂಬುವನಿಲ್ಲಿ ನಾದವಾಗಿರುವಾಗ ನಾನೇನು ಹಾಡಲಯ್ಯ ದಾಸಾನು ದಾಸ. ಇಲ್ಲಿ ನಾನು ನಾನೇ, ನೀನು ನೀನೇ ಇಲ್ಲಿ ನಾನು ನಾನೇ. ನಾರದ ಶ್ರುತಿ ನೀಡಿ ತುಂಬುರ ಸ್ಮೃತಿ ಹಾಡಿ ಕೈಲಾಸವೆಲ್ಲ ನಾದೋಪಾಸನೆಯಾಗಿ. ನಾರದ ಶ್ರುತಿ ನೀಡಿ ತುಂಬುರ ಸ್ಮೃತಿ ಹಾಡಿ ಕೈಲಾಸವೆಲ್ಲ ನಾದೋಪಾಸನೆಯಾಗಿ. ಷಣ್ಮುಖ ಪ್ರಿಯ ರಾಗ ಷಣ್ಮುಖ ಪ್ರಿಯ ರಾಗ, ಷಣ್ಮುಖ ಪ್ರಿಯ ರಾಗ ಮಾರ್ಗ ಹಿಂಗೋಳವಾಗಿ ನಾಜಿಸಿದೆ ದರುಗಾಡು. ಹಾಡುವೆಯ ಪಲ್ಲವಿಯ ಎಳುವೆಯ ಮೇಲೆ ಎಳುವೆಯ, ನೀನು ಎಂಬುವನು ನಾದವಾಗಿರುವಾಗ ನಾನೇನು ಹಾಡಲಯ್ಯ ದಾಸಾನು ದಾಸ. ನೀನು ನೀನೇ ಇಲ್ಲಿ ನಾನು ನಾನೇ, ಇಲ್ಲಿ ನಾನು ನಾನೇ. ಈಶ್ವರವಾದ ಈಶ್ವರನಿನಾದ ಗದಿಗದಿಯದ ಗುಣಿತ ವೇದ, ಶಿವಸ್ಮರಣೆ ಸಂಗೀತ ಸ್ವಾದ, ಸಮಕಗಳ ಗಾಂಡಿತ್ಯ ಶೋಧ, ಸುಮತಿಗಳ ಸುಜ್ಞಾನ ಬೋಧ, ಬಲುಕುಗಳ ವಿಚಾರಣೆ ಕ್ಷಮಾಪಣೆ ವಿಮೋಚನೆ, ನಿಲುವುಗಳ ಆಲೋಚನೆ ಸರಸ್ವತಿ ಸಮರ್ಪಣೆ. ನವರ ಜಾರಗಿಸಿ ಪರವಚ ಭರಗಿ ನವಜಯ ಅಡಗಿಸಿ ಜಯಿಸಲು ಇದು ಭಕ್ತಿಯ ಯುಕ್ತಿಯ ವಿಷಯಾರ್ಥ.
ಗಣ 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 ಶಿವಗುಣ ನಿಜ ಮನ ನಲಿದರೆ ಒಲಿದರೆ ಕುಣಿದರೆ ಪ್ರಕೃತಿಯ ಮುಕೃತಿಯ ಪರಮಾರ್ಥ ನೀನು ನೀನೇ ನಾನು ನಾನೇ ಸಾ ಸಮಗಸನಿ ನಿಗಸನಿದ ದಸನಿದಮ ಮಗ ಮದ ದದ ಮದ ನಿನ್ನಿ ದದ ನಿ ಸಮಗಸನಿ ಸನಿಗಸನಿದ ಮದ ನೇನೆ ಇಲ್ಲಿ ನಾನು ನಾನೇ ಧನಿ ಸಗ ನಿಸ್ಸ ಧನಿ ಸಗ ನಿಸಗ ಮ ಗ ಮ ನಿಸಗ ಮ ಗ ಗ ಗ ಮ ಗಸ 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 ಮಗ 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 ಮ ಸಸ್ಸ ಮಗ 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 ಸನಿದ ಮಗ ಸನೇನು ನೇನೆ ಇಲ್ಲಿ ನಾನು ನಾನೇ ಮಗ 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 ಗ ಮಗ 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 ದಮ 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 ನಿದ 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 ಸದ ಸದ ಸನಿ ಸಗ ಸನಿ ನಿ ಸನಿ ದ ಸಗ ಸನಿ ದ ನಿ ಸನಿ ದ ಮಗ ಮಗ ಸಗ ಮದ ಮದ ನಿ ಮದ ನಿ ಸಗ ಸನಿ ಸ ಧನಿ ಮದ ಮದ ನಿ ಸಗ ನೇನು ನೇನೆ ಇಲ್ಲಿ ನಾನಿ ಸ ಪ ಸ ಸನಿ ಪ ಮಗ ಸನಿ ಪ ಸ సగమ పమగ సగమ పమగ సగమ పమ పమ పని పమ ప సరి గ పద పగ పద పగద గ పద పగరి స సరి గరి సరి మ పని స సరి మ పని స రి సరి పమ రి సరి సామ సామ స మ పద సరి ని స ద పమ మ పద ద పమ పద ద పమ పద ద పమ పసద పమ పద స పమ పద రి సరి 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 సద సరి ద సరి పద సరి మ పద సరి సరి మ పద సరి పని స గ పద ది గ ప స గ మ సమగ సని ద మగ నీనే ఇల్లి నాను నానే నీరు నీనే ఇల్లి నాను నానే ಧನ್ಯವಾದಗಳು. ಏನ್ ವಾಯ್ಸ್ ಗುರು, ಏನ್ ಹಾಡ್ ಗುರು. ಅದೇ ರೀತಿಯಾಗಿ ಚಪ್ಪಾಳೆ ಮೂಲಕ ಭಾಗಿ ಕಲಾವಿದರನ್ನ ಪ್ರೋತ್ಸಾಹ ಮಾಡುವಂತ ಸರ್ವನಲ್ವಿಯ ಬಂಧುಗಳಿಗೆ ಮಗದೊಮ್ಮೆ ವಂದಿಸ್ತಾ ಇದ್ದೇನೆ ಬಂಧುಗಳೇ. ಅದೇ ರೀತಿಯಾಗಿ ಹೆಚ್ಚೇನು ಮಾತಾಡದೆ ನಮ್ಮ ದೇವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಶಂಕರನು ಆಗಮಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಶಂಕರ ಅನ್ನುವಂತ ಬಹಳಷ್ಟು ಸುಂದರವಾದಂತಹ ಗೀತೆಯನ್ನ, ಶಿವನ ಕುರಿತಾಗಿರುವಂತಹ ಗೀತೆಯನ್ನು ಪ್ರಸ್ತುತಪಡಿಸುವಂತ ಪ್ರಯತ್ನ ನಿಮ್ಮ ವೇದಿಕೆಯಲ್ಲಿ ನಮ್ಮ ನೆಚ್ಚಿನ ಕಲಾವಿದರು ಶ್ರೀಮಾನ್ ರವೀಂದ್ರ ಪ್ರಭು ನಿಮ್ಮ ವೇದಿಕೆಯಲ್ಲಿ ಬರಲಿ. ಒಂದ್ಸಗಿ ಜೋರಾದಂತಹ ಚಪ್ಪಾಳೆಯ ಆಶೀರ್ವಾದ. ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ప్రాణమునీవని గానమినీదని ప్రాణమి గానమని మౌన విచక్షణ ధ్యాన విలక్షణ రాగమి యోగమని ప్రాణమునీవని గానమినీదని ప్రాణమి గానమని మౌన విచక్షణ ధ్యాన విలక్షణ రాగమి యోగమని నాదోపాసన చేసిన వాడను నీ వాడను నేనైతే నాదోపాసన చేసిన వాడను నీ వాడను నేనైతే తిక్కలింగజిత హిమగిరింగజిత కంధర నీల కంధర చుక్కలెరుగ నీ రుద్ర వీణ నిర్నిద్రగాన విధి అభిధరించర చింతరించర శంకర నాద శరీర పర
మెరిసే మెరుపుల మురిసే పెదవుల చిరుచురు నవ్వుల కాబోలు ఉరివే ఉరిములు సరి సరి నటనల సిరి సిరి నువ్వల కాబోలు మెరిసే మెరుపుల మురిసే పెదవుల చిరుచురు నవ్వుల కాబోలు ఉరివే ఉరిములు సరి సరి నటనల సిరి సిరి నువ్వల కాబోలు పరవసాన శిరసు గంగా జరగుధారణ శివగంగా పరవసాన శిరసు గంగా జరగుధారణ శివగంగా నాగానదారిన గురుగంగా ఆనంద దృష్టిలే తడవంగా శంకరా నాద శరీరా పరా వేద విహారా జీవేశ్వరా శంకరా శంకరా ಈ ಗೀತೆಯನ್ನು ಹಾಡುವುದು ಬಹಳಷ್ಟು ಕಷ್ಟ ಬಂಧುಗಳು. ಅಂತಹ ಗೀತೆಯನ್ನು ಹಾಡುವಂತ ಸಾಮರ್ಥ್ಯವುಳ್ಳಂತ ಕಲಾವಿದ ಯಾರಪ್ಪ ಅಂದ್ರೆ ನಮ್ಮ ರವೀಂದ್ರ ಪ್ರಭು ಸರ್ ಅವರು. ಅದೇ ರೀತಿಯಾಗಿ ಬಹಳಷ್ಟು ಸುಂದರವಾಗಿ ದೇಶ ವಿದೇಶದಲ್ಲಿ ಕಾರ್ಯಕ್ರಮ ನಡೆಸಿಕೊಟ್ಟಂತ ಅನುಭವ ಉಳ್ಳಂತ ಕಲಾವಿದ. ಅದೇ ರೀತಿಯಾಗಿ ಭಕ್ತಿ ಗೀತೆಯಲ್ಲಿ ಹೆಚ್ಚಿನ ಗೀತೆಯನ್ನು ಹಾಡುವಂತ ಶಕ್ತಿ ಇರುವಂತದ್ದು ನಮ್ಮ ರವೀಂದ್ರ ಪ್ರಭು ಸರ್ ಇವರಿಗೆ. ಅದೇ ರೀತಿಯಾಗಿ ಚಪ್ಪಾಲೆ ಮುಖಾಂತರವಾಗಿ ನಮ್ಮ ಪ್ರೀತಿಪೂರ್ವಕವಾದಂತಹ ವಂದನೆಯನ್ನು ಸಲ್ಲಿಸಿದಂತ ಎಲ್ಲ ಬಂಧುಗಳಿಗೆ ವಂದಿಸ್ತಾ ಶ್ರೀ ಮಂಜುನಾಥ ಅನ್ನುವಂತ ಸಿನಿಮಾದಿಂದ ಇದ್ದಂತ ಗೀತೆ ಜೊತೆಗೆ ಕಾರ್ಯಕ್ರಮ ಮುಂದುವರಿಸ್ತಾ ಈ ಗೀತೆಯನ್ನು ಹಾಡುವಂತ ಪ್ರಯತ್ನ ನಿಮ್ಮ ವೇದಿಕೆಯಲ್ಲಿ ರಜತ್ ಮಯ್ಯ. ಬೀರಂಗಿಲ್ಲ ರಿಟರ್ನ್ ಬರೀ ಹಾಂ ಡಬಲ್ ಒಬ್ಬನೇ ಮಂಜುನಾಥನೊಬ್ಬನೇ
ಮಂಜುನಾಥನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಧ್ಯಾನಕ್ಕೂ ಧ್ಯಾನಕ್ಕೂ ಒಬ್ಬನೇ ಭಕ್ತಿಗೂ ಮುಕ್ತಿಗೂ ಒಬ್ಬನೇ ಹರನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ನೀನೊಂದು ಕಲ್ಲು ಎಂದೆ ನೀನೆಲ್ಲೂ ಇಲ್ಲವೆಂದೆ ನೀನೆ ನನ್ನ ಬಳಿಗೆ ಬಂದು ನಿನ್ನಲ್ಲೇನೇ ಇರುವೆನೆಂದೆ ನನ್ನ ಕಣ್ಣ ತೆರೆದು ಒಳಗಣ್ಣ ತೋರಿಸಿದೆ ನನ್ನ ಪಾಪ ತೊಳೆಯಲೆಂದು ಗಂಗೆಗಂತೆ ಭೂಮಿಗಿಳಿದೆ ಹೊರೆಯನು ತೆರೆಯಲು ಒಬ್ಬನೇ ಹೊರೆಯಲು ನಮ್ಮನು ಒಬ್ಬನೇ ಹರನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ जय जय शंभो जय जय चंद्रधरा जय जय शंभो जय जय चंद्रधरा ತಂದೆಯಿಲ್ಲದೋನೆ ಎಂದೆ ತಂದೆಯಾಗಿ ನೀನು ಬಂದೆ ನಾನು ಅನ್ನೋ ಅಹಂಕಾರ ಸುಟ್ಟು ಭಸ್ಮ ಮಾಡಿದೋನೆ ಕಂಜನ್ನು ದೀಪ ಮಾಡಿ ಹೊಸ ಜನ್ಮವನ್ನೇ ತಂದೆ ಅರಿವಿಗೇನೆ ಗುರುವಾದ ಗುರುಗಳ ಗುರು ಇವನೇ ಸತ್ಯವೂ ನಿತ್ಯವೂ ಒಬ್ಬನೇ ಧರ್ಮವೂ ದೈವವೂ ಒಬ್ಬನೇ ಹರನೊಬ್ಬನೇ ಶಂಕರ ಮುರಹರ ಶಂಭೋ ಹರ ಮಂಜುನಾಥ 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 ಧನ್ಯವಾದಗಳು ಥ್ಯಾಂಕ್ ಯು ಶೇಟ್ ಎಲೆಕ್ಟ್ರಾನಿಕ್ಸ್ ಪ್ರೆಸೆಂಟ್ ಮಾಡುವಂತ ಸಂಗೀತ ರಸಮಂಜರಿ ಕಾರ್ಯಕ್ರಮದ ಬಹಳಷ್ಟು ಸುಂದರವಾದಂತಹ ಕಾರ್ಯಕ್ರಮ ನಡಿಬೇಕು ಅಂತ ಇದ್ರೆ ನಮ್ಮ ತ್ರಿಯಮರೆಯ ಸಹಾಯಕರನ್ನ ಕೂಡ ಸ್ಮರಿಸ್ತಾ ಇದೆ ಬಂಧುಗಳೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಹಾಯಕರಾಗಿ ನಿಂತವರು ಪುತ್ತೂರು ಕ್ಲಬ್ ಬರಲಿ ಒಂದ್ಸಗಿ ಜೋರಾದಂತಹ ಚಪ್ಪಾಳಿ ಆಶೀರ್ವಾದ ಅವರಿಗೆ ಅದೇ ರೀತಿಯಾಗಿ ಕೆವಿ ಎಂಟರ್ಪ್ರೈಸಸ್ ಅದೇ ರೀತಿಯಾಗಿ ಶೇಟ್ ಎಲೆಕ್ಟ್ರಾನಿಕ್ಸ್ ಅದೇ ರೀತಿಯಾಗಿ ಲಹರಿ ಸಂಜೀವ ಶೆಟ್ಟಿ ಎಲ್ರಿಗೂ ಕೂಡ ಒಮ್ಮೆ ಜೋರಾದಂತಹ ಚಪ್ಪಾಳಿಗಳು ಬರಲಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡುವಂತದ್ದು ನೀವು ಕೋಸ್ಟಲ್ ಸ್ಟಾರ್ ಮ್ಯೂಸಿಕ್ ಮಣಿಪಾಲ್ ತಂಡದಿಂದ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಸುಂದರವಾದಂತಹ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಬರಬೇಕು ಅಂತ ಹೇಳಿದ್ರೆ ನಮ್ಮ ಪ್ರಕಾಶ್ ಕಾಮತ್ ಅದೇ ರೀತಿಯಾಗಿ ವೆಂಕಟೇಶ್ ಕಾಮತ್ ಅದೇ ರೀತಿಯಾಗಿ ವಂದಿತ ಕಾಮತ್ ಇವರೊಂದು ಈ ಒಂದು ಕಾರ್ಯಕ್ರಮದ ಮುಖ್ಯ ನಿರ್ದೇಶಕರು ನಮ್ಮ ತೆರೆಮರೆಯ ಸಹಾಯಕರು ಕೂಡ ಹೌದು ಅದೇ ರೀತಿಯಾಗಿ ಅವರಿಗೆ ನಮ್ಮ ಪ್ರೀತಿ ತುಂಬಿದಂತಹ ಚಪ್ಪಾಳೆ ಶಬ್ದಗಳು ಒಮ್ಮೆ ಜೋರಾಗಿ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಬಂಧುಗಳೇ ಕಾರ್ಯಕ್ರಮವನ್ನು ನೇರವಾಗಿ ಸಿನಿಮ್ಯಾಟಿಕ್ ಚಲನಚಿತ್ರ ಗೀತೆ ಮುಖಾಂತರ ಬಗ್ಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ ಬಂಧುಗಳೇ ಇತ್ತೀಚೆಗೆ ತೆರೆಕಂಡಂತಹ ಸಿನಿಮಾ ಅಂದ್ರೆ ಅದು ರಿಷಬ್ ಶೆಟ್ಟಿ ನಿರ್ದೇಶನದ ಸಿನಿಮಾ ಕಾಂತಾರ ಬಂಧುಗಳೇ ತುಳುತ ಉಂಚು ಕತ್ತೆನು ಪತಂದು ವಿಶ್ವದ ಪೂರ ಪುದರ್ ಮಂತ್ರಂಚಿತನ ಸಿನಿಮಾ ಎತ್ತನಂಡವು ಕಾಂತಾರ ಅಂಚಾದ ಪುನಗ ಪೊರ್ಲ ಕಂಠದ ಒಂಚು ಗೀತೆ ಉಂಟು ಬಂಧುಗಳೇ ಅಂಚಾದ ಪುನಗ ವರಹ ರೂಪಂದು ಬಂದ್ಪುನಂಚಿನ ಪೊರ್ಲ ಕಂಠದ ಗೀತೆಯನ್ನು ಈ ವೇದಿಕೆಗಳು ಪ್ರಸ್ತುತ ಮಲ್ಪುನಂಚಿನ ಪೆರ್ಮೆದ ಕಲಾವಿದ ಶ್ರೀಮಾನ್ ರವೀಂದ್ರ ಪ್ರಭು ನಿಖಲ್ನ ವೇದಿಕೆ ವರಜವರಾದ ಚಪ್ಪಾಳದ ಆಶೀರ್ವಾದ
ಜೈ 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 ಜೈ. दैववरीशं वरारूपं दैववरीशं वरस्मितवदनं वज्रदन्तधर रक्षाकवचम् संभूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ವರ ಸಂಪ್ರೀತ ಬೇಡುತ್ತೇವು ಆರಾಧಿಸುದ ಥ್ಯಾಂಕ್ ಯು ಸೋ ಮಚ್ ಬಂಧುಗಳೇ. ಕಾಂತಾರ ಸಿನಿಮಾದ ಗೀತೆಯನ್ನ ಕೇಳ್ಕೊಂಡು ಬಂದಿದ್ದೀರಿ ಬಂಧುಗಳೇ. ಅದೇ ರೀತಿಯಾಗಿ ಸಂಗೀತ ರಸಮಂಜರಿ ಕಾರ್ಯಕ್ರಮ ನೇರವಾಗಿ ಸಿನಿಮ್ಯಾಟಿಕ್ ಚಲನಚಿತ್ರ ಗೀತೆಗಳ ಮುಖಾಂತರ ಬಗ್ಗೆ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇನೆ ಬಂಧುಗಳೇ. ಅದೇ ರೀತಿಯಾಗಿ ಹಳೆ ಹಾಡು ಅಂದ್ರೆ ಬಹಳಷ್ಟು ಅಚ್ಚುಮೆಚ್ಚುಗೆ ಬಂಧುಗಳೇ. ಅದೇ ರೀತಿಯಾಗಿ ಹಳೆ ಹಾಡನ್ನು ಕೇಳುತ್ತಾ ಇದ್ರೆ ಮತ್ತೊಮ್ಮೆ ಕೇಳಬೇಕು, ಮಗದೊಮ್ಮೆ ಕೇಳಬೇಕು ಅಂತಹ ಗೀತೆಗಳನ್ನು ಪ್ರಸ್ತುತಪಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಬಂಧುಗಳೇ. ಪಲ್ಲವಿ ಅನುಪಲ್ಲವಿ ಅನ್ನುವಂತಹ ಸಿನಿಮಾದಿಂದ ಇದ್ದಂತಹ ಗೀತೆ ಜೊತೆಗೆ ಕಾರ್ಯಕ್ರಮ ಮುಂದುವರಿಸುವಂತ ಪ್ರಯತ್ನ, ಈ ಗೀತೆಯನ್ನು ಹಾಡುವಂತ ಪ್ರಯತ್ನ ನಿಮ್ಮ ವೇದಿಕೆಯಲ್ಲಿ ರಜತ್ ಮಯ್ಯ ಜೊತೆಗೂಡಿ ರಮ್ಯಾ ಸುಧೀಂದ್ರ ನಿಮ್ಮ ವೇದಿಕೆಯಲ್ಲಿ ಒಮ್ಮೆ ಜೋರಾದಂತಹ ಚಪ್ಪಾಳೆ ಆಶೀರ್ವಾದಗಳು. ಚಪ್ಪಾಳೆ ಬರ್ತಾ ಇದ್ರೆ ತುಂಬಾನೇ ಖುಷಿ ಆಗುತ್ತೆ ನಮ್ಮ ಕಲಾವಿದರಿಗೆ. ನಿಮ್ಮ ವೇದಿಕೆಯಲ್ಲಿ ರಮ್ಯಾ ಸುಧೀಂದ್ರ ಜೊತೆಗೂಡಿ ರಜತ್ ಮಯ್ಯ.
La 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 la. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತೆಗೆ ಹೊಸ ಭಾಷೆಯಿದು ರಸಕಾವ್ಯವಿದು ಇದ ಹಾಡಲು ಕವಿ ಬೇಕೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತೆಗೆ ನಿಂಗಾಗಿ ಹೇಳುವೆ ಕಥೆನು ನಿಂಗಾಗಿ ಹೇಳುವೆ ಕಥೆ ನೂರನು ನಾನಿಂದು ನಗಿಸುವೆ ನಿನ್ನನು ಕಿರುಳಲು ಕಾಣುವೆ ಕಿರುನಗೆಯನು ಕಣ್ಣಲ್ಲಿ ಹುಚ್ಚಿಟ್ಟ ಹೊಂಗನಸನು ಜೊತೆಯಾಗಿ ನಡೆವೆ ನಾ ಮಳೆಯಲು ಬಿಡದಂತೆ ಹಿಡಿವೆ ಈ ಕೈಯನು ನಗುವ ನಯನ ಮಧುರ ಮೌನ ಮಿಡಿಯುವ ಹೃದಯ ಹಿರಿ ಮಾತೆಗೆ ನೀನಲ್ಲಿ ನಾನಿಲ್ಲಿ ಏಕಾಂತರಿ ನಾ ಕಂಡೆ ನಮ್ಮರೆ ಹೊಸ ಲೋಕವ ಆಸೆ ಹೂವ ಹಾಸೆ ಕಾದೆ ನಡೆ ನೀ ಕನಸ ಹೊಸಕಿ ಬಿಡಲಿ ನಗುವ ನಯನ ಮಧುರ ಮಿಡಿವ ಹೃದಯ ಹಿರಿ ಮಾತೆಗೆ ಹೊಸ ಭಾಷೆಯಿದು ರಸಕಾವ್ಯವಿದು ಇದ ಹಾಡಲು ಕವಿ ಬೇಕೆ ನಗು ಲಲಲ್ಲ 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 ಲಾಲ.
ಎಸ್ ಜಾನಕಿಯಮ್ಮ ಅದೇ ರೀತಿಯಾಗಿ SP ಬಾಲಸುಬ್ರಹ್ಮಣ್ಯಂ ಹಾಡಿದಂತ ಪಲ್ಲವಿ ಅನುಪಲ್ಲವಿ ಅನ್ನುವಂತ ಸಿನಿಮಾದಿಂದ ಗೀತೆಯನ್ನು ಕೇಳ್ಕೊಂಡು ಬಂದಿದ್ದೀರಿ ಬಂಧುಗಳೇ. ಅದೇ ರೀತಿಯಾಗಿ ಸಂಗೀತ ಸಂವತ್ಸರಿ ಕಾರ್ಯಕ್ರಮವನ್ನ ಮತ್ತಷ್ಟು ಮುಂದುವರಿಸುವಂತ ಪ್ರಯತ್ನ ಜೊತೆಗೆ ಈಶ್ವರನನ್ನ ಸ್ತುತಿಸುವಂತ ಬಹಳಷ್ಟು ಸುಂದರವಾದಂತಹ ಗೀತೆಯನ್ನು ಪ್ರಸ್ತುತಪಡಿಸುವಂತ ಪ್ರಯತ್ನ ನಿಮ್ಮ ವೇದಿಕೆಯಲ್ಲಿ ತನ್ವಿ ಶನೈ. ಒಮ್ಮೆ ಜೋರಾದಂತಹ ಚಪ್ಪಾಳೆ ಆಶೀರ್ವಾದ. ನಮ್ಮ ಬೆಳೆಯುವಂತ ಕಲಾವಿದರು ಅದೇ ರೀತಿಯಾಗಿ ಇನ್ನು ಹೆಚ್ಚಿನ ವೇದಿಕೆಯಲ್ಲಿ ಹಾಡುವಂತ ಪ್ರಯತ್ನವನ್ನ ಕೂಡ ಮಾಡಬೇಕು. ಅದೇ ರೀತಿಯಾಗಿ ನಿಮ್ಮ ಪ್ರೀತಿಯ ಚಪ್ಪಾಳೆಯ ಆಶೀರ್ವಾದಗಳು ನಿಮ್ಮ ತನ್ವಿ ಶನೈಗಿರ್ಲಿ.
ಶಿವನನ್ನು ಸ್ತುತಿ ಮಾಡುವಂತ ಬಹಳಷ್ಟು ಸುಂದರವಾದಂತಹ ಗೀತೆಯನ್ನು ಪ್ರಸ್ತುತಪಡಿಸುವಂತ ತನ್ನ ಇವರಿಗೆ ಬಂಧಿಸ್ತಾ ಇದ್ದಾನೆ. ಬಂಧುಗಳೇ, ಕಾರ್ಯಕ್ರಮವನ್ನು ಮುಂದುವರಿಸುವಂತ ಪ್ರಯತ್ನ ಜೊತೆಗೆ ಬಂಧುಗಳೇ, ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡಿಬೇಕು ಅಂತ ಇದ್ರೆ ನಮ್ಮ ತೆರೆಯ ಮರೆಯ ಸಹಾಯಕರು ಇಲ್ಲದೆ ಯಾವುದೇ ಒಂದು ಕಾರ್ಯಕ್ರಮ ಪೂರ್ಣ ಆಗೋದಿಲ್ಲ ಬಂಧುಗಳು. ಅದೇ ರೀತಿಯಾಗಿ ನಾನು ಮಾತಾಡಬೇಕು ಇದ್ರೆ ಮಾತಾಡ್ತಾ ಇದ್ರೆ ನನ್ನ ಸ್ವರವನ್ನ ನಿಮ್ಮ ಕಿವಿಗಳಿಗೆ ತಲುಪಿಸುವಂತದ್ದು ನಮ್ಮ ಸೌಂಡ್ ಸಿಸ್ಟಮ್ ಅವರ ಕೆಲಸ ಅಂತ. ಇದೇ ರೀತಿಯಾಗಿ ಬಹಳಷ್ಟು ಸುಂದರವಾದಂತಹ ಧ್ವನಿವರ್ಧಕದ ಸೇವೆ ನಮ್ಮ ಜೊತೆನಲ್ಲಿದೆ. ಸೊ ಅದೇ ರೀತಿಯಾಗಿ ಕರಾವಳಿ ಕರ್ನಾಟಕದಲ್ಲಿ ಯಾವುದೇ ಸಂಗೀತ ರಸಮಂಜರಿ ಕಾರ್ಯಕ್ರಮ ಇದ್ರೂ ಕೂಡ ನಮ್ಮ ಅಲ್ಟ್ರಾಸೌಂಡ್ ಜೊತೆಗಿರ್ತದೆ. ಅದೇ ರೀತಿಯಾಗಿ ನಮ್ಮ ತೆರೆಯ ಮರೆಯ ಕಲಾವಿದರು, ಅದೇ ರೀತಿಯಾಗಿ ನಾವು ಕಾಣುವಂತ ಕಲಾವಿದರು, ಅದೇ ರೀತಿಯಾಗಿ ನಮ್ಮ ತೆರೆಯ ಮರೆಯ ಕಲಾವಿದರು, ನಮ್ಮ ಬಹಳಷ್ಟು ಸುಂದರವಾದಂತಹ ಕಲಾವಿದ ಇವತ್ತು ನಮ್ಮ ಈ ಸೌಂಡ್ ಸಿಸ್ಟಮ್ ನ ಸೌಂಡ್ ಇಂಜಿನಿಯರ್ ಆಗಿ ವರ್ಕ್ ಅನ್ನು ಮಾಡ್ತಾ ಇದ್ದಾರೆ ನಮ್ಮ ಅಶ್ರಫ್ ರಜಾಕ್ ಇದ್ದಾರೆ ನಮ್ಮ ಜೊತೆನಲ್ಲಿ. ರಜಾಕ್ ನಮ್ಮ ಅಲ್ಟ್ರಾಸೌಂಡ್ ರಜಾಕ್ ಇದ್ದಾರೆ. ಒಮ್ಮೆ ಜೋರಾದಂತ ಚಪ್ಪಾಳೆಗಳು ನಮ್ಮ ರಜಾಕ್ ಬಾಯಿಗೆ ಬರ್ಲಿ. ಅದೇ ರೀತಿಯಾಗಿ ಜೊತೆನಲ್ಲಿ ನಮ್ಮ ಮಹೇಶ್ ಅನ್ನ ಕೂಡ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನಮ್ಮ ಇಡೀ ಟೀಮ್ಗೂ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಯಾಗಿ ನಮ್ಮ ಇಂಕುಲ್ ಬರ್ಪುನ ಒಂಜಾತ್ ಬರ್ತು ದುಂಬತ್ತದ ಇಂಕುಲ್ ಒಂಜಾತ್ ಪೋಯ್ಬೇಕಲ್ಲ ಒಂಜಾತ್ ಬರ್ತು ಕೆಲಸ ಉಂಟು ಅಂಚನ ಮಮ್ಮಲ್ಲ ಇಂಕಲ್ನ ಸೌಂಡ್ ಇಂಜಿನಿಯರ್ ಆಗ್ಲಿಕ್ಕೆ ಮಾತಿರಗಲ. ಸೊ ಶಿರ ನಮ್ಮ ತಂದ ಕಾರ್ಯಕ್ರಮ ಕೂಡ ದುಂಬುನಪ್ಪನ ಪ್ರಯತ್ನದ ಒಟ್ಟಿಗೂ ಒಂಜಿ ಕಾರ್ಯಕ್ರಮನೆಲ್ಲ ಮುಲ್ಪ ಮಾತ್ರ ನಮ್ಮ ಸುದ್ದಿ ಚಾನಲ್ ಕಾರ್ಯಕ್ರಮ ವೀಕ್ಷಣೆ ಮಲ್ತಂದುಲ್ಲ ರಂಚನೆ ವೀಕ್ಷಣೆ ಮಲ್ಪನಂಚಿನ ಮಾತ ಬಂದುಲ್ಲ ಒಂಜಾತ್ ವಂದನೆ ಮಲ್ಪಂದು ಕಾರ್ಯಕ್ರಮದ ಈ ನೆನ್ಪು ಏಪಲ ಇನಿ ಮಾತ್ರ ನಲ್ಲಾತು ಒರಿಯಡದ ಬನ್ಪನಂಚಿನ ಇರಾದೆ ಉಂಟು ಬಂದಲ ಅಂಚಾದು ಪುನಗ ನೆನಪಿರಲಿ ಬನ್ಪನಂಚಿನ ಸಿನಿಮಾ ಇದ್ರಂಚಿನ 2019ರಲ್ಲಿ ತೆರೆ ಕಂಡಂತ KS ಚಿತ್ರ ಅವರು ಹಾಡಿದಂತ ಗೀತೆಯನ್ನ ಈ ವೇದಿಕೆಯಲ್ಲಿ ಹಾಡುವಂತ ಪ್ರಯತ್ನ ನಮ್ಮ ಕಲಾವಿದ ನಿಮ್ಮ ವೇದಿಕೆಯಲ್ಲಿ. ಇಂದು ಬಾಳಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪಕ್ಕೂ ಹಬ್ಬ, ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ. ಯಾಹೂ ಯಾಹೂ ಇಂದು ಪುತ್ತೂರಿಗೆ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ,
ಹಬ್ಬ ಜಾತ್ರೆ ಎಲ್ಲ ಬಂದಾಗಿದೆ ನಮ್ಮ ವೇದಿಕೆಯಲ್ಲಿ. ಅದೇ ರೀತಿಯಾಗಿ ಕಲೆಯನ್ನ ತಂದಂತ ರೇಷ್ಮಾ ಮಂಜುನಾಥ್ ಇವರಿಗೆ ವಂದಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಈ ಜಾತ್ರೆದ ನೆಂಪು ಯಾಪಲ ಊರಿಡು ಬಂದು ನಮಕ್ ನೆನಪಿರಲಿ ಪನಚಿನ ಸಿನಿಮಾ ಮಾಡ್ತಾ ಇದ್ದ ನಂಚಿನ ಗೀತೆ ಬರ್ತನೆ ಅಂಚನೆ ಕಾರ್ಯಕ್ರಮ ಕೊಡಲಾದ ತುಮಕೂನ ಪನಚನ ಪ್ರಯತ್ನದ ಒಟ್ಟಿಗೂ ಬಂಧುಗಳೇ ನಮ್ಮ ವೇದಿಕೆಯಲ್ಲಿ ನಮ್ಮ ಈ ಮಣ್ಣಿನ ಕಲಾವಿದ ಬರ್ತಾ ಇದ್ದಾರೆ. ಬಂಧುಗಳೇ ಪವಿತ್ರ ರೂಪೇಶ್ ಇವರನ್ನ ವೇದಿಕೆ ಮೇಲೆ ಆಮಂತ್ರಿಸ್ತಾ ಇದ್ದಾರೆ. ಬಂಧುಗಳೇ ಬರ್ಲಿ ಒಂದ್ಸಗಿ ಜೋರಾದಂತ ಚಪ್ಪಾಳೆ ಆಶೀರ್ವಾದ ನಿಮ್ಮ ವೇದಿಕೆಯಲ್ಲಿ ಪವಿತ್ರ ರೂಪೇಶ್.
ಈ ಕಡಲಿನಲ್ಲಿ ಬರುವಂತ ಅಲೆಗಳು ಯಾವತ್ತೂ ಕೂಡ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಯಾವತ್ತೂ ಕೂಡ ದಡ ಸೇರುತ್ತೆ. ಅದೇ ರೀತಿಯಾಗಿ ಕಲಾವಿದರು ಅದೇ ರೀತಿಯಾಗಿ ಚಿಕ್ಕವರು ದೊಡ್ಡವರು ಯಾರು ಅಲ್ಲ. ಅದೇ ರೀತಿಯಾಗಿ ಎಲ್ಲರೂ ಕೂಡ ಕಲಾವಿದರೆ ನಮ್ಮ ನೆಚ್ಚಿನ ಕಲಾವಿದರು ವೇದಿಕೆ ಮೇಲೆ ಬಂದು ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ತಮಗೆಲ್ಲರಿಗೂ ಕೂಡ ಅವರ ಪರ್ಫಾರ್ಮೆನ್ಸ್ ಮೇಲೆ ಪ್ರೀತಿ ಉಂಟಾಗಿದೆ ಅನ್ನೋ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸೊ ಐ ವುಡ್ ಲೈಕ್ ಟು ಸೇ ಸೊ ನಮ್ಮೆಲ್ಲ ಕಲಾವಿದರ ಮೇಲೆ ಸೊ ನಿಮ್ಮ ಪ್ರೀತಿ ಇರಲಿ ಅನ್ನೋ ಮಾತನ್ನ ಹೇಳ್ತಾ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇನೆ. ಬಂಧುಗಳೇ, ಅಲ್ಲು ಅರ್ಜುನ್ ಸೊ ನಟಿಸಿರುವಂತಹ ಬಹಳಷ್ಟು ಸುಂದರವಾದಂತಹ ಚಿತ್ರ, ಸೊ ರೀತಿಯಾಗಿ ಪುಷ್ಪ ಹಾಸನದಂತಹ ಗೀತೆಯನ್ನ ಹಾಡೋದಕ್ಕೋಸ್ಕರವಾಗಿ ನಮ್ಮ ವೇದಿಕೆಯಲ್ಲಿ ಗೌರವ ಕಾಮತ್ ಬರ್ತಾ ಇದ್ದಾರೆ. ಬರ್ಲಿ ಒಂದ್ ಸೆಕೆಂಡ್ ಜೋರಾದಂತಹ ಚಪ್ಪಾಳೆ ಆಶೀರ್ವಾದ ನಿಮ್ಮ ವೇದಿಕೆಯಲ್ಲಿ ಗೌರವ್ ಕಾಮತ್. ಹಲೋ 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 ಚೆಕ್ ಹಲೋ 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 नजरों से नजरों को चुराए, कैसी ये हया तेरी जो तू पल को खुजकाए। रब जो पोशीदा है उसको निहारे तू, और जो गर्विदा है उसको टाले तू। तेरी झलक शर्फी श्रीवल्ली मैं नामदक बर्फी, तेरी झलक शर्फी सादा मामूली उसके मुकाबले थोड़ी तो भली, जैसे ही सोलवा चढ़ जाए सावन तू क्या हर लड़की दी के फूलों की कली। बास पे लिपटी लाल साड़ी वो भी दिखी राजकुमारी, झुमके बिजली और गजरे से रूप निकल जाए, फिर भी तेरी झलक शर्फी ಅಲ್ಲು ಅರ್ಜುನ್ ನಟಿಸಿರುವಂತಹ ಪುಷ್ಪ ಸಿನಿಮಾದಂತಹ ಗೀತೆಯನ್ನು ಕೇಳ್ಕೊಂಡು ಬಂದಿದ್ದೀರಿ. ಬಂಧುಗಳೇ,
ಚಪ್ಪಾಳೆ ಮೂಲಕವಾಗಿ ನಮ್ಮ ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡುವಂತ ಸರ್ವನಲ್ಮಿಯ ಬಂಧುಗಳಿಗೆ ವಂದಿಸ್ತಾ ಇದ್ದಾನೆ. ಬಂಧುಗಳೇ, ಅದೇ ರೀತಿಯಾಗಿ ಪ್ರೀತಿ ತುಂಬಿದಂತ ಎಲ್ಲ ನಮ್ಮ ವೀಕ್ಷಕ ಬಂಧುಗಳು ನಮ್ಮ ಎದುರುಗಡೆಯಲ್ಲಿದ್ದಾರೆ. ನೀವೆಲ್ಲರೂ ಕೂಡ ನಮ್ಮ ಶಕ್ತಿಗಳು ಅದೇ ರೀತಿಯಾಗಿ ಕಾರ್ಯಕ್ರಮದ ಕಡೆ ಕಾರ್ಯಕ್ರಮವನ್ನು ಬಹಳಷ್ಟು ಸುಂದರವಾಗಿಸಬೇಕು. ಅದೇ ರೀತಿಯಾಗಿ ಬಂದಿರತಕ್ಕಂಥ ಎಲ್ಲ ಬಂಧುಗಳಿಗೆ ಮಗದ ವಂದಿಸ್ತಾ ಇದ್ದಾನೆ. ಬಂಧುಗಳೇ, ಕಾರ್ಯಕ್ರಮವನ್ನು ಮತ್ತಷ್ಟು ಮುಂದುವರಿಸುವ ಪ್ರಯತ್ನ ಜೊತೆಗೆ ಹಳೆಯ ಗೀತೆ, ನಾನು ಅವಾಗಲೇ ಹೇಳಿದ್ದೇನೆ, ಹಳೆಯ ಗೀತೆ ಸಾಹಿತ್ಯಗಳು ಅದೇ ರೀತಿಯಾಗಿ ಸಂಗೀತಗಳು ಬಹಳಷ್ಟು ಸುಂದರ ಬಂಧುಗಳು. ಅದೇ ರೀತಿಯಾಗಿ ಮತ್ತೊಮ್ಮೆ ಕೇಳಬೇಕು, ಸಾವಿರ ಸಲ ಕೇಳಿದ್ರು ಕೂಡ ಆ ಗೀತೆ ನಮಗೆ ಬೋರ್ ಅನಿಸುತ್ತಿಲ್ಲ. ಅಂತಹ ಗೀತೆಗಳನ್ನು ಪ್ರಸ್ತುತಪಡಿಸ್ತಾ ಇದೆ ಬಂಧುಗಳೇ. ಅದೇ ರೀತಿಯಾಗಿ ಅಂತಹ ಸಂಗೀತ, ಅಂತಹ ಸಾಹಿತ್ಯವನ್ನು ಕೊಟ್ಟಂತ ಮಹಾನ್ ದಿಗ್ಗಜರಿಗೆ ನಮ್ಮ ಇಲ್ಲಿಂದ ಒಮ್ಮೆ ಜೋರಾದಂತಹ ಚಪ್ಪಾಳೆಗಳು ಬರಲಿ. ಅದೇ ರೀತಿಯಾಗಿ ಸೀತಾ ರಾಮು ಅನ್ನುವಂಥ ಸಿನಿಮಾದಿಂದ ಆಯ್ದಂತಹ ಗೀತೆ, ಅದೇ ರೀತಿಯಾಗಿ ಎಸ್ ಪಿ ಬಿ ಅವರು, ಅದೇ ರೀತಿಯಾಗಿ ಎಸ್ ಜಾನಕಿಯೊಮ್ಮೆ ಹಾಡಿದಂತ ಬಹಳಷ್ಟು ಸುಂದರವಾದಂತಹ ಗೀತೆಯನ್ನು ಪ್ರಸ್ತುತಪಡಿಸುವಂತ ಪ್ರಯತ್ನ ನಿಮ್ಮ ವೇದಿಕೆಯಲ್ಲಿ ಉಮಾಕಾಂತ್ ರವರ ಜೊತೆಗೂಡಿ ರಮ್ಯಾ ಸುಧೀಂದ್ರ ನಿಮ್ಮ ವೇದಿಕೆಯಲ್ಲಿ ಬರ್ತಾ ಇದ್ದಾರೆ. ಬಂಧುಗಳೇ, ಈ ಎರಡು ಕಲಾವಿದರಿಗೆ ನಿಮ್ಮ ವೇದಿಕೆಗೆ ಪ್ರೀತಿ ತುಂಬಿದಂತ ಸ್ವಾಗತ, ಒಮ್ಮೆ ಜೋರಾದಂತ ಚಪ್ಪಾಳೆಯ ಆಶೀರ್ವಾದಗಳು. ಒಂದೇ ಒಂದು ಆಸೆಯು ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುತ್ತಾಡಲು, ನಿನ್ನ ಮುತ್ತಾಡಲು. ಒಂದೇ ಒಂದು ಆಸೆಯು ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುತ್ತಾಡಲು, ನಿನ್ನ ಮುತ್ತಾಡಲು. ಬಳಿ ಧಲ್ಲೆನ್ನಲು ಎದೆಯು ಝಲ್ಲೆಂದಿದೆ, ತನುವಾಗಿ ಮನವು ಹಾಯಾಗಿ ಸನಿಹಕ್ಕೆ ವಾಲಿದೆ. ಕೈ ಬಳಿ ಎಲ್ಲೆನ್ನಲು ಎದೆಯು ಝಲ್ಲೆಂದಿದೆ, ತನುವಾಗಿ ಮನವು ಹಾಯಾಗಿ ಸನಿಹಕ್ಕೆ ವಾಲಿದೆ. ಒಂದೇ ಒಂದು ಆಸೆಯು ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುತ್ತಾಡಲು, ನಿನ್ನ ಮುತ್ತಾಡಲು.
ನನಗೆ ಎಂದೆಂದೂ ನೀ ನನಗೆ ಒಂದೇ ಒಂದು ಆಸೆಯು ತೋಳಲಿ ಬಳಸಲು ಒಂದೇ ಒಂದು ಬಯಕೆಯು ನಿನ್ನ ಮುತ್ತಾಡಲು ನಿನ್ನ ಮುತ್ತಾಡಲು ಒಂದೇ ಒಂದು ಆಸೆಯು ತೋಳಲಿ ಬಳಸಲು ಒಂದೇ ಒಂದು ಬಯಕೆಯು ನಿನ್ನ ಮುತ್ತಾಡಲು ನಿನ್ನ ಮುತ್ತಾಡಲು ನಿನ್ನ ಮುತ್ತಾಡಲು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಬಹಳಷ್ಟು ಸುಮಧುರವಾದಂಥ ಗೀತೆಯನ್ನು ಪ್ರಸಿದ್ಧಪಡಿಸಿದ ಗಾಯಕ ಜೋಡಿಗಳಿಗೆ ಬಂಧಿಸಿದ್ದಾರೆ. ಬಂಧುಗಳೇ, ಕಾರ್ಯಕ್ರಮವನ್ನು ಮತ್ತಷ್ಟು ಮುಂದುವರಿಸುವಂತ ಪ್ರಯತ್ನ ಜೊತೆಗೆ ಬಂಧುಗಳು, ಈ ಒಂದು ಕಾರ್ಯಕ್ರಮ ಬಹಳಷ್ಟು ಸುಂದರವಾಗಿ ನಡಿಬೇಕು ಅಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಸಲ್ಲದ ಅವಕಾಶ, ಅದೇ ರೀತಿಯಾಗಿ ನಮ್ಮ ಎಲ್ಲಾ ರೀತಿಯ ಸಹಕಾರಗಳನ್ನು ಕೊಟ್ಟಂತವರಿಗೆ ಶುಭ ನಮನಗಳನ್ನು ತಿಳಿಸ್ತಾ ಇದ್ದಾರೆ. ಬಂಧುಗಳೇ, KB ಶೆಣೈ ಪೆಟ್ರೋಲ್ ಪಂಪ್ನ ವಿಶ್ವಾಸ್ ಶೆಣೈ ಇವರಿಗೆ ಒಮ್ಮೆ ಜೋರಾದಂತಹ ಚಪ್ಪಾಳೆ ಆಶೀರ್ವಾದಗಳು ಬರಲಿ. ತುಂಬ ಹೃದಯದ ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಶೇಟ್ ಇದರ ಮಾಲಕರು ರೂಪೇಶ್ ಶೇಟ್ ಕೂಡ ಇದ್ದಾರೆ ನಮ್ಮ ಜೊತೆಯಲ್ಲಿ, ಅವರಿಗೂ ಒಂದ್ಸಲ ಜೋರಾಗಿ ಚಪ್ಪಾಳೆ ಬರಲಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ಣ ರೀತಿಯಲ್ಲಿ ಸಹಕಾರವನ್ನು ನೀಡಿದಂತ ದ ಪುತ್ತೂರು ಕ್ಲಬ್, ಅದೇ ರೀತಿಯಾಗಿ KB ಎಂಟರ್ಪ್ರೈಸಸ್, ಅದೇ ರೀತಿಯಾಗಿ ಶೇಟ್ ಎಲೆಕ್ಟ್ರಾನಿಕ್ಸ್, ಅದೇ ರೀತಿಯಾಗಿ ಲಹರಿ, ಅದೇ ರೀತಿಯಾಗಿ ಸಂಜೀವ ಶೆಟ್ಟಿ, ಇವರಿಗೆಲ್ಲರಿಗೂ ಕೂಡ ಶುಭ ವಂದನೆಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನ ಬಹಳಷ್ಟು ಸುಂದರವಾಗಿ ತಾವು ವೀಕ್ಷಣೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಕೋಸ್ಟಲ್ ಸ್ಟಾರ್ಸ್ ಮ್ಯೂಸಿಕ್ ಮಣಿಪಾಲ್ ತಂಡದಿಂದ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಎಲ್ಲ ಬಂಧುಗಳಿಗೆ ನಲ್ಮೆಯ ಪ್ರೀತಿ ತುಂಬಿದಂತ ವಂದನೆಯನ್ನು ಸಮರ್ಪಿಸಿದ ಕಾರ್ಯಕ್ರಮವನ್ನು ಮತ್ತಷ್ಟು ಮುಂದುವರಿಸುವ ಪ್ರಯತ್ನ ಜೊತೆಗೆ ಇತ್ತೀಚೆಗೆ ತೆರೆಗೊಂಡಂತಹ ಸಿನಿಮಾದಿಂದ ಒಂದು ಗೀತೆಯನ್ನು ಕೇಳಿದ್ರಿ, ಮತ್ತೊಂದು ಗೀತೆಯನ್ನು ಕೇಳುವಂತ ಅಪೇಕ್ಷೆ ಇದೆ ಬಂಧುಗಳೇ. ಆ ಅಪೇಕ್ಷೆಯನ್ನ ಇವಾಗ ಈಡೇರಿಸ್ತಾ ಇದ್ದಾವೆ. ಸೊ ರಿಷಬ್ ಶೆಟ್ಟಿ ನಿರ್ದೇಶನದ ಸಿನಿಮಾ ಪ್ರಮೋದ್ ಮರುವಂತೆ ಇವರ ಸಾಹಿತ್ಯ ಉಳ್ಳಂತ ಗೀತೆಯನ್ನು ಇವಾಗ ನಿಮ್ಮ ವೇದಿಕೆಯಲ್ಲಿ ಪ್ರಸ್ತುತಪಡಿಸ್ತಾ ಇದೆ ಬಂಧುಗಳು. ಈ ಗೀತೆಯನ್ನು ಹಾಡುವಂತ ಪ್ರಯತ್ನ ರವೀಂದ್ರ ಪ್ರಭು ಜೊತೆಗೂಡಿ ರೇಷ್ಮಾ ಮಂಜುನಾಥ್ ನಿಮ್ಮ ವೇದಿಕೆಯಲ್ಲೇ. ಪುತ್ತೂರು ಮಹಾಲಿಂಗೇಶ್ವರ ಜಾತ್ರೆ ಚಪ್ಪಾಳೆ ಇಲ್ಲ ಬೈಣಿ ಮುಳ್ಳಟ್ಟಿತ್ತ ಮರಿಯೋದಣ್ಣ ಬರಲಿಲ್ಲ, ಮರಿಯೋದಣ್ಣ ಬರಲಿಲ್ಲ, ಬಸರೂರ ಹೂವ ಕಂಡಣ್ಣ ತಗದೀಡ. ಸಿಂಗಾರ ಸಿರಿ ಅಂಗಾಲಿನಲ್ಲಿ ಬಂಗಾರ ಅಗವ ಮಾಯೆ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನಸ ಅರಸೋ ಛಾಯೆ. ಮೌನಗ ಸಾರಂಗಿ ಮೋಹಕ ಮದರಂಗಿ ಕಲ್ಲ ಹಾಕಿದೆ ಮುಂಗೋರೊಳ ಸೋಗೆ ನಗರ ಬಲ್ಯಾರಿ ನಗರ ದರ್ಶಿನ ಇಡಿಲಿ ನಾರಿಯರೇ ಬಲಕೋಗ ಇಡಿಲಿ ನಾರಿಯರೇ ಬಲಕೋಗ ಬನದೊಡತಿ ಬೇಡಿದ ವರವನ್ನೇ ಕೊಡುವಳು. ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ, ನಾನೇತಕ್ಕೆ ನಿನಗೇಳಲಿ ನಿನ್ನ ಮೈಯ ತುಂಬ ಕಣ್ಣಿದೆ. ಮರದಾಳದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ, ಬಿಸುಮಾತಿನ ಬಂಜಾವಳಿ ಆಕಾಶವಾಣಿಯಾಗಿದೆ. ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಡಿದೆ ನಾಚಿಕೆ ಮುಳ್ಳು,
ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟ. ಕಣ್ಣಿಗೆ ಕಾಣೋ ಹೂಗಳೆಲ್ಲ ಏನೋ ಕೇಳುತ್ತಿವೆ, ನಿನ್ನಯ ನೆರಳ ಮೇಲೆಯ ನೂರು ಚಾಡಿ ಹೇಳುತ್ತಿವೆ. ಸಿಂಗಾರ ಸಿರಿ ಅಂಗಾರಿನಲ್ಲಿ ಬಂಗಾರ ಅಗೆವ ಮಾಯೆ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನಸ ಅರಸೋ ಛಾಯೆ. ಶೃಂಗಾರದ ಸೋಬಾನೆಯ ಕಣ್ಣಾರೆ ನೀನು ಹಾಡಿದೆ, ಈ ಹಾಡಿಗೆ ಕುಣಿದಾಡುವ ಸಾಹಸವಯಾಗೆ ಮಾಡುವೆ. ಸೌಗಂಧದ ಸುಳಿಯಾಗಿರಿ ನನ್ನೆದೆಗೆ ಬೇಲಿ ಹಾಕಿದೆ. ನಾ ಹಾಡುವ ಕನಸಲ್ಲಿಯೇ ನೀನ್ಯಾಕೆ ಬೇರೆ ಹಾರುವೆ. ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಡಿದೆ ನಾಚಿಕೆ ಮುಳ್ಳು, ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟವ. ಸುಂದರವಾದ ಸೋದಿಗವೆಲ್ಲ ಕಣ್ಣ ಮುಂದೆ ಇದೆ, ಬಣ್ಣಿಸ ಬಂದ ರೂಪಕವೆಲ್ಲ ತಾನೇ ಸೋಲುತ್ತಿದೆ. ಶ್ರಾವಣ ಮಾಸ ಕಾಂತಾರ ಸಿನಿಮಾದ ಇದ್ದಂಥ ಗೀತೆಯನ್ನು ಪ್ರಸ್ತುತಪಡಿಸಿದ ಗಾಯಕ ಜೋಡಿಗಳಿಗೆ ವಂದಿಸ್ತಾ ಅದೇ ರೀತಿಯಾಗಿ ಸಿಂಗಾರ ಸಿರಿ ಎನ್ನುವಂಥ ಗೀತೆಯನ್ನು ಕೇಳ್ಕೊಂಡು ಬಂದಿದ್ದೀರಿ. ಬಂಧುಗಳೇ, ಸಂಗೀತ ರಸಮಂಜರಿ ಕಾರ್ಯಕ್ರಮದಲ್ಲಿ ತಮ್ಮ ಅಪೇಕ್ಷೆಯ ಗೀತೆ ಇದ್ರೆ ಖಂಡಿತವಾಗಿ ಕೇಳ್ಕೊಳ್ಳುವುದು. ಬಂಧುಗಳೇ, ಅಪೇಕ್ಷೆಯ ಗೀತೆಯನ್ನು ಹಾಡುವಂತ ಪ್ರಯತ್ನವನ್ನ ಮಾಡ್ತೀವಿ ಅನ್ನೋದು ಭರವಸೆ ಮಾತನ್ನ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸಾದ್ರೆ, ಬಂಧುಗಳೇ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಗೀತೆ ಬೇಕು ಅಂತ ಹೇಳಿ ಅಪೇಕ್ಷೆ ಇದೆ. ಬಂಧುಗಳೇ, ಅಂತಹ ಅಪೇಕ್ಷೆಯ ಗೀತೆಯನ್ನು ಹಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಂಧುಗಳೇ, ಸಿಪಾಯಿ ಅನ್ನುವಂತ ಸಿನಿಮಾದಿಂದ ಇದ್ದಂತ ಗೀತೆ ಜೊತೆಗೆ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದಾರೆ. ಬಂಧುಗಳೇ, ಈ ಗೀತೆಗೆ ಧ್ವನಿಯಾಗುವಂತ ಪ್ರಯತ್ನ ನಿಮ್ಮ ನೆಚ್ಚಿನ ಕಲಾವಿದ ರಜತ್ ಮಯ್ಯ ನಿಮ್ಮ ವೇದಿಕೆಯಲ್ಲಿ. ರುಕ್ಕಮ್ಮ ನೂರೂರು ನೋಡಿ ಬಂದೆ ರುಕ್ಕಮ್ಮ, ನೂರರಲ್ಲೂ ನಮ್ಮ ಊರೇ ಊರಮ್ಮ. ರುಕ್ಕಮ್ಮ ನೂರು ಮಾತು ಕೇಳಿ ಬಂದೆ ರುಕ್ಕಮ್ಮ, ನೂರರಲ್ಲೂ ನಮ್ಮ ಮಾತೆ ಮಾತಮ್ಮ. ಹೇ ರುಕ್ಕಮ್ಮ, ಹೇ ರುಕ್ಕಮ್ಮ, ಹೇ ರುಕ್ಕಮ್ಮ, ನಮ್ಮ ಊರೇ ಊರಮ್ಮ. ಹೇ ರುಕ್ಕಮ್ಮ, ನಮ್ಮ ಮಾತೆ ಮಾತಮ್ಮ. ನಾನು ಹುಟ್ಟಿದ ಈ ಊರು, ಮಾತು ಕಲಿತ ತವರೂರು, ಜೀವ ನೀಡು ಅಂದರು ನೀಡುವೆನಾ. ಹೇ ರುಕ್ಕಮ್ಮ, ನಮ್ಮ ಊರೇ ಊರಮ್ಮ. ಹೇ ರುಕ್ಕಮ್ಮ, ನಮ್ಮ ಮಾತೆ ಮಾತಮ್ಮ. ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲಿ ಚೆಲುವ ಕನ್ನಡದ ಬಾವುಟ. ತಿರುಗು ಭೂಮಿಯಲ್ಲಿ ತೋರಿಸಲಿ ಚೆಲುವ ಕನ್ನಡದ ಭೂಪಟ.
ಊರಿನ ಹೆಸರಲ್ಲೇ ಕರುಣೆ ಇರೋ ಕರುಣೆಯ ಕರುನಾಡು ಎಲ್ಲೂ ಇಲ್ಲ. ನೀರಿನ ಹೆಸರಲ್ಲೇ ಕರುಣೆ ಇರೋ ಕರುಣೆಯ ಕರುನಾಡು ಎಲ್ಲೂ ಇಲ್ಲ. ನೀರು ಕೇಳಿದರೆ ಪಾನಕ ನೀಡುತ್ತಾರೆ ಇಲ್ಲಿ, ಸತ್ಯ ಹೇಳುವುದೇ ಕಾಯಕ ಎನ್ನುತ್ತಾರೆ ಇಲ್ಲಿ. ರುಕ್ಕಮ್ಮ ಏಳು ಕೆರೆಯ ನೀರು ಕುಡಿದೆ ರುಕ್ಕಮ್ಮ, ಏಳರಲ್ಲೂ ನಮ್ಮ ನೀರೇ ನೀರಮ್ಮ. ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ನಮ್ಮ ಊರೇ ಊರಮ್ಮ. ಹೇ ರುಕ್ಕಮ್ಮ ನಮ್ಮ ಮಾತೆ ಮಾತಮ್ಮ. ನಾನು ಹುಟ್ಟಿದ ಈ ಊರು ಮಾತು ಕಲಿತ ತವರೂರು, ಜೀವ ನೀಡು ಅಂದರು ನೀಡುವೆನಾ. ಹೇ ರುಕ್ಕಮ್ಮ ನಮ್ಮ ಊರೇ ಊರಮ್ಮ. ಹೇ ರುಕ್ಕಮ್ಮ ನಮ್ಮ ಮಾತೆ ಮಾತಮ್ಮ. ಇಲ್ಲಿರೋ ಸೌಭಾಗ್ಯ ಎಲ್ಲೂ ಇಲ್ಲ, ಈಶ್ವರಿ ತಾಯಿರೋ ಊರೇ ಇದು. ಇಲ್ಲಿರೋ ಆನಂದ ಎಲ್ಲೂ ಇಲ್ಲ, ನೆಚ್ಚಿದ ಹುಡುಗಿರೋ ಊರೇ ಇದು. ನನ್ನ ಕಣ್ಣಿಗೇನಾದರೂ ನನಗೆ ತಾನೇ ನೋವು, ನನ್ನ ಮಣ್ಣಿಗೇನಾದರೂ ನನಗೆ ತಾನೇ ನೋವು. ರುಕ್ಕಮ್ಮ ನೂರು ಕರೆದ ಹೂವು ನೋಡಿದೆ ರುಕ್ಕಮ್ಮ, ನೂರರಲ್ಲೂ ದುಂಡು ಮಲ್ಲಿಗೆ ಮೊದಲಮ್ಮ. ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ಹೇ ರುಕ್ಕಮ್ಮ ನಮ್ಮ ಊರೇ ಊರಮ್ಮ. ಹೇ ರುಕ್ಕಮ್ಮ ನಮ್ಮ ಮಾತೆ ಮಾತಮ್ಮ. ನಾನು ಹುಟ್ಟಿದ ಈ ಊರು ಮಾತು ಕಲಿತ ತವರೂರು, ಜೀವ ನೀಡು ಅಂದರು ನೀಡುವೆನಾ. ಹೇ ರುಕ್ಕಮ್ಮ ನಮ್ಮ ಊರೇ ಊರಮ್ಮ. ಹೇ ರುಕ್ಕಮ್ಮ ನಮ್ಮ ಮಾತೆ ಮಾತಮ್ಮ. ಥ್ಯಾಂಕ್ ಯು, ಧನ್ಯವಾದ. ಕ್ರೈ ಸ್ಟಾರ್ ರವಿಚಂದ್ರನ್ ಅಭಿನಯಿಸಿರುವಂತಹ ಸಿಪಾಯಿ ಅನ್ನುವಂತಹ ಸಿನಿಮಾದ ಗೀತೆಯನ್ನು ಕೇಳ್ಕೊಂಡು ಬಂದಿದ್ರೆ, ಹಳೆ ಹಾಡು ಅಂದ್ರೆ ತುಂಬಾನೇ ಇಷ್ಟನಾ? ಹಳೆ ಗೀತೆ ಅಂದ್ರೆ ತುಂಬಾನೇ ಇಷ್ಟನಾ? ಸೌಂಡ್ ಜೋರಾಗಿ ಕೇಳಿಸ್ಬೇಕು ನನಗೆ. ಹಳೆ ಗೀತೆ ಅಂದ್ರೆ ತುಂಬಾನೇ ಇಷ್ಟನಾ? ಹಿಂದೆ ಇರೋರು ಒಂಚೂರು ಮಾತಾಡೋದು ಕಡಿಮೆ ಅಂತ ಅನಿಸ್ತಾ ಇದೆ ನಂಗೆ. ಪರಗೀತೆ ಇಷ್ಟ ಇಜ್ಜೆ ನಮಕ್ಕೆ, ಪರಗೀತೆ ಇಷ್ಟ ಇಜ್ಜೆ, ಹೊಸ ಗೀತೆ ಬೋಡಾಪುನೆ, ಪರಗೀತೆ ಹೊಸ ಗೀತೆ ಅವ, ಪರಗೀತೆ ಅವ. ಓಕೆ, ಕಾರ್ಯಕ್ರಮವನ್ನು ಮತ್ತೊಮ್ಮೆ ಮುಂದುವರಿಸ್ತಾ ಇದ್ದೇನೆ ಬಂಧುಗಳೇ. ಹಳೆಯ ಗೀತೆ ಎತ್ತ ಹೋಗ್ತಾ ಇದೆ ಬಂಧುಗಳೇ. ರಣರಂಗ ಅನ್ನುವಂಥ ಸಿನಿಮಾದಿಂದ ಆಯ್ದಂತಹ ಗೀತೆ ಜೊತೆಗೆ ನಮ್ಮ ಹೆಮ್ಮೆಯ ಕಲಾವಿದರು ನಿಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ ಬಂಧುಗಳೇ. ಕಾರ್ಯಕ್ರಮದಲ್ಲಿ ಅಂತಿಮ ಘಟ್ಟದಲ್ಲಿ ಕೆಲವು ಗೀತೆಗಳನ್ನು ಪ್ರಸ್ತುತಪಡಿಸುವಂತ ಪ್ರಯತ್ನ ಜೊತೆಗೆ ನಿಮ್ಮ ವೇದಿಕೆಯಲ್ಲಿ ನಮ್ಮ ಕಲಾವಿದರು.
ಗುರುವಾರ ಬಂದು ಗುರುತಾಯ್ತ ಎಂದ ಆ 7 ಜನ್ಮ ನೆನಪಾಯ್ತ ಎಂದ ಯುವಗಾಜನೂರಿನ ಗಂಡು ಕಾಣಮ್ಮೋ ತಡಿ ತಡಿಯುವ ಪೋಲಿ ಹುಡುಗರ ಜಾತಿಯಲ್ಲಮ್ಮೋ ನನ್ನ ಮ್ಯಾಲೆ ಊರಿನ ಕೋಟಿ ಕಣ್ಣಮ್ಮೋ ಶಿವ ಶಿವ ನನ್ನ ಕಣ್ಣು ಯಾಕೋ ನಿನ್ನ ಮ್ಯಾಲಮ್ಮೋ ರತಿರಾಜ ಬಂದ ಕನಸಾಗನಿಂದ ಮಗು 7 ಎಂದ ನಿನ್ನ ಸೇರು ಎಂದ ಇವ ಯಾವ ಸೀಮೆ ಕಂಡು ಕಾಣಮ್ಮೋ ಇವನಿಗೆ ನನ್ನ ಸೇರ ಮ್ಯಾಲ ಯಾಕ ಕಣ್ಣಮ್ಮೋ ಕಾಲಗೆಜ್ಜೆ ಕೂಡ ಇವ ಹಾಡುತ್ತಾನೆ ಹಾಡ ಹಾಡಲೇ ಪೂರ್ವದ ನೆನಪ ಮಾಡಲೇ ಕೋಳಿಗುಡ್ಡದ ಮ್ಯಾಗ ನೀ ಹಾಡಿದಂತ ರಾಗ ನೆನಪಿದೆ ಹೇಳಲೇ ನಾನು ಈಗಲೇ ತಂಗಾಳಿ ಬೀಸುತ್ತಿದ್ದ ಹೊಂಗೆ ನೆರಳಲಿ ಸೂಜಿಯ ಮಲ್ಲಿಗೆ ಇಟ್ಟೆ ನನ್ನ ಮುಡಿಯಲಿ ಯುವಗಾಜನೂರಿನ ಗಂಡು ಕಾಣಮ್ಮೋ ತಡಿ ತಡಿಯುವ ಪೋಲಿ ಹುಡುಗರ ಜಾತಿಯಲ್ಲಮ್ಮೋ ಓ ಮೂಗಿನತ್ತಿನ ತಿರುಪ ಬಿಗಿ ಮಾಡಲೇನೆ ಸ್ವಲ್ಪ ಸರಿ ಸರಿ ಅದು ಸರಿ ನೀರಕ್ಕೆ ಸರಿ ಮಾತಿನಲ್ಲೂ ಸರಸ ನಿನ್ನ ಚಾಂಗ ಬಂದು ಅರಸ ತಡಿ ತಡಿ ತಿಳಿಸುವೆ ಆಶಾ ಸುಂದರಿ ಕುಣಿಯೋದು ನನಗೆ ತಾತನು ಬಿಟ್ಟ ಉಂಬಳಿ ಕುಣಿಸೋದು ನನಗೆ ಅಪ್ಪನು ಕೊಟ್ಟ ಬಳುವಳಿ ಯುವಗಾಜನೂರಿನ ಗಂಡು ಕಾಣಮ್ಮೋ ತಡಿ ತಡಿಯುವ ಪೋಲಿ ಹುಡುಗರ ಜಾತಿ ಅಲ್ಲಮ್ಮೋ ಆ ನೋಟ ಒಂದು ಬಾಣದಂಗಮ್ಮ ಶಿವ ಶಿವ ಚಾಂಗ ಬಂದು ನಾಟಿಕೊಂಡಮ್ಮ ರತಿರಾಜ ಬಂದ ಕನಸಾಗನಿಂದ ಮಗು 7 ಎಂದ ನಿನ್ನ ಸೇರು ಎಂದ ಇವ ಯಾವ ಸೀಮೆ ಕಂಡು ಕಾಣಮ್ಮ ತಡಿ ತಡಿಯುವ ಗೋಜಿ ನನ್ನ ಗಾತಿ ಕಣ್ಣಮ್ಮೋ ಎಸ್ ಎಸ್ ಥ್ಯಾಂಕ್ ಯು ಸೊ ಮಚ್ ಬಂಧುಗಳೇ. ಹಳೆಯ ಗೀತೆಯನ್ನ ಕೇಳ್ತಾ ಇದ್ದೀರಿ ಬಂಧುಗಳು, ಬಹಳಷ್ಟು ಸುಂದರವಾದಂತಹ ಗೀತೆಯನ್ನ ಕೇಳ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಸೇರ್ಕೊಂಡು ಬಂದಿರುವಂತಹ ಎಲ್ಲ ಬಂಧುಗಳಿಗೆ ಬಂಧಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಕಾರ್ಯಕ್ರಮವನ್ನು ಮತ್ತಷ್ಟು ಮುಂದುವರಿಸುವ ಪ್ರಯತ್ನ ಜೊತೆಗೆ ಸಂತೋಷ್ ಅವರನ್ನ ಮಗದೊಮ್ಮೆ ವೇದಿಕೆ ಮೇಲೆ ಆಮಂತ್ರಿಸ್ತಾ ಇದ್ದಾರೆ ಬಂಧುಗಳೇ. ಬಹಳಷ್ಟು ಸುಂದರವಾದಂತಹ ಸಿನಿಮಾ, ಹಳೆಯ ಸಿನಿಮಾ ಬಯಲುದಾರಿ ಅನ್ನುವಂಥ ಸಿನಿಮಾದಿಂದ ಆಯ್ದಂತಹ ಗೀತೆ ಜೊತೆಗೆ ಕಾರ್ಯಕ್ರಮ ಮುಂದುವರಿಸುವಂತ ಪ್ರಯತ್ನ ಜೊತೆಗೆ ನಿಮ್ಮ ವೇದಿಕೆಯಲ್ಲಿ ಎಲ್ಲೆಲ್ಲೋ ನಮ್ಮ ಬಯಲುದಾರಿ ಸಿನಿಮಾದಿಂದ ಆಯ್ದಂತಹ ಗೀತೆ ಜೊತೆಗೆ ಕಾರ್ಯಕ್ರಮವನ್ನು ಮುಂದುವರಿಸುವ ಪ್ರಯತ್ನ ಜೊತೆಗೆ ನಿಮ್ಮ ವೇದಿಕೆಯಲ್ಲಿ ಸಂತೋಷ್.
ಹಗಲಲ್ಲೂ ಚಂದ್ರನ ಕಾಣು ಭಾಗ್ಯ ನನ್ನದಾಗಿದೆ ಚಂದ್ರಿಕೆಯ ಚೆಲುವಿಂದ ಬಾಳು ಭವ್ಯವಾಗಿದೆ ಭವ್ಯವಾಗಿದೆ ನಲ್ಲೇ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಲಲ 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 ಶೇಟ್ ಎಲೆಕ್ಟ್ರಾನಿಕ್ಸ್ ಅರ್ಪಿಸುವಂತಹ ಪುತ್ತೂರು ಜಾತ್ರೆಯ ಪ್ರಯುಕ್ತ ಸಂಗೀತ ಸಮಾಚಾರಿ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ನೋಡ್ಕೊಂಡು ಬರ್ತಾ ಇದ್ದೀರಿ ಬಂಧುಗಳೇ. ಸದ ರೀತಿಯಾಗಿ ಕಾರ್ಯಕ್ರಮದ ಮುಂದಕ್ಕೆ ಒಂದು ಮೇಲ್ ಡುಯೆಟ್ ಸಾಂಗ್ ಬರ್ತಾ ಇದ್ದಾರೆ ಬಂಧುಗಳೇ. ಅದೇ ರೀತಿಯಾಗಿ ದಿಗ್ಗಜರು ಎನ್ನುವಂತ ಸಿನಿಮಾದಿಂದ ಇದ್ದಂತಹ ಗೀತೆ ಜೊತೆಗೆ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದಾರೆ ಬಂಧುಗಳೇ. ವಿಷ್ಣುವರ್ಧನ್ ಅದೇ ರೀತಿಯಾಗಿ ಅಂಬರೀಷ್ ಜೊತೆ ಸೇರಿಕೊಂಡು ಅಭಿನಯಿಸಿರುವಂತಹ ಸಿನಿಮಾದಿಂದ ಇದ್ದಂತಹ ಗೀತೆ ಜೊತೆಗೆ ನಮ್ಮ ಹೆಮ್ಮೆಯ ಕಲಾವಿದ ಶುಮಾನ ರವೀಂದ್ರ ಪ್ರಭು ಜೊತೆಗೂಡಿ ರಜತಮಯ್ಯ ಬರ್ತಾ ಇದ್ದಾರೆ ಬಂಧುಗಳೇ. ತಮ್ಮ ಎಲ್ಲ ಎರಡು ಕೈಗಳಿಂದ ಒಮ್ಮೆ ಜೋರಾದಂತಹ ಚಪ್ಪಾಳೆ ಆಶೀರ್ವಾದಗಳು. ಅದೇ ರೀತಿಯಾಗಿ ತಮ್ಮ ಅಪೇಕ್ಷೆ ಗೀತೆ ಇದ್ರೆ ಖಂಡಿತವಾಗಿ ಕೇಳ್ಕೊಳ್ಳಬಹುದು ಬಂಧುಗಳೇ. ಅದೇ ರೀತಿಯಾಗಿ ಒಂದು ಮಾತನ್ನ ಹೇಳಿಕೆ ಇಚ್ಛೆ ಪಡ್ತಾ ಇದ್ದಾನೆ. ಈ ಒಂದು ಸಂತೋಷದ ಕಾಲದಲ್ಲಿ ನಾವೆಲ್ಲರೂ ಕೂಡ ಜೊತೆ ಆಗಿದ್ದೇವೆ. ಚಾರ್ಲಿ ಚಾಪ್ಲಿನ್ ಹೇಳಿದಂತ ಒಂದು ವಾಕ್ಯ ಯಾವತ್ತೂ ಕೂಡ ನೆನಪಿಗೆ ಬರುತ್ತೆ. ಸೊ ಇವತ್ತು ನಾವು ನಗದಿದ್ರೆ ನಮ್ಮ ಈ ದಿನವನ್ನ ವ್ಯರ್ಥ ಮಾಡಿದಂತೆ. ಅದೇ ರೀತಿಯಾಗಿ ಬಹಳಷ್ಟು ಸುಂದರವಾದಂತಹ ದಿನವನ್ನು ನಾವು ನಗು ಮುಖದಿಂದ ಕಳೆದಿದ್ದೇವೆ ಅನ್ನೋದಕ್ಕೆ ತುಂಬಾನೇ ಖುಷಿ ಆಗ್ತದೆ ಬಂಧುಗಳೇ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲಾ ಬಂಧುಗಳಿಗೆ ಮಗದೊಮ್ಮೆ ವಂದಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ನಿಮ್ಮ ವೇದಿಕೆಯಲ್ಲಿ ರವೀಂದ್ರ ಪ್ರಭು ಜೊತೆಗೂಡಿ ರಜತಮಯ್ಯ ನಿಮ್ಮ ವೇದಿಕೆಯಲ್ಲಿ. ನಿಂಗೆ ಶಾನೆ ಕೋಪ ಕಣೋ ಕೋಪ ಕಣೋ ಕೋಪ ಕಣೋ ಕೋಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣ್ಣು ಕುಚುಕು 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 ಓಯ್ ಕುಚುಕು 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 ನೀನು ಚಡ್ಡಿ ದೋಸ್ತಿ ಕಾಣು ಕುಚುಕು ರೋಸಿ ಮ್ಯಾಲೆ ಕೋಪ ಬೇಡ ಕುಚುಕು ಓ ಗೆಳೆಯ ಜೀವದ ಗೆಳೆಯ ನಿಂಗೆ ಶಾನೆ ಕೋಪ ಕಣೋ ಕೋಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ ಕುಚುಕು 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 ಆ ಕುಚುಕು 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 ನಿಂಗೆ ಬೀರಿಕೊಂಡ ಕುಚುಕು ನಾನು ಚಟ್ಟಿ ದೋಸ್ತಿ ಕಾಣ ಕುಚುಕು ಓ ಗೆಳೆಯ ಜೀವದ ಗೆಳೆಯ ನಿಂದು ತಾಯಿ ಪ್ರೀತಿ ಕಣೋ ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣೋ ಪೈತ ನಿಂಗ ಮರಕೋತಿ ಆಟ ಮರೆತೋಯ್ತ ನಿಂಗೆ ಬೆಳದಿಂಗಳು ಊಟ ನೆನೆಸ್ಕೊಂಡ್ರು ಈಗ್ಲೂ ಬಾಯಿ ತುಂಬ ಜೊಲ್ಲು ಕುಚುಕು 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 ಆ ಕಾಲ ಬರ್ತೈತು ಕುಚುಕು
ಈಜು ಬರ್ದೆ ಹಾರಿ ಬಾವಿಗೆ ಬಿದ್ದು ನೀರು ಕುಡ್ದು ಹೆಂಗು ಮ್ಯಾಲಕ್ಕೆ ನೆನೆಸ್ಕೊಂಡ್ರು ಈಗ್ಲೂ ಎದೆ ತುಂಬದಿಗ್ಲು ಕುಚುಕು 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 ಮರವೈತಾ ಇದಕ್ಕೆ ಕುಚುಕು ಎರಡಿಡೋ ಮರವಿದು ಮುಳ್ಳಿನ ಜನ್ಮವ ಬೇಡಲೇ ಪಾರ್ಪೆಯ ಮರವನೇ ಮರಿ ಹಾಕಯ್ಯ ಕಣ್ಣಿನ ರೆಪ್ಪೆಯ ಸೋಲಿಸೋ ಹಾಗೆ ನನ್ನ ನೀ ಕಾಯುವೆ ನನ್ನ ಸೇವೆನೇ ನೀ ಸವಿಯುವೆ ಕುಚುಕು 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 ಆ ಕುಚುಕು 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 ನೀನು ಚಡ್ಡಿ ದೋಸ್ತಿ ಕಾಣೋ ಕುಚುಕು ಜೀವಕ್ಕಿನ್ನ ಜಾಸ್ತಿ ಕಾಣೋ ಕುಚುಕು ನಿಂಗಾಗಿ ಕವಡಿಕೊಂಡಿದ್ದು ಕಾಣೆ ಕಣ್ತುಂಬ ನಿದ್ದೆ ಮಾಡಿದ್ದು ಕಾಣೆ ನಂಗಾಗಿ ಎಲ್ಲ ನಿಂಗೇನು ಇಲ್ಲ ಯಾರೋ ಯಾರೋ ನೀನು ಯಾವ ಜನ್ಮದ ಮಗನು ನೀನು ನಿನ್ನ ಕಣ್ಣ ಮುಂದೆ ನಾನು ಜಲ್ದಿ ಸತ್ತು ಮುಂದೆ ನಿನ್ನ ಜೀತ ಸಾಳಾಗಿ ಹುಟ್ಟಿ ಹೊತ್ತು ತಿರುಗುತ್ತೀನಿ ಋಣ ಮುಟ್ಟಿಸುತ್ತೀನಿ ಗೆಳೆಯ ಖುಷಿತು ಗೆಳೆಯ ಆಗ ನೀನು ಒಡೆಯ ನಾನು ಗೆಳೆಯ ನೆರಳಿಡೋ ಮರವಿದು ಮುಳ್ಳಿನ ಜನ್ಮವ ಬೇಡಲೇ ಬಾದಯ ಮರವನೇ ಮರಿ ಹಾಕಯ ಒಬ್ಬನೇ ಪುಣ್ಯವ ಒಯ್ದರೆ ಹಾಕಯ್ಯ ನಾದುವೆ ಮನಸ್ಸನ್ನು ಕೂಸಿ ನಂಗುನು ಕೂಸಿ ಉಳ್ಸಯ್ಯ ಕುಚುಕು 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 ಓಯ್ ಕುಚುಕು 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 ನಾನು ಚಡ್ಡಿ ದಸ್ತಿ ಕಣು ಕುಚುಕು ದೋಸ್ತಿ ಮ್ಯಾಲೆ ಕ್ವಾಪ ಬೇಡ ಕುಚುಕು ಓ ಗೆಳೆಯ ಜೀವ ಗೆಳೆಯ ನಿಲ್ದು ತಾಯಿ ಪ್ರೀತಿ ಕಣೋ ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಂಧುಗಳೇ ಬಹಳಷ್ಟು ಸುಂದರವಾದಂಥ ಗೀತೆಯನ್ನು ಪ್ರಸ್ತುತಪಡಿಸಿದಂಥ ಗಾಯಕ ಜೋಡಿಗಳಿಗೆ ವಂದಿಸ್ತಾ ಇದ್ದೇನೆ ಬಂಧುಗಳೇ ಇಬ್ಬರು ಕೂಡ ಬಹಳಷ್ಟು ಪ್ರಬುದ್ಧವಾದಂಥ ಕಲಾವಿದರು ಬಂಧುಗಳೇ ಅವರು ವೇದಿಕೆ ಮೇಲೆ ಬಂದ್ರೆ ಹಾಡುಗಳನ್ನ ಕೇಳಿಕೆ ಮಾತ್ರ ನಾವು ಕುಳಿತಿರುವಂಥದ್ದು ರೀತಿಯಾಗಿ ನಾವು ತಮ್ಮ ಕಿವಿಗಳಿಗೆ ಇಂಪನ್ನು ಕೊಡುವಂಥದ್ದು ನಮ್ಮ ಕಲಾವಿದರು ಅದೇ ರೀತಿಯಾಗಿ ಕಾರ್ಯಕ್ರಮವನ್ನು ಮತ್ತಷ್ಟು ಮುಂದುವರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ ಸುಮಧುರವಾದಂಥ ಗೀತೆ ಅದೇ ರೀತಿಯಾಗಿ ಬಹಳಷ್ಟು ಸುಂದರವಾದಂಥ ಗೀತೆಗೆ ಧ್ವನಿ ಆಗುವಂತ ಪ್ರಯತ್ನವನ್ನ ನಮ್ಮ ಕಾರ್ಕಳದ ಮುತ್ತು ಅದೇ ರೀತಿಯಾಗಿ ರಮ್ಯಾ ಸುಧೀಂದ್ರ ನಿಮ್ಮ ವೇದಿಕೆಯಲ್ಲಿ ಹಲ್ ಹಲ್
ಥ್ಯಾಂಕ್ ಯು ಸೋ ಮಚ್ ಬಂಧುಗಳೇ. ಕಾರ್ಯಕ್ರಮವನ್ನು ಮತ್ತಷ್ಟು ಮುಂದುವರಿಸೋದ ಪ್ರಯತ್ನ ಜೊತೆಗೆ ತಮ್ಮ ಅಪೇಕ್ಷೆ ಗೀತೆಗಳು ಬರ್ತಾ ಇದೆ ಬಂಧುಗಳು. ಅದೇ ರೀತಿಯಾಗಿ ಈ ಒಂದು ವೇದಿಕೆಗೆ ಬರುವಂತ ಕಲಾವಿದರು ಯಾರಪ್ಪ ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ಆಗ್ಲಿಕ್ಕೆ ಅವರು ಕೂಡ ಕಾರಣೀಭೂತರು ಬಂಧುಗಳೇ. ಸೊ ಬಂಧುಗಳೇ, ಒಂದು ಕಾರ್ಯಕ್ರಮ ಎಡ್ಡೆ ರೀತಿ ರಾವಡು ಬಂದಿತ್ತಿನ ನಮ್ಮ ಮಲ್ಲ ಮನಸ್ದಕ್ಲು ಇತ್ತನ ಮಾತ್ರ ಕಾರ್ಯಕ್ರಮ ಪೂರ್ಣ ಆವರ ಬಂಧುಗಳೇ. ಅಂಚದೊಪ್ಪನಾಗ ಮಲ್ಲ ಮನಸ್ದಾಸ್ಕೋರ ಈ ಒಂದು ಕಾರ್ಯಕ್ರಮ ಬಾರಿ ಪುರ್ಲ ಗಂಡ ಅಚ್ಚುಕಟ್ಟವಾದ ಬಾರಿ ನೀಟ್ ಆದ ಕಾರ್ಯಕ್ರಮ ಆಗ್ತದೆ. ಸೊ ಈ ಒಂದು ಕಾರ್ಯಕ್ರಮ ನಡಪೆರೆ ಜಾಗಿ ಕೊಡ್ತಾನೆ ಚಿತ್ರ ನಮ್ಮ ಈ ಒಂದು ಪೆಟ್ರೋಲ್ ಬಂಕ್ ಓನರ್ ನಮ್ಮ ಸೊ ವೇದಿಕೆಗೆ ತಂದು ಬರೋದಿಲ್ಲ ಬಂದಲ್ಲ ವಿಶ್ವಾಸ ಸಿನಿಮಾ ವೇದಿಕೆಗೆ ಮಿತ್ತು ಬರಡು ಬಂದು ವಿನಯ ಮಲ್ತಂದ್ರೆ ಅರ್ಲ ಪದ ಪಂದದ ನಿಖಲಿನ ಮೋಡಿ ಮಲ್ಪನ ಪ್ರಯತ್ನ ಮಲ್ತಂದ್ರೆ ಒಟ್ಟಿಗೂ ಏರ್ ಬರ್ಪೇರ್ನ ಕೇಂದ್ರ ಬೇತೆ ಏರ್ಲತ್ತೆ ಅರ್ನ ಮಗಲ್ಲ ಬರೊಂದುಲೇರು ತನ್ವೀಶನ ಇಲ್ಲ ಬರೊಂದುಲೇರು. ಸೊ ನಿಖಲ್ನ ವೇದಿಕೆ ಮಿತ್ತೆ ಪಪ್ಪ ಬೊಕ್ಕ ಮಗಲ ಉಳ್ಳೇರು ಬರಡು ಒಂದ್ಸಲ ಜೋರಾದ ಚಪ್ಪಾಲದ ಆಶೀರ್ವಾದ. ಸೊ ಕಾರ್ಯಕ್ರಮವನ್ನು ತುಂಬುಕೊಂಡು ಪನಚನ ಪ್ರಯತ್ನ ದೊಡ್ಡ ಕಾರ್ಯಕ್ರಮದ ಕಡೆಯತ್ತ ಪೊರ್ತುಗೆ ಬರಪನಚನ ಕೆಲವೇ ಕೆಲವು ಗೀತೆಗಳನ್ನು ಪನಪನಚನ ಪ್ರಯತ್ನ ನಿಖಲ ವೇದಿಕೆ. மௌனமா மௌனமே வேதமா मगर है बेसुमार बेसिना மலரே மௌனமா மௌனமே வேதமா கொண்டு தேகம் வாரு வந்ததோ நீதி ஜீவனை பார்த்த போது வந்ததோ ஏதோ சுகம் உள்ளூருதே ஏனோ மனம் தள்ளாடுதே ஏதோ சுகம் உள்ளூருதே ஏனோ மனம் தள்ளாடுதே விரல்
ஒரு போல வந்து கண்கள் மெல்ல திறந்தே காற்றே என்னை கில்லாதிரும் பூவே என்னை தெல்லாதிரு காற்றே என்னை கில்லாதிரும் பூவே என்னை தெல்லாதிரு உறவே உயிரே உயிரே புது வாழ்க்கை தந்தவளே மலரே மௌனமா மௌனமே வேதமா மலர்கள் பேசுமா பேசினால் ஓயுமாங்க மலரே மௌனமா மௌனமே Thank you. ಥ್ಯಾಂಕ್ ಯು ಕ್ಯಾ ಬಾತ್ ಹೈ. ಎಸ್ ತಂದೆ ಮತ್ತು ಮಗಳ ಜೋಡಿಗಳು ಜಗಲ್ಬಂದಿ ಆಗಿದೆ. ಅದೇ ರೀತಿಯಾಗಿ ಸುಂದರವಾದಂತಹ ಗೀತೆಯನ್ನು ಪ್ರಸ್ತುತಪಡಿಸಂತ ಎರಡು ಜನರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಕಾರ್ಯಕ್ರಮ ಮುಂದುವರೆಸ್ತಾ ಇದ್ದೇನೆ. ಬಂಧುಗಳೇ, ಒಂದು ಅಚ್ಚುಮೆಚ್ಚಿನ ಕಲಾವಿದನ ಗೀತೆ ಬೇಕು ಅಂತ ಕೇಳ್ಕೊಂಡಿದ್ದಾರೆ ಬಂಧುಗಳಿಗೆ. ಆ ಗೀತೆಯನ್ನು ಪ್ರಸ್ತುತಪಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಬಂಧುಗಳೇ. ಸೊ ತುಂಬದ ಕಾಲ ನಮ್ಮ ಹಿರಿಯಗಳು ಪೂರ್ವಪನೊಂದಿತ್ತಿರು ಉಂಜಿಕೈ ಉಪಕಾರ ಮಂತನ ಕುಡಂಜಿಕೈ ಗೊತ್ತಾಯಿರ ಬಲ್ಲಿ ಬಂದು ಕುಡಂಜಿಕೈ ಉಪಕಾರ ಮಂತನ ಕುಡಂಜಿಕೈ ಗೊತ್ತಾಯಿರ ಬಲ್ಲಿ ಬಂದು ಅಂಚಿನ ಸಾಧನೆ ಮಲ್ತನ ಅಂಚಿನ ಕಲಾವಿದ ಬಂಧುಗಳೇ. ನಮ್ಮನ್ನು ಬಿಡುದು ಬೋದಿತ್ತನಲ್ಲ ಅರ್ನ ನೆಂಪು ಏಪಲ ನಮ್ಮೊಟ್ಟಿಗೆ ಶಾಶ್ವತ ಬಂಧುಗಳೇ. ಜನನ ಅನ್ನುವಂಥದ್ದು ಮೂರಕ್ಷರ ಆದ್ರೆ ಮರಣ ಅನ್ನುವಂಥದ್ದು ಕೂಡ ಮೂರಕ್ಷರ. ಈ ಜನನ ಮತ್ತು ಮರಣದ ನಡುವಿನಲ್ಲಿರುವಂತಹ ಜೀವನ ಕೂಡ ಮೂರಕ್ಷರ ಬಂಧುಗಳೇ. ಈ ಜೀವನದಲ್ಲಿ ನಾವು ಮಾಡುವಂತಹ ಸಾಧನೆಯೂ ಕೂಡ ಮೂರಕ್ಷರ. ಅಂತಹ ಸಾಧನೆ ಮಾಡಿದಂತ ಕಲಾವಿದ ಯಾರಪ್ಪ ಅಂತ ಕೇಳಿದ್ರೆ ಅದು ಪುನೀತ್ ರಾಜ್ಕುಮಾರ್ ಅಭಿನಯಿಸಿರುವಂತಹ ಚಲನಚಿತ್ರದ ಆಯ್ದಂತಹ ಗೀತೆಯನ್ನ ಪ್ರಸ್ತುತಪಡಿಸುವಂತಹ ಪ್ರಯತ್ನ ಯುವ ರತ್ನ ಅನ್ನುವಂಥ ಸಿನಿಮಾದಿಂದ ಆಯ್ದಂತಹ ಗೀತೆಯ ಜೊತೆಗೆ ಕಾರ್ಯಕ್ರಮ ಮುಂದುವರೆ ಸಾಧನೆ ಬಂಧುಗಳೇ. ಈ ಗೀತೆಗೆ ದನಿಯಾಗುವಂತಹ ಪ್ರಯತ್ನ ನಿಮ್ಮ ವೇದಿಕೆಯಲ್ಲಿ ರವೀಂದ್ರ ಪ್ರಭು ಜೊತೆಗೂಡಿ ರಮ್ಯಾ ಸುಧೀಂದ್ರ ಕಾರ್ಕಳ. ಸೊ ಪುನೀತ್ ರಾಜ್ಕುಮಾರ್ ಗೌರವ ಜೋರಾಗಿ ಚಪ್ಪಾಳೆ ಬರ್ಬೋದಾ? ಸೊ ಅಪ್ಪು ಫ್ಯಾನ್ಸ್ ತುಂಬಾನೇ ಜನ ಇದ್ದೀರಿ ಬಂಧುಗಳೇ. ಸೊ ಈ ಚಪ್ಪಾಳೆ ಸಾಕಾಗ್ಲಿಕ್ಕಿಲ್ಲ. ಸೊ ಯುವರತ್ನ ಅನ್ನುವಂಥ ಸಿನಿಮಾದಿಂದ ಬಹಳಷ್ಟು ಬ್ಯೂಟಿಫುಲ್ ಆಗಿರುವಂತಹ ಗೀತೆಯನ್ನ ಪ್ರಸ್ತುತಪಡಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುವಂತಹ ಸಂದರ್ಭದಲ್ಲಿ ತಮ್ಮ ಕೈಗಳಲ್ಲಿ ಸೊ ಮೊಬೈಲ್ ಇರಬಹುದು. ಒಂದ್ಸಲ ಫ್ಲಾಶ್ ಲೈಟ್ ಅನ್ನು ಕೂಡ ನಾವು ಫ್ಲಾಶ್ ಲೈಟ್ ಅನ್ನು ಆನ್ ಮಾಡುವ. ಸೊ ಸುಮಾರು ಜನ ಮಲ್ಪ ಮೊಬೈಲ್ ಫೋನ್ ಪೂರ ಉಂಡು. ಒಂದ್ಸಲ ಬ್ಯೂಟಿಫುಲ್ ಆಯ್ತು ನೆಂಚಿನ ನಮ್ಮ ಕತ್ತಲಿಡುಲ್ಲ ಬಂಧುಲೆ ಸಂಜನೆ ನಮ್ಮ ಒಂಚೂರು ಫ್ಲಾಶ್ ಲೈಟ್ ಪಾಡ್ನ ಕಾರ್ಯಕ್ರಮ ನಲ್ಲಾತು ಪೊಲ್ಲಾಪನು. ಸೊ ಟಾರ್ಚ್ ಲೈಟ್ ಆನ್ ಒನ್ ಪೋಲ್ಯ ಸೊ ಒಂಜಿ ರಡ್ಡು ಜನ ಆನ್ ಮಂತನ ಯಾ ಬಂದು ನಮ್ಮ ಮಾತೆಲ್ಲ ಆನ್ ಮನ್ಪೋಡು. ಸೊ ಮಲ್ಪಾಡ್ದು ಪಿರಾಡ್ದು ನಮಕ ಪಿರಾಡ್ಲ ನಮ್ಮ ಅನ್ನ ನಾಕುಲ್ ಚಾರ್ಜ್ ಖಾಲಿ ಆಪನ ಬಂದು ಕಂಜೂಸೇ ಇಜ್ಜತೆ. ಸೊ ನಮ್ಮ ಪಿರೋಸ ಹಿಡಿದು ಮತ್ ಜನ ಬಾಕಿ ಇಲ್ಲ ಅಲ್ವಾ ಸರ್? ತುಂಬಾ ಜನ ಬಾಕಿ ಇಲ್ವಾ? ಎಸ್, ತುಂಬಾ ಜನ ಬೇಕು. ಸೊ ನಮ್ಮ ರವಿ ಸರ್ಗೆ ಏನೊಂದು ಲೇರ್ ಪೂರ ಇಲ್ಲ. ಸೊ ಫ್ಲಾಶ್ ಲೈಟ್ ಆನ್ ಮಂತನಾರ ಬ್ಯೂಟಿಫುಲ್ ಆದ್ ಬಂದ್ಪೇರ್ ನಲ್ಲಾದ್ ಬ್ಯೂಟಿಫುಲ್ ಆದ್ ಬಂದ್ಪೇರ್ ಬ್ಯೂಟಿಫುಲ್ ಆದ್. ಎಸ್, ಥ್ಯಾಂಕ್ ಯು. ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಹಾಗೆ ಇಲ್ಲ ನೀನು ಇದರ ಸೂಚನೆ. ನೂರು ವಿಷಯ ಇದ್ದರೂ ನಿನ್ನದೊಂದು ಯೋಚನೆ. ಇಬ್ಬರಲ್ಲ ಒಬ್ಬರೀಗ ನಾನಿನ್ನು ನಿನಗರ್ಪಣೆ. ನೀನದೇನಾ ನಿನ್ನೊಂದಿಗೆ ಈ ಜೀವನ. ನೀನದೇನಾ ನಿನ್ನೊಂದಿಗೆ ಈ ಜೀವನ. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ.
ಥ್ಯಾಂಕ್ ಯು ಸೋ ಮಚ್. ಸಾಗರದ ದಡದಲ್ಲಿ ಹುಡುಕಿದರೆ ಸಿಗುವುದು ಚಿಪ್ಪು, ಸಾಗರದ ದಡದಲ್ಲಿ ಹುಡುಕಿದರೆ ಸಿಗುವುದು ಚಿಪ್ಪು, ಅದೇ ಸಾಗರದ ಆಳದಲ್ಲಿ ಹುಡುಕಿದರೆ ಸಿಗುವುದು ಮುತ್ತು. ಸೊ ಮುತ್ತುಗಳಂತ ಕಲಾವಿದರು ಹಾಡಿದಿರುವಂತ ಗೀತೆ ಬಹಳಷ್ಟು ಚೆನ್ನಾಗಿತ್ತು. ಅದೇ ರೀತಿಯಾಗಿ ಮುತ್ತುಗಳಂತ ನಮ್ಮ ಕಲಾ ಪ್ರೇಕ್ಷಕರು ಚಪ್ಪಾಲೆಯನ್ನ ಕೂಡ ಕೊಡ್ತಾ ಇದ್ದಾರೆ. ನಿಮಗೂ ಕೂಡ ಒಂದಿಸ್ತಾ ಇದ್ದಾನೆ ಬಂಧುಗಳೇ, ಕಾರ್ಯಕ್ರಮವನ್ನು ಮುಂದುವರಿಸುವ ಪ್ರಯತ್ನ ಜೊತೆಗೆ ಬಹಳಷ್ಟು ಒಂದು ಮೆಲೋಡಿ ಗೀತೆಯನ್ನ ಕೇಳ್ಕೊಂಡು ಬಂದಿದ್ದೀರಿ. ಇವಾಗ ಒಂದು ಎನರ್ಜೆಟಿಕ್ ಅನ್ನ ಕೊಡುವಂತ ಗೀತೆ ಕೂಡ ಬರ್ತಾ ಇದೆ. ಸೊ ಅದೇ ರೀತಿಯಾಗಿ KGF 1 ಬಂತು, 2 ಬಂತು. ಅದೇ ರೀತಿಯಾಗಿ KGF 1 ಸೊ ಫಸ್ಟ್ KGF ಬಂದಿದೆ. ಅದೇ ರೀತಿಯಾಗಿ ಐರಾ ಆಚಾರ್ಯ ಉಡುಪಿ ಹಾಡಿರುವಂತ ಬಹಳಷ್ಟು ಸುಂದರವಾದಂತಹ ಗೀತೆ ಇದೆ. ಈ ಗೀತೆಯನ್ನ ನಿಮ್ಮ ವೇದಿಕೆಯಲ್ಲಿ ಪ್ರಸ್ತುತಪಡಿಸುವಂತದ್ದು ಸೊ ಒನ್ ಅಂಡ್ ಓನ್ಲಿ ಎನರ್ಜೆಟಿಕ್ ಸಿಂಗರ್, ಸೊ ನಮ್ಮ ಗಲ್ಸಲ್ವುಡ್ ಕರ್ನಾಟಕದ ಬಹಳಷ್ಟು ಸುಂದರವಾದಂತಹ ಕಲಾವಿದೆ ರೇಷ್ಮಾ ಮಂಜುನಾಥ್ ನಿಮ್ಮ ವೇದಿಕೆಯಲ್ಲಿ. ಸೊ ಎನರ್ಜೆಟಿಕ್ ಆಗಿ ಇವರು ಹಾಡ್ತಾರೆ. ಸೊ ಮೇರ್ನ ಸೌಂಡ್ ನಿಖಲ್ನ ಸೌಂಡ್ ಒಂಚೂರು ಜಾಸ್ತಿ ಬರಡು. ಸೊ ಮೇರ್ನ ಸೌಂಡ್ ನಮ್ಮ ಮುಲ್ಬಾರ್ದು, ಸೊ ನಿಖಲ್ನಕ್ಕೆ ಬೇಕಿದ್ದ ಎತ್ತುಂಡು. ಸೊ ನಿಖಲ್ನ ತಾಟಿದ ಸೌಂಡ್ ಮಾತ್ರ ಕಮ್ಮಿ ಆರೆ ಬಲ್ಲಿ. ಸೊ ಬರಡು ಅನ್ಸಿ ಜೋರಾದ ಚಪ್ಪಾಳೆ ವೇದಿಕೆ ರೇಷ್ಮಾ ಮಂಜುನಾಥ್. ഡെന്നാരാ 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 ഡെന്നാനേ ತುಳುನಾಡ ಸೀಮೇಡು ಕಮರೊಟ್ಟು ಗ್ರಾಮೋಡು ಗುಡ್ಡೆದ ಭೂತ ಉಂಡು ಮಾಮಲ್ಲ ಭೂತೋದ ಕಾರ್ಣಿಕ ತೂಲೆಯೇ ಗುಡ್ಡೆಡು ಭೂತ ಉಂಡು ಬರೀ ಚಪ್ಪಾಳೆ.
ಥ್ಯಾಂಕ್ ಯು ಸೊ ಮಚ್ ಬಂಧುಗಳೇ. ಸಂಗೀತ ರಸಮಂಜರಿ ಕಾರ್ಯಕ್ರಮದಲ್ಲಿ ಸೊ ಮೆಲೋಡಿ ಗೀತೆ ಬರ್ತಾ ಇತ್ತು, ಅದೇ ರೀತಿಯಾಗಿ ಒಂದು ಎನರ್ಜೆಟಿಕ್ ಗೀತೆ, ಸೊ ಎನರ್ಜೆಟಿಕ್ ಆಗಿರುವಂತಹ ಗೀತೆ ಕೂಡ ಬಂತು. ಸೊ ಅದೇ ರೀತಿಯಾಗಿ ಸೊ ತಮ್ಮ ಅಪೇಕ್ಷೆಯ ಕೆಲವು ಗೀತೆಗಳನ್ನು ಸೊ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈಗಲೂ ಕೂಡ ಸುದ್ದಿ ಚಾನಲ್ ಅಲ್ಲಿ ಒಂದು 8.5K, ಸೊ 8,500 ಜನಕ್ಕಿಂತ ಜಾಸ್ತಿ ಜನ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಕೂಡ ಸೊ ಅದೇ ರೀತಿಯಾಗಿ ನಮ್ಮ ಸುದ್ದಿ ಚಾನಲ್ ನಲ್ಲಿ ಲೈವ್ ಅನ್ನು ವೀಕ್ಷಣೆ ಮಾಡುವಂತ ಎಲ್ಲ ಹೃದಯವಂತರಿಗೂ ಸೊ ಶುಭ ವಂದನೆಯನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ. ಅದೇ ರೀತಿಯಾಗಿ ಸೊ ತಮಗೆಲ್ಲರಿಗೂ ಕೂಡ ಶುಭ ವಂದನೆಯನ್ನು ಮಾಡ್ತಾ ಕಾರ್ಯಕ್ರಮವನ್ನು ಮತ್ತಷ್ಟು ಮುಂದುವರಿಸುವಂತ ಪ್ರಯತ್ನ ಜೊತೆಗೆ ಮತ್ತೊಮ್ಮೆ ಅಪೇಕ್ಷೆ ಗೀತೆಯನ್ನು ಪ್ರಸ್ತುತಪಡಿಸುವಂತ ನಮ್ಮ ನೆಚ್ಚಿನ ಕಲಾವಿದರನ್ನು ವೇದಿಕೆ ಮೇಲೆ ಕರೆತರ್ತಾ ಇದ್ದೇನೆ ಬಂಧುಗಳೇ. ಸುಂದರವಾದಂತಹ ಗೀತೆ, ಈ ಗೀತೆಯನ್ನು ಪ್ರಸ್ತುತಪಡಿಸುವಂತ ಪ್ರಯತ್ನ ನಿಮ್ಮ ವೇದಿಕೆಯಲ್ಲಿ ರಜತ್ ಮಯ್ಯ ಜೊತೆಗೂಡಿ ನಿಮ್ಮ ನೆಚ್ಚಿನ ಕಲಾವಿದನ ವೇದಿಕೆಗೆ ಕರೆತರುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ ಬಂಧುಗಳೇ. ಸಂಗೀತ ರಸಮಂಜರಿ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂತ ಇದ್ರೆ ಬಹಳಷ್ಟು ಜನ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ನೀಡಿದವರು, ಅದೇ ರೀತಿಯಾಗಿ ತೆರೆಯ ಮರೆಯಲ್ಲಿ ಸಹಾಯವನ್ನು ಮಾಡಿದವರು ಎಲ್ಲರಿಗೂ ಕೂಡ ಶುಭ ವಂದನೆ ತಿಳಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಾವತ್ತು ಕೂಡ ಸೊ ಪುತ್ತೂರು ಜಾತ್ರೆ ಅಂತ ಬಂದಿ ಬೊಕ್ಕ ಪುತ್ತೂರು ದಕ್ಲಂಜೂರಿ ಯಾಪಲ ಸ್ಟ್ರಾಂಗ್ ಉಪ್ಪೂರ್ ಸೊ ಕಾರ್ಯಕ್ರಮ ಏಪಲ ಮಲ್ಪ ಸೋಪವನ್ನ ಕಲತ್ ಸೊ ಕಾರ್ಯಕ್ರಮ ಅವಾರ್ಡ್ ಸೊ ಅಂಚಾದ ಪುನಗ ಕಾರ್ಯಕ್ರಮನ ಪೊರ್ಲು ಮಲ್ತದ ಕೊರಪುನ ಪುತ್ತೂರು ತಕಲು ಅಂಚಾದ ಪುನಗ ಈ ಜನಕುಲು ಮಾತೆಲ್ಲ ಸೇರ್ತೀವಿ ಕಾರ್ಯಕ್ರಮನ ಪೊರ್ಲು ಮಲ್ತಿದ್ದ ಬಂದ್ರೆ ಮಸ್ತ್ ಖುಷಿ ಅವನದು. ಸೊ ಚೆನ್ನಾಗಿದೆಯಾ ಕಾರ್ಯಕ್ರಮ? ಖುಷಿ ಆತನಾ? ಖುಷಿ ಆತನೇ ಎನ್ ಮೆಲ್ಲಕ್ಕೆ ಎಂಡ ನಿಕ್ಲು ಗಟ್ಟಿ ಬಂದ್ಬಾರ್ ಖುಷಿ ಆತನೇ. ಎಸ್ ಥ್ಯಾಂಕ್ ಯು ಸೋ ಮಚ್ ಬಂಧುಗಳೇ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ ಬಂಧುಗಳೇ ನಿಮ್ಮ ವೇದಿಕೆಯಲ್ಲಿ ರಜತ್ ಮಯ್ಯ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ. ಸೊ ನಿಮ್ಮ ವೇದಿಕೆಯಲ್ಲಿ ರಜತ್ ಮಯ್ಯ ಜೊತೆಗೂಡಿ ಗೌರವ್. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಇಷ್ಟೊತ್ತವರೆಗೆ ನಾನು ಸ್ವಲ್ಪ ಡಿವೋಷನಲ್, ಒಂದು ಸ್ವಲ್ಪ ಮೆಲೋಡಿ, ಆಮೇಲೆ ಒಂದು ಕನ್ನಡಕ್ಕೆ ಸಂಬಂಧಪಟ್ಟಂತೆಲ್ಲ ಹಾಡ್ತಾ ಇದ್ದೆ. ಸೊ ಇವಾಗ ಒಂದು ರಾಕ್ ಸಾಂಗ್ ಸಂತೋಷಕ್ಕೆ ನಿಮ್ಮನ್ನೆಲ್ಲ ಸುಮ್ಮನೆ ಹಿಂಗೆ ಬಿಡ್ತೇನಾ? ಎಷ್ಟು ಜೋಶ್ ಇರ್ಬೇಕು ಈ ಸಾಂಗಿಗೆ. ಎಸ್, ಯಾರೆಲ್ಲ ಕುಣಿಲಿಕ್ಕೆ ರೆಡಿ ಇದ್ದೀರಿ? ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪ್ರೋಗ್ರಾಮ್ ಮುಗೀತದೆ. ಸೊ ಇನ್ನೊಂದು ಅರ್ಧ ಗಂಟೆಲಿ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಯಾರೆಲ್ಲ ಕುಣಿಲಿಕ್ಕೆ ರೆಡಿ ಇದ್ದೀರಿ? ಎಸ್, ಅವರೊಬ್ರು ಫಸ್ಟಿಗೆ ಕೈ ಎತ್ತಿ. ಸೂಪರ್ ಸರ್ ನಿಮ್ಮ ಎನರ್ಜಿಗೆ. ಎಸ್, ನೆಕ್ಸ್ಟ್ ಈ ಕಡೆಯಿಂದ ಒಂದು ಸುದ್ದಿನೇ ಬರ್ತಾ ಇಲ್ಲ. ಸೂಪರ್ ಸೂಪರ್ ಸೂಪರ್. ಎಸ್, ನೀವು ಕುಣೀರಿ ಸರ್, ಆಮೇಲೆ ಎಲ್ಲರೂ ಜಾಯ್ನ್ ಆಗ್ತಾರೆ ನೋಡೋಣ. ಎಸ್, ರೆಡಿ? Hi folks, good evening. Listen to the craving music from the fabulous Rajat and Gaurav. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನಾನಂದೇ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. Come on everybody. ಮೊಗ್ಗು ಅರಳುವಂತೆ ದುಂಬಿಯನ್ನು ಕರೆಯುವಂತೆ, ಲತೆಯ ಮೊಗ್ಗು ಅರಳುವಂತೆ ದುಂಬಿಯನ್ನು ಕರೆಯುವಂತೆ, ಆನುಬಾಗಿ ಕೇಳುವಂತೆ, ನಾದ ಗಂಗೆ ಹರಿಯುವಂತೆ, ಕಲ್ಲು ಕೂಡ ಕರಗುವಂತೆ.
ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲ್ಲಿದು ರಾಗಕ್ಕೆ ನಲ್ಲಿದು ನನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಹಿರಿಯರೇನು ಕಿರಿಯರೇನು ಹರ್ಷ ಪಡಲು ಭೇದವೇನು ಹಿರಿಯರೇನು ಕಿರಿಯರೇನು ಹರ್ಷ ಪಡಲು ಭೇದವೇನು ಎಲ್ಲ ಸೇರಿ ಹಾಡಿದಾಗ ಸುರಿವ ಮಳೆಯ ಹನಿಯು ಜೇನು ಸ್ವರ್ಗ ಕಂಡು ನಾಚದೇನು ಸಂತೋಷಕ್ಕೆ ಆಟು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ ರಾಮ ಪಾಪ ರಾಮ ಪಾಪ ರಾಮ ಪಾಪ ರಾಮ ಪಾಪ ಥ್ಯಾಂಕ್ ಯು, ಧನ್ಯವಾದಗಳು, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಬಂಧುಗಳೇ. ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬರ್ತಾ ಇದೆ ಬಂಧುಗಳೇ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಟ್ರ್ಯಾಕ್ ಅನ್ನ ಪ್ಲೇ ಮಾಡುವವರು ನಮ್ಮ ಕೆಳಗಡೆ ಕೂತಿರೋರು ನಮ್ಮ ಅಶೋಕ್ ಅನ್ನ, ಸೊ ಅದೇ ರೀತಿಯಾಗಿ ಅಶೋಕ್ ಸಾಮಂತ್ ಮಣಿಪಾಲ್ ಇದ್ದಾರೆ ನಮ್ಮ ಜೊತೆಯಲ್ಲಿ. ಅದೇ ರೀತಿಯಾಗಿ ಒಮ್ಮೆ ಜೋರಾದಂತಹ ಚಪ್ಪಾಳಿಯ ಆಶೀರ್ವಾದ ನಮ್ಮ ಅಶೋಕ್ ಅಣ್ಣನಿಗೆ ಬರಲಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸುವ ಪ್ರಯತ್ನ ಜೊತೆಗೆ ತಮ್ಮ ಅಪೇಕ್ಷೆಯ ಹಳೆಯ ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದೆ ಬಂಧುಗಳೇ. ನೀ ನನ್ನ ಗೆಲ್ಲಲಾರೆ ಎನ್ನುವಂತ ಸಿನಿಮಾದಿಂದ ಇದ್ದಂತ ಗೀತೆಯ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅದೇ ರೀತಿಯಾಗಿ ಎಸ್ ಜಾನಕಿ ಹಾಡಿದಂತ ಹಳೆಯ ಮಧುರವಾದಂತ ಗೀತೆ 1981ರಲ್ಲಿ ತೆರೆ ಕಂಡಂತ ಸಿನಿಮಾದಿಂದ ಇದ್ದಂತ ಗೀತೆಯ ಜೊತೆಗೆ ಕಾರ್ಯಕ್ರಮವನ್ನು ಮುಂದುವರಿಸುವ ಪ್ರಯತ್ನ. ಈ ಗೀತೆಯನ್ನು ಹಾಡುವಂತ ಪ್ರಯತ್ನ ನಿಮ್ಮ ವೇದಿಕೆಯಲ್ಲಿ ನಮ್ಮ ನೆಚ್ಚಿನ ಕಲಾವಿದರು ರವೀಂದ್ರ ಪ್ರಭು, ಅದೇ ರೀತಿಯಾಗಿ ರೇಷ್ಮಾ ಮಂಜುನಾಥ್ ನಿಮ್ಮ ವೇದಿಕೆಯಲ್ಲಿ ಒಮ್ಮೆ ಜೋರಾದಂತ ಚಪ್ಪಾಳೆಯ ಆಶೀರ್ವಾದಗಳು ಮದುವೆ. I love you, I love you. I love you, I love you.
ಜೋಡಿ ಬಾನಾಡಿ ಬೇರೆ ಹಾರಾಡಿ ತೇಲಾಡಿ ಓಲಾಡಿ ನಲಿವಂತೆ ನಾವು ಆಡೋಣ ಇಲ್ಲೇ ಬಾಜುತೆ ಜೀವವಾಗಿದೆ ಇನ್ನೂರಿನ ನನ್ನ ಆಸೆ ಒಂದೇ ಎಂದು ನಾವಾಡುವುದಲ್ಲ ಒಂದೇ ಬಯಕೆಯು ಒಂದೇ ಗುರಿಯೊಂದೇ ಬಯಕೆಯು ಒಂದೇ ಗುರಿಯೊಂದೇ ನಿನ್ನ ಚೆಲುವಿಂದ ನಿನ್ನ ಒಲವಿಂದ ನನ್ನಲ್ಲಿ ತಂದೆ ಆನಂದ ಈ ಸಂತೋಷ ಸೌಭಾಗ್ಯವಿಂದ ಜೀವವೂ ಆಗಿದೆ ಅವಜೇನಾಗಿದೆ ಪಾಡಾಡಾಗಿದೆ ನಿಂದ ಸೇರಿ ನಾನು ಜೀವವಾಗಿದೆ I love you. I love you. ಥ್ಯಾಂಕ್ ಸೊ ಮಚ್ ಬಂಧುಗಳ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬರುವಂತಹ ಸಂದರ್ಭದಲ್ಲಿ ಕಾರ್ಯಕ್ರಮದ ಕಡೆಯಲ್ಲಿ 2 ಗೀತೆಯನ್ನು ಪ್ರಸಿದ್ಧಪಡಿಸ್ತಾ ಇದೆ ಬಂಧುಗಳೇ. ಸೊ ಕಾರ್ಯಕ್ರಮದ ಕೊನೆಯ 2 ಗೀತೆಯನ್ನು ಪ್ರಸಿದ್ಧಪಡಿಸುವ ಪ್ರಯತ್ನ. ಸೊ ಬಂಧುಗಳೇ, ಇದು ಕೂಡ ಒಂದು ಹೊಸ ಗೀತೆಯನ್ನು ಪ್ರಸಿದ್ಧಪಡಿಸುವ ಪ್ರಯತ್ನ. ಕಿಚ್ಚ ಸುದೀಪ್ ಅಭಿಮಾನಿಗಳು ತುಂಬಾನೇ ಜನ ಇದ್ದೀರಲ್ಲ. ಸೊ ಕಿಚ್ಚ ಸುದೀಪ್ನ ಫ್ಯಾನ್ಸ್ ಮಸ್ತ್ ಜನ ಇದ್ದಾರೆ. ಎಸ್ ವಿಕ್ರಾಂತ್ ರೋಣಂದ್ ಪಂಪನಂಚಿನ ಸನ್ ಮಾಡ್ತಾ ಇದ್ದ ನಂಚಿನ ಗೀತೆ ದೊಡ್ಡ ಕಾರ್ಯಕ್ರಮ ದುಮ್ಗನ ಪನಂಚಿನ ಪ್ರಯತ್ನ ಬಂದಲ್ಲ. ಸೊ ಈ ಗೀತೆಯನ್ನು ಪ್ರಸ್ತುತ ಮಲ್ಪನಂಚಿನ ಪ್ರಯತ್ನ ನೈಕಲ್ನ ವೇದಿಕೆಡೆ ರಮ್ಯಾ ಸುಧೀಂದ್ರನ್ ಅಂಜನೆ ರವೀಂದ್ರ ಪ್ರಭು ಕಾರ್ಯಕ್ರಮದ ಕಡೆಯದ 2 ಗೀತೆಯನ್ನು ಪ್ರಸ್ತುತ ಮಲ್ಪನಂಚಿನ ಪ್ರಯತ್ನ ಬಂದಲ್ಲ. ಸೊ ಕಾರ್ಯಕ್ರಮದ ದುಮ್ಮಗೆ ವಿಕ್ರಾಂತ್ ರೋಣ ಸನ್ ಮಾಡ್ತಾ ಇದ್ದ ನಂಚಿನ ಗೀತೆ ದೊಡ್ಡ ಕಾರ್ಯಕ್ರಮ ದುಮ್ಕನದಲ್ಲ ಬಂದಲ್ಲ. ಸೊ ಪುತ್ತೂರದ ಇವೊಂಜಿ ಪೊರ್ಲಗಂಟದ ಜಾತ್ರೆ. ಸೊ ಪೊರ್ಲಗಂಟದ ಕಾರ್ಯಕ್ರಮ ಬಾರಿ ಪೊರ್ಲಗಂಟ ನಡೆದೊಂದು ಬಂದ್ರೆ ಮಸ್ತ್ ಖುಷಿ ಅಂದನು ಬಂದಲೆ ಅಂಚದು ಪುನಗ ಮಾತೆರೆಗ್ಲ ಶುಭ ವಂದನೆ ಮಲ್ತೊಂದು ಕಾರ್ಯಕ್ರಮದ ಕಡೆಯದ 2 ಗೀತೆಯನ್ನು ಪ್ರಸ್ತುತ ಮಲ್ಪನಂಚಿನ ಪ್ರಯತ್ನ ನಿಕೊಲ್ನ ವೇದಿಕೆಡೆ ವಿಕ್ರಾಂತ್ ರೋಣದ ರಾರ ರಕ್ಕಮ್ಮ. ಅದ್ರದ್ದು ಸಿಗ್ನೇಚರ್ ಸ್ಟೆಪ್ ಗೊತ್ತಿದ್ಯಾ? ಗೊತ್ತಾ? ಮಾಡುವನಾ? ನನಗೆ ಕಂಪನಿ ಕೊಡ್ತೀರಲ್ಲ? ಡನ್. ನನಗೆ ಗೊತ್ತಿಲ್ಲ. ನಾವು ಮಾಡುವ ಒಟ್ಟಿಗೆ. ಮೇಡಮ್ ಇಲ್ಲಿ ಬರ್ಬೋದಾ? ಬೇಡ ಇಲ್ಲಿ ಬರ್ಬೋದಾ? నా తొలి సోడ బాటలే కటంగ రకమ్మా నా బండే పుల్ల కాటలే రింగ రింగ రోజులంಗ ಒಟ್ಟು ಬರುವಾಗ ಅಟ್ಟ ಸರಕು ಜಾರಿ ಬಿತ್ತು ಹಿಂದ ಸುರಿವಾಗ ರಾರಾ ರಕಮ್ಮಾ ರಾರಾ ರಕಮ್ಮಾ ಹುಡಿಯಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ
ಬೆಳಗ್ಗೆ ನಾನು ನಿನ್ನ ನೆಂಟ ನೀ ಸಿಕ್ಕು ಬಿಟ್ಟು ನನ್ನ ಕೈಗೆ ಸಿಕ್ಕಮ್ಮ ಅತ್ತ ಇಂತ ಹೊಂಟ ಈ ಐನಾಟಿ ಸೊಂಟ ನೋಡೋ ಮಂದಿಗೆಲ್ಲ 100 ಬಾಟಿ ಕಿಕ್ಕಮ್ಮ ಸೊಳ್ಳೆ ಬೇಡಪ್ಪ ಸುಖ ರಕ್ಕಮ್ಮ 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 ಸೊ ಇವಾಗ ಟೀಚರ್ ಸುದೀಪ್ ಅಭಿಮಾನಿಗಳು ತುಂಬಾನೇ ಜನ ಇದ್ದೀರಾ. ಸೊ ಚಪ್ಪಾಳೆ ಬರಬೇಕು, ಶಿಲ್ಲೆ ಬರಬೇಕು. ಶಿಲ್ಲೆ ಬರ್ಬೋದಾ? ವೈಸಲ್ ತಾತಿ ಬರ್ತಾರೆ ನಾನು ಗುಮ್ಮೋ ಗೂಡಿ ಬಿಟ್ರೆ ತೋರಿಸ್ತೀನಿ ನಿಂಗೆ ಎಂಟು ನಿಕ್ಕಮ್ಮ ನಾನು ಹೇಳಿ ಕೇಳಿ ಗುದ್ದಾಗಿಂದ ಹೋದ್ರೆ ಗೊತ್ತಾಗುತ್ತೆ ಆವಾಸು ಬರ್ಕಮ್ಮ ಹೊಟ್ಟೆ ಪಾರ್ಟಿಯ ದುಃಖ ರಕಮ್ಮ 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 ಥ್ಯಾಂಕ್ ಯು ಸೋ ಮಚ್ ಬಂಧುಗಳೇ. ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ರೂವಾರಿ ಶ್ರೀ ಪ್ರಕಾಶ್ ಕಾಮತ್ ಮತ್ತು ಶ್ರೀ ವೆಂಕಟೇಶ್ ಕಾಮತ್ ಅವರು ದಯವಿಟ್ಟು ಒಂದು ಬಾರಿ ವೇದಿಕೆಗೆ ಬಂದು ಎಲ್ಲರಿಗೂ ಒಂದು ಧನ್ಯವಾದವನ್ನು ಅರ್ಪಿಸಬೇಕು. ದಯವಿಟ್ಟು ಬನ್ನಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೇವೆ ನಮ್ಮ ಎಲ್ಲ ತಂಡದ ಪರವಾಗಿ. ಒಂದು ಎರಡು ಮಾತು. ಥ್ಯಾಂಕ್ ಯು ಸೊ ಮಚ್. ಒಂದ್ಸಲ ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಇಬ್ಬರಿಗೂ ಕೂಡ. ಆಮೇಲೆ ನಮಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದಂತಹ ಪುತ್ತೂರಿನ ಎಲ್ಲ ನಮ್ಮ ಕೋಸ್ಟಲ್ ಸ್ಟಾರ್ ಮ್ಯೂಸಿಕ್ ಕ್ಲಬ್ನ ಎಲ್ಲ ಸದಸ್ಯರಿಗೆ ಎಲ್ಲ ಪದಾಧಿಕಾರಿಗಳಿಗೆ ನಾವು ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತೇವೆ. ವಿಶ್ವಾಸಣ್ಣ ನಾರಾಯಣ್ ಕುಡುವ ಅವರು ಕೂಡ ಬರಬೇಕು. ನಮ್ಮ ರೂಪೇಶ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಅತ್ಯುತ್ತಮ ನಿರೂಪಣೆಯನ್ನು ಕೊಟ್ಟಂತಹ ಶಶಿಕುಮಾರ್ ಅವರಿಗೆ ಒಂದು ಬಾರಿ ಜೋರಾದ ಚಪ್ಪಾಳೆ. ನಮ್ಮ ಕೋಸ್ಟಲ್ ಸ್ಟಾರ್ ಮ್ಯೂಸಿಕ್ ಕ್ಲಬ್ನ ಪರವಾಗಿ ಬಹಳ ಚೆನ್ನಾಗಿ ಇಂದಿನ ಕಾರ್ಯಕ್ರಮ ನಿರ್ವಹಣೆ ಮಾಡಿದ್ದಾರೆ. ದೂರದ ಧನ್ಯವಾದ ನಮ್ಮ ಕೋಸ್ಟಲ್ ಸ್ಟಾರ್ ಕ್ಲಬ್ನ ಪರವಾಗಿ. ಇದೀಗ ಒಂದು ಎರಡು ಮಾತು ಪ್ರಕಾಶ್ ಕಾಮತ್. ಇಲ್ಲ, ನನಗೆ ಮಾತಾಡ್ಲಿಕ್ಕೆ ಬರುವುದಿಲ್ಲ. ಬಟ್ ಪುತ್ತೂರಿನ ಜನತೆಯ ಪ್ರೀತಿಯನ್ನು ನೋಡಿ ನಾನಿವತ್ತು ತುಂಬಾ ಭಾವಪರವಶನಾಗಿದ್ದೇನೆ. ಅದಕ್ಕೋಸ್ಕರ ಕೊನೆಯಲ್ಲಿ ಒಂದು ಗೀತೆಯನ್ನು ನಾನು ಹಾಡ್ತೇನೆ ಅಂತ ಹೇಳಿ ಒಂದು ಉಮೇದ್ ಬಂದಿದೆ. ದಯವಿಟ್ಟು ನಿಮ್ಮೆಲ್ಲರ ಒಂದು ಸಹಕಾರದಿಂದ ಒಂದು ಕೊನೆಯ ಗೀತೆಯನ್ನು ನಾನು ಹಾಡ್ತಾ ಇದ್ದೇನೆ. ರೇಷ್ಮಾ ಮಂಜುನಾಥ್ ಅವರು ನನ್ನ ಜೊತೆ ಸಾಥ್ ಕೊಟ್ರೆ ಒಂದು ರಾಜ್ಕುಮಾರ ಒಂದು ಸರ್ ಒಂದೆರಡು ಮಾತು ನಮ್ಮ ಸರ್ ಕೂಡ ಮಾತಾಡಬೇಕು. ಸರ್ ವೆಂಕಟೇಶ್ ಸರ್ ಶುಭವನ್ನು ತಿಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬಂಧುಗಳೇ. ಕಾರ್ಯಕ್ರಮದ ಕಡೆಯ ಹಂತದಲ್ಲಿ ಬರ್ತಾ ಇದೆ ಬಂಧುಗಳು. ಅದೇ ರೀತಿಯಾಗಿ ಸುಂದರವಾದಂತಹ ಗೀತೆಯನ್ನು ಪ್ರಸ್ತುತಪಡಿಸುವಂತ ಪ್ರಯತ್ನ ಸರ್ ಅವರಿಂದ ಈ ಒಂದು ವೇದಿಕೆಯಲ್ಲಿ. ಅದೇ ರೀತಿಯಾಗಿ ತಮ್ಮ ಕಾರ್ಯಕ್ರಮ ಯಶಸ್ಸು ಮಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಎಲ್ಲರೂ ಕೂಡ ಸಹಕಾರವನ್ನು ನೀಡಿದ್ದಾರೆ. ಸೊ ಎಲ್ಲರಿಗೂ ಕೂಡ ಶುಭವಂದನೆ ತಿಳಿಸುತ್ತಾ ನಿಮ್ಮ ವೇದಿಕೆಯಲ್ಲಿ ನಮ್ಮ ಕಲಾವಿದರು ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ, ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ.
ಕಣ್ಣಲ್ಲಿ ಬಂಗಾರ ಇರುವಾಗ ಅದನ್ನು ನೋಡದೆ ಅಲೆಯುತ್ತ ದಿನ ಬಡಲಿದೆ ಕಣ್ಣೀಗ ತೆರೆಯಿತು. ಬಯಸಿದ ಸೌಭಾಗ್ಯ ಕೈ ಸೇರಿ ಹರುಷ ಮೂಡಿತು. ಒಲವಿನ ಲತೆ ಚಿಗುರಿತು ಕನಸಿನ್ನು ಮುಗಿಯಿತು. ಇನ್ನೆಂದು ನಿನ್ನನ್ನು ಚೆಲುವೆ ಬಿಡಲಾರೆನ. ಬಾಗಿಲಿಗೆ ಹೊಸಿಲಾಗಿ ತೋರಣದ ಹಸಿರಾಗಿ ಪೂಜಿಸುವ ಹೂವಾಗಿ ಇಂಪಾದ ಹಾಳಾಗಿ ಮನಸಾಗಿ ಕನಸಾಗಿ ಬಾಳೆಲ್ಲ ಬೆಳಕಾಗಿ ನಾ ಬರುವೆ. ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ. ಬದುಕಿನ ಹಾಡಲ್ಲಿ ಜೊತೆಯಾಗಿ ಶ್ರುತಿಯ ಬೆರೆಸುವೆ. ರಾಗದಿ ಹೊಸ ರಾಗದಿ ಇಂಪನ್ನು ತುಂಬುವೆ. ಹೃದಯದ ಗುಡಿಯಲ್ಲಿ ಓನಲ್ಲೇ ನಿನ್ನ ಇರಿಸುವೆ. ಪ್ರೀತಿಯ ಸುಮದಿಂದಲೇ ಸಿಂಗಾರ ಮಾಡುವೆ. ಆನಂದ ಹೆಚ್ಚಾಗಿ ಕಣ್ಣೀರು ತುಂಬಿದೆ. ಓ ನಿನ್ನೊಡಲ ಉಸಿರಾಗಿ ನಿನ್ನಾಸೆ ಕಡಲಾಗಿ ಚೆಂದುಟಿಯ ನಗೆಯಾಗಿ ಒಲವೆಂಬ ಸಿರಿಯಾಗಿ ಜೇನಾಗಿ ಸವಿಯಾಗಿ ಸಂತೋಷ ನಿನಗಾಗಿ ನಾ ತರುವೆ. ನೀನೆಲ್ಲ ನಾನಲ್ಲಿ ಈ ಜೀವ ನಿನ್ನಲ್ಲೇ ನೀನೆಲ್ಲೋ ನಾನಲ್ಲೇ ಈ ಜೀವ ನಿಮ್ಮಲ್ಲೇ. ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಪ್ರಕಾಶ್ ಅನ್ನಿ ತುಯಿಲಕ 10 ಜನ ಸೊಂಚನೆ ಪುರ್ಲಗಂಡದ ಸಿಂಗರ್ಲ ಅಂದು ಸೊಂಚನೆ ಪುರ್ಲಗಂಡದ ಕೋಆರ್ಡಿನೇಷನ್ ಅಂದು ಸೊಂಚನೆ ಇಂದು ಕಾರ್ಯಕ್ರಮ ಒಟ್ಟು ಮಲ್ತಿನ ಅಂಚಿನ ಪುರ್ಲಗಂಡದ ನಮ್ಮ ಸರ್ ಥ್ಯಾಂಕ್ ಯು ಸೋ ಮಚ್. ಒಮ್ಮೆ ಜೋರಾದಂತ ಚಪ್ಪಾಳೆ ಆಶೀರ್ವಾದ ಬಂಧುಗಳು. ಥ್ಯಾಂಕ್ ಯು. ಸೊ ಅದೇ ರೀತಿಯಾಗಿ ಕಾರ್ಯಕ್ರಮದ ಕಡೆ ಒಂದು ಗೀತೆಯನ್ನು ಪ್ರಸ್ತುತಪಡಿಸ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಒಂದು ಕಾರ್ಯಕ್ರಮದಲ್ಲಿ ಸೊ ಎಲ್ಇಡಿಯಲ್ಲಿ ನಮ್ಮ ಉಮೇಶ್ ಮಣಿಪಾಲ್ ಸರ್ ನಮ್ಮ ಜೊತೆಯಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಸೊ ಉಮೇಶ್ ನನಗೆ ಒಮ್ಮೆ ಜೋರಾದಂತ ಚಪ್ಪಾಳೆಗಳ ಬರಲಿ. ಅದೇ ರೀತಿಯಾಗಿ ಲೈಟ್ ಅಂಡ್ ಸೌಂಡ್ ನಲ್ಲಿ ನಮ್ಮ ರಜಾಕ್ ಪುತ್ತೂರ್ ಇದ್ದಾರೆ, ಅವರಿಗೊಂದ್ಸಲ ಜೋರಾಗಿ ಚಪ್ಪಾಳೆಗಳು ಬರಲಿ. ಅದೇ ರೀತಿಯಾಗಿ ಮಹೇಶ್ ಅನ್ನ ಕೂಡ ಇದ್ದಾರೆ, ಒಮ್ಮೆ ಜೋರಾದಂತ ಚಪ್ಪಾಳೆ ಆಶೀರ್ವಾದ. ಸೊ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಇಡಿಯನ್ನು ತಂದಂತ ನಮ್ಮ ಟ್ರಾನ್ಸ್ಪೋರ್ಟ್ ನಲ್ಲಿ ನಮ್ಮ ಸತೀಶ್ ಉಡುಪಿ ಇದ್ದಾರೆ, ಅವರಿಗೂ ಕೂಡ ವಂದಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಅದೇ ರೀತಿಯಾಗಿ ಸೊ ಸ್ಟೇಜ್ ನ ವ್ಯವಸ್ಥೆಯನ್ನು ಮಾಡಿದಂತ ವಿಶ್ವಾಸ್ ಸೇನೆ, ಅದೇ ರೀತಿಯಾಗಿ ರೂಪೇಶ್ ಶೆಟ್ಟಿ ಇವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಒಂದ್ಸಲ ಜೋರಾಗಿ ಚಪ್ಪಾಳೆಗಳು ಬರಬೇಕು ಇವರಿಗೆ. ಅದೇ ರೀತಿಯಾಗಿ ಕೋಸ್ಟಲ್ ಸ್ಟಾರ್ ಮ್ಯೂಸಿಕ್ ಕ್ಲಬ್ ನ ಮಣಿಪಾಲದ ಪ್ರಮುಖ ಸಂಚಾಲಕರಾಗಿರ್ತಕ್ಕಂಥ ಶ್ರೀಯುತ ನಾರಾಯಣ್ ಕುದ್ದು, ಅದೇ ರೀತಿಯಾಗಿ ವೀಣಾ ಕುದ್ದು ಅವರಿಗೆ ಒಮ್ಮೆ ಜೋರಾದಂತ ಚಪ್ಪಾಳೆ ಆಶೀರ್ವಾದ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿನಲ್ಲಿ ಸುಂದರವಾಗಿ ನಮ್ಮ ಒಂದು ಕಾರ್ಯಕ್ರಮವನ್ನು ಕೋಆರ್ಡಿನೇಷನ್ ಮಾಡಿದಂತ ನಮ್ಮ ಪ್ರಕಾಶ್ ಕಾಮತ್, ಅದೇ ರೀತಿಯಾಗಿ ವೆಂಕಟೇಶ್ ಕಾಮತ್, ಅದೇ ರೀತಿಯಾಗಿ ವಂದಿತಾ ಕಾಮತ್ ಇವರಿಗೆ ಒಮ್ಮೆ ಜೋರಾದಂತ ಚಪ್ಪಾಳೆ ಆಶೀರ್ವಾದ. ಬಂಧುಗಳೇ, ಕಾರ್ಯಕ್ರಮವನ್ನ ಕಡೆಯದಾಗಿ ಒಂದು ಗೀತೆ ಮುಖಾಂತರ ಬಗ್ಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಸೊ ನಿಮ್ಗೂ ಕೂಡ ಚಪ್ಪಾಳೆಯನ್ನು ಕೊಟ್ಟಿದ್ದೀರಿ, ಪ್ರೀತಿಯನ್ನು ಕೊಟ್ಟಿದ್ದೀರಿ, ಅದೇ ರೀತಿಯಾಗಿ ನಗುಮುಖದಿಂದ ಇದ್ದೀರಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರ ನೀಡುತ್ತ ಎಲ್ಲರಿಗೂ ಕೂಡ ಶುಭವನ್ನು ತಿಳಿಸುತ್ತಾ ಕಾರ್ಯಕ್ರಮದ ಕಡೆಯ ಒಂದು ಗೀತೆ ನಾನು ಮತ್ತು ನನ್ನ ಹೆಂಡತಿಯರುವಂತ ಸಿನಿಮಾದಿಂದ ಆಯ್ದಂತ ಗೀತೆ ಜೊತೆಗೆ ನಿಮ್ಮ ವೇದಿಕೆಯಲ್ಲಿ ನಮ್ಮ ನೆಚ್ಚಿನ ಕಲಾವಿದರು ರವೀಂದ್ರ ಪ್ರಭು, ಅದೇ ರೀತಿಯಾಗಿ ನಮ್ಮ ರಜತ್ ಮಯ್ಯ ನಿಮ್ಮ ವೇದಿಕೆಯಲ್ಲಿ.
ಹೂವೇ ಇಲ್ಲಿ ಗೆಳತಿಯರಿಲ್ಲವೇ ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ ನಿಮ್ಮ ಚಪ್ಪಾಳೆ ಬರಬೇಕು ಚಪ್ಪಾಳೆ. ಯಾರು ನೀನು ರೋಜಾ ಹೂವೇ ಯಾರು ನೀನು ಮಲ್ಲಿಗೆ ಹೂವೇ ಹೇಳೆಯೋ ಚೆಲುವೆ ಚೆಲುವಿನ ಹೂವೇ ಗಂಧ ಹೂವಲ್ಲಿ ಕೂಡಿಕೊಂಡಿದ್ದಂತೆ ಸೌಂದರ್ಯ ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ ನಮ್ಮಲ್ಲಿ ಸೇರಿಕೊಂಡಿದ್ದಂತೆ ಯಾರು ನೀನು ರೋಜಾ ಹೂವೇ ಯಾರು ನೀನು ಮಲ್ಲಿಗೆ ಹೂವೇ ಹೇಳುವ ಚೆಲುವೆ ಚೆಲುವಿನ ಹೂವೇ ಹೂವಿನಲ್ಲಿ ಹೆಣ್ಣಿನ ಅಂದ ನೋಡು ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು ಹೆಣ್ಣೆ ಹೂವೆಂದು ಪ್ರೀತಿ ಮಾಡು ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು ಸಂಗೀತಕ್ಕೆ ಪೂರ್ತಿ ಹೆಣ್ಣು ನೋಡು ಹೆಣ್ಣೆ ಸಂಗೀತವೆಂದು ಹಾಡು ಹಾಡು ಲೈಫಲ್ಲಿ ಸೌಗಂಧ ಸೌಂದರ್ಯ ಸಂಗೀತ ನಿಮ್ಮದು ಯಾರು ನೀನು ರೋಜಾ ಹೂವೇ ಯಾರು ನೀನು ಮಲ್ಲಿಗೆ ಹೂವೇ ಹೇಳೆಯೋ ಚೆಲುವೆ ಚೆಲುವಿನ ಹೂವೇ ಹುಡುಗಿರಿಗೆ ನಾನೇ ರಾಜ ನಾನು ಹುಡುಗರಿಗೆ ಕದಿ ಮಕ್ಕಳ ನಾನು ಪ್ರಳಯ ಅಂತಕ ನಾನು ಕೇಳು ನೀನು ಲೋಕವೆಲ್ಲ ನನ್ನ ಪಾಕೆಟ್ನಲ್ಲಿ ಸ್ನೇಹವೆಂಬ ಲವ್ಲಿ ರಾಕೆಟ್ನಲ್ಲಿ ತೇಲಿ ಹಾರೋ ಪ್ರೇಮಿ ನಾನು ಶಿವಬಾಬರಾಬ ಕೇಳಿ ನನ್ನ ಪ್ರೇಮಿಗಳೇ ಈ ಪ್ರೀತಿ ಅಭಿಮಾನ ಎಂದೆಂದು ನಿಮ್ಮದು ಯಾರೇ ನೀನು ರೋಜಾ ಹೂವೇ ಯಾರೇ ನೀನು ಮಲ್ಲಿಗೆ ಹೂವೇ ಹೇಳುವ ಚೆಲುವೆ ಚೆಲುವಿನ ಹೂವೇ ಸೌಗಂಧ ಹೂವಲ್ಲಿ ಕೂಡಿಕೊಂಡಿದ್ದಂತೆ ಸೌಂದರ್ಯ ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ ನನ್ನಲ್ಲಿ ಸೇರಿಕೊಂಡಿದ್ದಂತೆ
ಈ ಚಪ್ಪಾಳೆ ಬರ್ತಾ ಇದ್ರೆ ನಿಮ್ಮ ನಿಮ್ಮ ಈ ಒಂದು ಕೆಲಸದ ಮೇಲೆ ಅವರಿಗೆಲ್ಲರಿಗೂ ಕೂಡ ಪ್ರೀತಿ ಉಂಟಾಗಿದೆ. ಥ್ಯಾಂಕ್ ಯು. ಹಾಗೆ ನಮಗೆ ಇಲ್ಲಿ ಹಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪ್ರಕಾಶ್ ಕಾಮತ್ ಸರ್ ಹಾಗೆ ಅವರ ಅಣ್ಣ ಹಾಗೆ ಅವರ ಇಡೀ ಕುಟುಂಬಕ್ಕೆ ನನ್ನ ತುಂಬ ಧನ್ಯವಾದಗಳು. ಹಾಗೆ ಎಲ್ಲ ಪುತ್ತೂರಿನ ಜನತೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಿ, ಬೆಂಬಲಿಸಿದ್ದೀರಿ, ನಮ್ಮ ಜೊತೆ ಎಂಜಾಯ್ ಕೂಡ ಮಾಡಿದ್ದೀರಿ. ಎಲ್ರಿಗೂ ಸೂಪರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಬಂಧುಗಳೇ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಸೊ ಅದೇ ರೀತಿಯಾಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂತ ಎಲ್ಲರಿಗೂ ಕೂಡ ಶುಭ ವಂದನೆಗಳು. ಅದೇ ರೀತಿಯಾಗಿ ಸೊ ಸುದ್ದಿ ಚಾನಲ್ ಅಲ್ಲಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಎಲ್ಲ ಬಂಧುಗಳಿಗೆ ಮಗದೊಮ್ಮೆ ವಂದಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಎಲ್ಲರಿಗೂ ಕೂಡ ಶುಭರಾತ್ರಿ ಅಂತ ಹೇಳ್ತಾ ಸೊ ಶುಭರಾತ್ರಿ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಕಾರ್ಯಕ್ರಮ ಇಷ್ಟ ತನಕ ಮಾತಾಡಿದ್ದು ಸೊ ಕಾರ್ಯಕ್ರಮದಲ್ಲಿ ಇಷ್ಟ ತನಕ ಮಾತಾಡಿದ್ದು ನಾನು ನಿಮ್ಮ ಹುಡುಗ ಸೊ ವೈಜಿ ಶಶಿಕುಮಾರ್ ಕ್ಲೂರು ಅಂತ ಹೇಳಿ ಸೊ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಸೈನಿಂಗ್ ಆಫ್ ದಿಸ್ ಪ್ರೋಗ್ರಾಮ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಶುಭವಾಗಲಿ. ಸರ್ವೇ ಜನಃ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ. ಥ್ಯಾಂಕ್ ಯು ಸೋ ಮಚ್.